રવાના રાતાના બેદીરા ઉપરા ભોસા બેદુ જાના રાતાના બેદીરે ઉપરા ભોસા બોધુ જાના રાધા કૃષ્ણ પ્રાણ મોરા જુગુળ કિશોરા શ્યામા ગૌરી અંગે દીભો ચંદનેર ગંધા શ્યામે ગૌરી અંગે દીભો ચંદનેર ગંધા ચામર ડુલાબે કવિ હેરી મુખ ચંદ્રા ચામર ડુલાબે કવિ હેરી મુખ ચંદ્રા રાધા કૃષ્ણ પ્રાણ મોરા જુગુળ કિશોરા ઘાતિયા માલા તીરા માલા દીપે દોહાર ગલે ઘાતિયા માલા તીરા માલા દીવો દોહાર ગલે આદરે તુલિયા દીવો कर्पूर तांबूले आदरे तुलिया दीपो कर्पूर तांबूले राधा कृष्ण प्राण मोरा जुगुल किशोर ललिता विशाखा आदि जता सखी वृंदा ललिता विशाखा आदि जता सखी वृंदा आज्ञया कोरी भो सेव्या चरणारविंदा आज्ञया कोरी भो सेवा चरणारविंदा राधा कृष्ण पाण मोरा जुगुळ किशोरा श्री कृष्ण चैतन्य प्रभु दासेरा अनुदास श्री कृष्ण चैतन्य प्रभु दासेरा अनुदास सेवा अभिलाषे कोरे नरोत्तम दासा सेवा अभिलाषे कोरे नरोत्तम दासा राधा कृष्ण मोरा जिगुळ किशोरा राधा कृष्ण प्राण मोरा जुगळ किशोरा जीवने मरणे गति अरो नाही मोरा जीवने मरणे गति अरो नाही मोरा राधा कृष्ण प्राण मोरा जुगुळ किशोरा राधा कृष्ण प्राण मोरा जुगुळ ಕಿಶೋರ. ಪ್ರಾಕ್ಟೀಸ್ ಇಲ್ಲ ಮಾತಾಜಿ, ನಡುವೆ ನಾನು ಕೃಷ್ಣಾವೇಣಿ ಮಾತಾಜಿ ಕ್ಲಾಸು ಅಟೆಂಡ್ ಮಾಡ್ತಾ ಇಲ್ಲ. ತುಂಬಾ ಚೆನ್ನಾಗಿದೆ ಮಾತಾಜಿ. ಗ್ರೂಪ್ ನಲ್ಲಿ ಹಾಕಿ ಮಾತಾಜಿ ಈ ಹಾಡು. ಮಾತಾಜಿ ಗ್ರೂಪ್ ನಲ್ಲಿ ಹಾಕಿ ಈ ಹಾಡು. ನಮ್ದು ಸ್ಟಡಿ ಗ್ರೂಪ್ ಇರತ್ತಲ್ಲ ಅದ್ರೊಳಗೆ ಹಾಕಿ ಪ್ಲೀಸ್. ಹೌದ್ರಾ? ಕಲ್ತ್ಕೋಬಹುದು. ನಾವು ಫೋಟೋ ಹಿಡದೆ ಹಾಕ್ಬೇಕು ಮಾತಾಜಿ, ನನ್ಗೆ ಹಂಗೆ ಹಾಕಕ್ಕೆಲ್ಲ ಬರಲ್ಲ. ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ಇಲ್ಲ ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿ ಹೇಳಿದ್ರಿ. ಅಟೆಂಡ್ ಮಾಡ್ತಾ ಇಲ್ಲ. ಹರೇ ಕೃಷ್ಣ ಚಿತ್ರ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ, ಹರಿ ಬೋಲ್. ಹರೇ ಕೃಷ್ಣ. ನಾನು ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀನಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಹೇಳಿಲ್ಲ ಮಾತಾಜಿ. ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಭಾಗವತಂ ರಸಮಾಲಯಂ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಈ ಕೃಷ್ಣ ಪ್ರಜ್ಞೆ ಸಲ್ಲಿಸುತ್ತಾ ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮನಿಸ್ತಾಸ್ ಪ್ರಭುಜಿಗಳು ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರು ಪ್ರಾರ್ಥನೆಯೊಂದಿಗೆ ನಾನು ಈ ದಿನದ ಕಾರ್ಯಕ್ರಮವನ್ನ ಶುರು ಮಾಡುತ್ತೇನೆ.
ಕೋರ್ತಾ ಇದ್ದೇನೆ. ಶಲಾಕಯ ಚಕ್ಷುರ್ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀ ರೂಪಂ ಸಾಗ್ರಜಾತಂ ಫ್ಯಾನ್ ಹಾಕ್ಬಿಡೋಣ. ಗಣ ರಘುನಾಥಾನ್ವಿತಂ ತಂ ಚಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾ ಸಹ ಗಣ ಲಲಿತಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನು ಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಾಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ 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 ಹರೆ ಹರೆ. ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ 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 ಹರೆ ಹರೆ. ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ 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 ಹರೆ ಹರೆ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವಿಂ ಸರಸ್ವತಿಂ ವ್ಯಾಸಂ ತತೋ ಜಯಂ ಉದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಮಃ ಪಂಕಜನಾಭಾಯ ನಮಃ ಪಂಕಜಮಾಲಿನೇ ನಮಃ ಪಂಕಜನೇತ್ರಾಯ ನಮಸ್ತೆ ಪಂಕಜಾಂಗ್ರಯೇ. ಹರೇ ಕೃಷ್ಣ. ಮಾತಾಜಿಗಳೇ, ಪ್ರಭುಜಿಗಳೇ, ಮತ್ತೊಮ್ಮೆ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದೀನಿ. ಸೊ ನಾವಿವಾಗ ಮೊದಲನೇ ಸ್ಕಂದದಲ್ಲಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾವಿವಾಗ ಮೊದಲನೇ ಸ್ಕಂದದಲ್ಲಿ ಪ್ರಭುಪಾದರು ಬರೆದಿರುವಂತಹ ಇಂಟ್ರೊಡಕ್ಷನ್ ಪ್ರಸ್ತಾವನೆನ ನಾವು ತಿಳ್ಕೊತಾ ಇದೀವಿ. ಸೊ ನಾವ್ ಇಲ್ಲಿ ತನಕ ಚೈತನ್ಯ ಮಹಾಪ್ರಭುಗಳ ಬಾಲ್ಯದ ಬಗ್ಗೆ ನಾವು ತಿಳ್ಕೊಂಡ್ವಿ. ಅದಾದ್ಮೇಲೆ ಅವರು ತಾರುಣ್ಯದಲ್ಲಿ ಏನೆಲ್ಲ ಮಾಡಿದ್ರು ಅಂತ ತಿಳ್ಕೊಂಡ್ವಿ. ಅದಾದ್ಮೇಲೆ ಅವರು ಸನ್ಯಾಸವನ್ನ ಸ್ವೀಕರಿಸೋದನ್ನ ತಿಳ್ಕೊಂಡ್ವಿ. ಸನ್ಯಾಸವನ್ನ ಸ್ವೀಕರಿಸಿದ್ಮೇಲೆ ಅವ್ರು ಇವಾಗ ಪುರಿಯತ್ತ ಅವರ ತಾಯಿಯ ಆಜ್ಞಾ ಅನುಸಾರ, ಆದೇಶದ ಅನುಸಾರ ಅವ್ರು ಇವಾಗ ಪುರಿಯತ್ತ ಅವರು ಹೊರಟಿದ್ದಾರೆ. ಸೊ ಹೊರಟಾಗ ಅವರು ಏನು ದಾರಿಯಲ್ಲಿ ಅವರು 2 ಕ್ಷೇತ್ರಗಳನ್ನ ಅವರು ದರ್ಶನ ಮಾಡ್ಕೊಂಡು ಬರ್ತಾರೆ. ಆ 2 ಕ್ಷೇತ್ರಗಳು ಯಾವ್ದು ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ. ನನ್ನ ಧ್ವನಿ ಕೇಳಿಸ್ತಾ ಇದ್ಯಾ? ಕೇಳಿಸ್ತಾ ಇದೆ ಮಾತಾಜಿ. ನನ್ನ ಪ್ರಶ್ನೆಯನ್ನ ಕೇಳಿದ್ರೆ ಅದಕ್ಕೆ ಯಾರು ಏನು ವಾಯ್ಸ್ ಕೇಳಿಸ್ತಿಲ್ವಲ್ಲ, ಅದಕ್ಕೆ ನಂಗೆ ಡೌಟ್ ಆಯ್ತು.
ಕೃಷ್ಣ. ಅಷ್ಟು ಕಷ್ಟದ ಪ್ರಶ್ನೆ ಕೇಳ್ಬಿಟ್ನಾ ಅಂತ. ಆ ಎರಡು ಕ್ಷೇತ್ರಗಳು ಯಾವ್ದು? ಹಾ ಮಾತಾಜಿ, ಅಷ್ಟು ಚೆನ್ನಾಗಿ ಹೇಳಿದೀನಿ ನಾನು. ಇಲ್ಲ ಮಾತಾಜಿ, ಅಲ್ಲ ಅವ್ರಿಗೆಲ್ಲ ಗೊತ್ತಿರ್ಬೋದು, ನನ್ಗಂತೂ ನೆನ್ಪಿಲ್ಲ ಮಾತಾಜಿ. ಅವರೆಲ್ಲ ಜಾಣರಿದ್ದಾರೆ ಮಾತಾಜಿ, ಚಿಕ್ಕವರು. ನೀವು ತುಂಬಾ ಒಳ್ಳೆಯವರು, ಚೆನ್ನಾಗಿರ್ತೀರಾ. ಪುಣ್ಯ ಮಾಡಿ. ಪ್ರಭುಪಾದ್ ಕಿ ಜೈ ಮಾತಾಜಿ. ಹರೇ ಕೃಷ್ಣ. ಯಾವೆರಡು ಕ್ಷೇತ್ರವನ್ನ ಅವರು ಭೇಟಿ ಮಾಡ್ಕೊಂಡು ಬಂದ್ರು? ನಾವೆರಡು ಕಥಾಗಿ ಯಾವಾಗ ದೇವಸ್ಥಾನವನ್ನ ನೋಡ್ಕೊಂಡು ಬಂದ್ರು ಅವರು? ರೇಮುಣಾದಲ್ಲಿ ಕ್ಷೀರಚೋರ ಗೋಪಿನಾಥ ದೇವಸ್ಥಾನಕ್ಕೆ ಭೇಟಿ ಕೊಟ್ರು. ಆ ಮಾತಾಜಿ. ಆಮೇಲೆ ಅದೊಂದು. ಇನ್ನೊಂದು ಕಟಕ್ಕಲ್ಲಿ ಯಾವ ದೇವಸ್ಥಾನಕ್ಕೆ ಹೋಗ್ತಾರೆ ಅವರು? ಭಗವಂತನೇ ನಡ್ಕೊಂಡ್ ಬರ್ತಾರೆ ಅಲ್ವಾ? ಏನಕ್ಕೆ ನಡ್ಕೊಂಡ್ ಬರ್ತಾರೆ ಅವರು? ಏನನ್ನ ಹೇಳಿಕೆ ಬರ್ತಾರೆ ಅವರು? ವೃಂದಾವನದಿಂದ ಅವ್ರು ಬರ್ತಾರೆ. ಸಾಕ್ಷಿ ಹೇಳಕ್ಕ ಮಾತಾ, ಸಾಕ್ಷಿ ಹೇಳಕ್ಕೆ, ಸಾಕ್ಷಿ ಗೋಪಾಲ್ ಅಲ್ವಾ? ಸೊ ಇನ್ನೊಂದು ಸಾಕ್ಷಿ ಗೋಪಾಲನ್ನ ಅವರು ದರ್ಶನ ಮಾಡ್ಕೊಂಡು ಬರ್ತಾರೆ. ಹಾ, ಓಕೆ. ಸೊ ಅದಾದ್ಮೇಲೆ ಅವರು ಪುರಿಗೆ ಬರ್ತಾರೆ. ಅದಕ್ಕಿಂತ ಮುಂಚೆ ಏನಾಗತ್ತೆ, ನಿತ್ಯಾನಂದ ಪ್ರಭುಗಳು ಅವ್ರ ದಂಡವನ್ನ ಅದನ್ನ ಮುರಿದು ಬಿಡ್ತಾರೆ ಅಲ್ವಾ? ಅದಾದ್ಮೇಲೆ ಅವ್ರು ಕೋಪ ಮಾಡ್ಕೊಂಡು, ನೀನ್ ಈ ತರ ಮಾಡಿದ್ಯಾ, ದಂಡವನ್ನ ಮುರಿದಿದ್ಯಾ ಅಂತ ಹೇಳ್ಬಿಟ್ಟು ನಾನು ಒಬ್ನೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಪುರಿಗೆ ಏಕಾಂಗಿಯಾಗಿ ಅವರು ಬರ್ತಾರೆ. ಬಂದಾಗ ಅವರು ಜಗನ್ನಾಥನ ದರ್ಶನವನ್ನ ಮಾಡಿದಾಗ ಏನಾಗತ್ತೆ ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಅವ್ರಿಗೆ ಪ್ರಜ್ಞೆ ತಪ್ಪಿಬಿಡುತ್ತೆ ಮಾತಾಜಿ. ಪ್ರಜ್ಞೆ ತಪ್ಪಿದಾಗ ಏನಾಗತ್ತೆ? ಬಿದ್ಬಿಡ್ತಾರೆ. ಅವಾಗ ಅಲ್ಲೇ ಇದ್ದಂತ ಭಟ್ಟಾಚಾರ್ಯ, ಸಾರ್ವಭೌಮ ಭಟ್ಟಾಚಾರ್ಯರು ಏನ್ ಮಾಡ್ತಾರೆ? ಸಾರ್ವಭೌಮ ಭಟ್ಟಾಚಾರ್ಯರು ಮನೆಗೆ ಕರ್ಕೊಂಡು ಹೋಗ್ತಾರೆ ಅವ್ರನ್ನ. ಅಂದ್ರೆ ಏನಾಗಿದೆ, ನಿಜವಾಗ್ಲೂ ಅವ್ರಿಗೆ ಇದು ಚೈತನ್ಯ ದಿವ್ಯ ಲೀಲೆನ ಅಥವಾ ಅಲ್ವಾ ಅಂತ ಅನ್ಕೋ ಶೋಧಾತ್ಮಕವಾಗಿ ಪರಿಶೀಲಿಸುವುದು ವಿದ್ಯುತ್ ಪಂಡಿತರ ಉದ್ದೇಶವಾಗಿತ್ತು. ಹಾಗಾಗಿ ಅವ್ರು ಕರ್ಕೊಂಡು ಹೋಗ್ತಾರೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಅದಾದ್ಮೇಲೆ ಸಾರ್ವಭೌಮ ಭಟ್ಟಾಚಾರ್ಯರು ಅವರು ಮಾಯಾವಾದಿಯಾಗಿರ್ತಾರೆ. ಸೊ ಚೈತನ್ಯ ಮಹಾಪ್ರಭುಗಳು ಅವರು ತುಂಬಾ ತಾರುಣ್ಯದಲ್ಲಿರ್ತಾರೆ, ಸನ್ಯಾಸತ್ವವನ್ನು ತಗೊಂಡ್ಬಿಟ್ಟಿರ್ತಾರೆ. ಅದಕ್ಕೆ ಸಾರ್ವಭೌಮ ಭಟ್ಟಾಚಾರ್ಯರು ತುಂಬಾ ಪ್ರಾಖಂಡ ಪಂಡಿತ ಇರ್ತಾರೆ. ನಾವು ತಿಳ್ಕೊಂಡ್ರಾಗ್ನೆ ಅವರು ಬೃಹಸ್ಪತಿಯ ಅಂಶ ಅಂತ ನಾವು ತಿಳ್ಕೊಂಡ್ವಿ. ಅಂದ್ರೆ ಅವ್ರಿಗೆ ಇನ್ನೆಷ್ಟು ಪಾಂಡಿತ್ಯ ಇರ್ಬೇಕು. ಅವರು ಚೈತನ್ಯ ಮಹಾಪ್ರಭುಗಳಿಗೆ ಅವರು ವೇದಾಂತವನ್ನ ಹೇಳ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅವರು 7 ದಿವಸ ಅವ್ರಿಗೆ ವೇದಾಂತವನ್ನ ಪುರಿ ದೇವಸ್ಥಾನದಲ್ಲಿ ತಿಳಿಸಿಕೊಡ್ತಾರೆ. ಆಗ ಚೈತನ್ಯ ಮಹಾಪ್ರಭುಗಳು ಬರೀ ಶ್ರವಣ ಮಾಡ್ತಾರೆ, ಏನೊಂದು ಮಾತನ್ನು ಅವ್ರು ಆಡೋದಿಲ್ಲ ಅಲ್ವಾ? ಏನೇ ಒಂದು ಯಾರಾದ್ರೂ ಅಷ್ಟೊಂದು ಕೇಳಿದ್ಮೇಲೆ ಏನಾದ್ರೂ ಒಂದು ಡೌಟ್ ಆದ್ರೂ ಹೇಳ್ಬೇಕು, ಅಥವಾ ಒಂದು ಟಿಪ್ಪಣಿ ಏನಾದ್ರೂ ಅವ್ರು ಇದ್ ಮಾಡ್ಬೇಕಾಗತ್ತೆ. ಏನನ್ನು ಮಾಡ್ದಲ್ಲ. ಇದಕ್ಕೆ ಸಾರ್ವಭೌಮ ಭಟ್ಟಾಚಾರ್ಯರಿಗೆ ಆಶ್ಚರ್ಯವಾಗಿ ಚೈತನ್ಯ ಮಹಾಪ್ರಭುಗಳನ್ನ ಕೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಇಲ್ಲ, ನನಗೆ ವೇದಾಂತ ಸೂತ್ರ ಏನು ವೇದವ್ಯಾಸರು ಬರೆದಿದ್ದಾರೆ ಆ ವೇದಾಂತ ಸೂತ್ರ ಅದು ನನಗೆ ಅರ್ಥ ಆಯ್ತು. ಆದ್ರೆ ನೀವು ಅದಕ್ಕೆ ಕೊಡ್ತಾ ಇರುವಂತಹ ವ್ಯಾಖ್ಯಾನ ಅದು ನನಗೆ ಯಾವ ತರ ಇದೆ ಅಂತಂದ್ರೆ, ಸೂರ್ಯನಿಗೆ ಒಂದು ಮೋಡ ಕವಿದ್ರೆ ಹೇಗಿರುತ್ತೋ ಹಾಗಿದೆ. ಯಾಕೆ ಅಂತಂದ್ರೆ ವೇದಾಂತ ಸೂತ್ರದಲ್ಲಿ ವೇದವ್ಯಾಸರು ಏನನ್ನ ಬರೆದಿದ್ದಾರೋ ಅದು ನೇರವಾಗಿದೆ. ಅದನ್ನ ನಾವು ಇವಾಗ ಸೂರ್ಯನನ್ನ ನಾವು ಹೇಗೆ ಅರ್ಥ ಮಾಡ್ಕೋಬೇಕಂದ್ರೆ ಒಂದು ಟಾರ್ಚ್ ಸಹಾಯ ಇಲ್ದಲೆ ನಾವು ಅರ್ಥ ಮಾಡ್ಕೋಬಹುದು, ಅದೇ ತರ ಅದು ಪ್ರಕಾಶಮಾನವಾಗಿದೆ. ಆದ್ರೆ ನೀವು ಕೊಡ್ತಿರುವಂತಹ ವ್ಯಾಖ್ಯಾನ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಕೊನೆಗೆ ನೀವ್ ಹೇಳಿ ಅಂದಾಗ ಅವರು ವ್ಯಾಖ್ಯಾನವನ್ನ ಕೊಡ್ತಾರೆ ಅಲ್ವಾ? ಆಗ ಚೈತನ್ಯ ಮಹಾಪ್ರಭುಗಳ ವ್ಯಾಖ್ಯಾನವನ್ನ ಅವ್ರು ಕೇಳ್ಬಿಟ್ಟು ಸಾರ್ವಭೌಮ ಭಟ್ಟಾಚಾರ್ಯರು ದಂಗಾಗಿ ಹೋಗ್ತಾರೆ. ಅದಾದ್ಮೇಲೆ ಆತ್ಮಾರಾಮ ಆ ಶ್ಲೋಕವನ್ನ ಅಂದ್ರೆ ಭಗವಂತ ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಕೊನೆಗೆ ಹೇಳ್ತಾರೆ ಅಲ್ವಾ? ಸೊ ಇವಾಗ ಈ ದೇವೋತ್ತಮ ಪರಮ ಪುರುಷ ಅವರು ಎಲ್ಲರನ್ನೂ ಸಹ ಅವರು ಸೆಳಿತಾರೆ. ಅಂದ್ರೆ ಸರ್ವಾಕರ್ಷಣೀಯ, ಈವನ್ ಮುಕ್ತಾತ್ಮರು ಸಹ ಅವರಿಂದ ಆಕರ್ಷಣೆಗೆ ಒಳಗಾಗ್ತಾರೆ ಅಂತ ಬಿಟ್ಟು ಆ ಆತ್ಮಾರಾಮ ಶ್ಲೋಕವನ್ನ ಅವರು ಹೇಳ್ತಾರೆ. ಸೊ ಆತ್ಮಾರಾಮ ಶ್ಲೋಕವನ್ನ ಹೇಳಿದ್ಮೇಲೆ ನೀವು ಅದಕ್ಕೆ ನನಗೆ ಏನು ವ್ಯಾಖ್ಯಾನವನ್ನ ಕೊಡಿ ಅಂತ ಹೇಳಿದಾಗ ನೀವು ಮೊದಲು ವ್ಯಾಖ್ಯಾನವನ್ನ ಕೊಡಿ ಅಂತ ಹೇಳ್ಬಿಟ್ಟು ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ. ಆಗ ರಾಮಾನಂದ ರಾಯರು ಅವರು 9 ರೀತಿಯಲ್ಲಿ ಅದಕ್ಕೆ ವ್ಯಾಖ್ಯಾನವನ್ನ ಕೊಡ್ತಾರೆ. ಅದಾದ್ಮೇಲೆ ಚೈತನ್ಯ ಮಹಾಪ್ರಭುಗಳು ಆ 9 ರೀತಿಯಲ್ಲಿ ಅದ್ ಏನು ವ್ಯಾಖ್ಯಾನವನ್ನ ಕೊಟ್ಟಿದ್ರು ಯಾರು ಸಾರ್ವಭೌಮ ಭಟ್ಟಾಚಾರ್ಯರು, ಅದನ್ನ ಹೊರತುಪಡಿಸಿ ಇವರು 18 ವಿಧದಲ್ಲಿ ಆ ಆತ್ಮಾರಾಮ ಶ್ಲೋಕಕ್ಕೆ ಅವರು ವ್ಯಾಖ್ಯಾನವನ್ನ ಕೊಡ್ತಾರೆ. ಆಗ ಚೈತನ್ಯ ಮಹಾಪ್ರಭುಗಳು ದೇವೋತ್ತಮ ಪರಮ ಪುರುಷ, ಇವರು ಸಾಮಾನ್ಯವಾದ ವ್ಯಕ್ತಿಗೆ ಇದು ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಸಾರ್ವಭೌಮ ಭಟ್ಟಾಚಾರ್ಯರು ಅವರಿಗೆ ಶರಣಾಗ್ಬಿಟ್ಟು ಅವರ ಭಕ್ತರಾಗ್ತಾರೆ ಅಲ್ವಾ? ಆಮೇಲೆ ನಾವು ನೋಡಿದ್ವಿ ಅವರು 100
ಶ್ಲೋಕಗಳನ್ನ ಬರೀತಾರೆ ಚೈತನ್ಯ ಮಹಾಪ್ರಭುಗಳ ಕುರಿತಾಗಿ. ಅದರಲ್ಲಿ ಎರಡನ್ನ ನಮ್ಗೆ ತಿಳಿಸಿಕೊಟ್ರು ಅಲ್ವಾ. ಆ ಎರಡನ್ನು ಸಹ ನಾವು ಆ ಚೈತನ್ಯ ಮಹಾಪ್ರಭುಗಳಿಗೆ ಅವ್ರು ಏನಕ್ಕೆ ಬಂದಿದ್ದಾರೆ ಈ ಭೌತಿಕ ಪ್ರಪಂಚಕ್ಕೆ ಅನ್ನೋದ ಕುರಿತಾಗಿ ಆ 2 ಶ್ಲೋಕಗಳಿದೆ ಅಂತ ನಾವು ತಿಳ್ಕೊಂಡ್ವಿ. ಅದಾದ್ಮೇಲೆ ಅವರು ಎಷ್ಟು ಬದಲಾವಣೆ ಆಗ್ತಾರೆ ಅಂತಂದ್ರೆ, ಒಂದು ಶ್ಲೋಕದಲ್ಲಿ ತತ್ತೇನು ಕಂಪ ಸುಸಮೀಕ್ಷ ಮಾಡೋ ಅದ್ರಲ್ಲಿ ಮುಕ್ತಿ ಪದ ಅಂತ ಬರುತ್ತೆ. ಇವಾಗ ನಮಗ್ ಗೊತ್ತಿರೋ ಹಾಗೇನೆ ಮಾಯಾವಾದಿಗಳಿಗೆ ಮುಕ್ತಿ ಅನ್ನೋದೇ ಅವರ ಜೀವನದ ಗತಿ, ಪರಮ ಗತಿ ಇರುತ್ತೆ ಅಲ್ವಾ. ಆದ್ರೆ ಅವ್ರಿಗೆ ಆ ಮುಕ್ತಿ ಪದ ಅನ್ನೋ ಒಂದು ಆ ಪದ ಆ ಶ್ಲೋಕದಲ್ಲಿ ಇರೋದನ್ನ ನೋಡಿ ಅವ್ರಿಗೆ ಅದು ಇಷ್ಟ ಆಗೋದಿಲ್ಲ ಅಲ್ವಾ. ಅವ್ರಿಗೆ ಇವಾಗ ಮುಕ್ತಿ ಅನ್ನೋದು ತುಂಬಾ ತುಚ್ಛ ಆಗಿ ಕಾಣುತ್ತೆ. ಭಗವಂತನ ಸೇವೆನೇ ಅವ್ರಿಗೆ ಇವಾಗ ಆ ಪರಮವಾದದ್ದು ಎಲ್ಲದಕ್ಕಿಂತ ಅಂತ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಆ ಶ್ಲೋಕದಲ್ಲಿರುವಂತಹ ಮುಕ್ತಿ ಪದವನ್ನ ಅವರು ಭಕ್ತಿ ಪದ ಅಂತ ಹೇಳ್ಬಿಟ್ಟು ಮಾಡ್ಬಿಟ್ಟು ಚೈತನ್ಯ ಮಹಾಪ್ರಭುಗೆ ತೋರಿಸ್ತಾರೆ. ಆಗ ಚೈತನ್ಯ ಮಹಾಪ್ರಭು ಹೇಳ್ತಾರೆ ಅದು ಮುಕ್ತಿ ಪದನೇ ಇರ್ಬೇಕು, ಅದು ಭಕ್ತಿ ಪದ ಮಾಡೋದು ಅಗತ್ಯ ಇಲ್ಲ. ಯಾಕಂದ್ರೆ ಮುಕ್ತಿ ಪದ ಅಂತಂದ್ರೆ ಆ ಭಗವಂತನಲ್ಲಿ ನಾವು ಶರಣಾಗೋದು ಅಂತ ಹೇಳ್ಬಿಟ್ಟು ಅದನ್ನ ನೀವು ಬದಲಾಯಿಸೋದು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಸೊ ಅದಾದ್ಮೇಲೆ ಅವ್ರು ಇವಾಗ ದಕ್ಷಿಣದ ಕಡೆಗೆ ಅವ್ರು ಇವಾಗ ಪ್ರವಾಸವನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅಂದ್ರೆ ಪರ್ಯಟನೆ ಮಾಡ್ಕೊಂಡು ಅವರು ಈ ಸಂಕೀರ್ತನ ಯಜ್ಞವನ್ನ ಪ್ರಚಾರ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಸೊ ಆ ಸಮಯದಲ್ಲಿ ಸಾರ್ವಭೌಮ ಭಟ್ಟಾಚಾರ್ಯ ಹೇಳ್ತಾರೆ ನೀವ್ ಹೇಗೂನು ಇವಾಗ ದಕ್ಷಿಣದ ಕಡೆಗೆ ಹೋಗ್ತಾ ಇದ್ರಲ್ವಾ, ಅಲ್ಲಿ ನೀವು ರಾಮಾನಂದ ರಾಯ ಅವರನ್ನ ನೀವು ಭೇಟಿಯಾಗಿ ಗೋದಾವರಿ ನದಿಯ ತೀರದಲ್ಲಿ. ಅವರು ಮಹಾನ್ ಭಕ್ತ. ನಾನು ಅವ್ರ ಜೊತೆ ಮಾತಾಡಿದಾಗ ಅವ್ರು ಹೇಳಿರೋದು ನನಗೆ ಏನೂ ಅರ್ಥ ಆಗ್ಲಿಲ್ಲ. ಈಗ ನನಗೆ ನಿಮ್ಮ ಜೊತೆ ಈಗ ಅಂದ್ರೆ ನಿಮ್ಮ ಜೊತೆ ಈ ಸಂಭಾಷಣೆನ ನಡೆಸಿದ್ಮೇಲೆ ನನ್ಗೆ ಈಗ ಅರ್ಥ ಆಗ್ತಾ ಇದೆ. ಅಂದ್ರೆ ರಾಮಾನಂದ ರಾಯ ಅವ್ರು ಎಂತಹ ಶುದ್ಧ ಭಕ್ತ ಅಂತ ಹೇಳ್ಬಿಟ್ಟು ಅವರನ್ನ ಭೇಟಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಅವರು ವಿನಂತಿಯನ್ನ ಮಾಡ್ಕೋತಾರೆ. ಅದೇ ತರನೇ ಚೈತನ್ಯ ಮಹಾಪ್ರಭುಗಳು ಆಯ್ತು ಅಂತ ಹೇಳ್ಬಿಟ್ಟು ಈಗ ಪ್ರಯಾಣವನ್ನ ಹೊರಟಿದ್ದಾರೆ. ನೋಡೋಣಂತೆ ಈಗ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಅನಂತರ ಮಹಾಪ್ರಭುಗಳು ದಕ್ಷಿಣ ಭಾರತದತ್ತ ಪ್ರಯಾಣ ಮಾಡಿದರು. ಹಾದಿಯಲ್ಲಿ ತಾವು ಸಂಧಿಸಿದವರನ್ನೆಲ್ಲ ಭಗವಾನ್ ಶ್ರೀಕೃಷ್ಣನ ಭಕ್ತರನ್ನಾಗಿ ಪರಿವರ್ತಿಸಿದರು ಅಲ್ವಾ. ನೀವು ಇವಾಗ ಇದನ್ನ ಚೈತನ್ಯ ಚರಿತಾಮೃತದಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಯಾರೇ ಪ್ರಭುಗಳ ಸಂಪರ್ಕಕ್ಕೆ ಬರ್ಲಿ ಅವರೆಲ್ಲರನ್ನು ಸಹ ನಮ್ಮಲ್ಲಿ ಎಲ್ಲರಲ್ಲೂ ಸಹ ಈ ಕೃಷ್ಣನ ಮೇಲೆ ಭಕ್ತಿ ಪ್ರೀತಿ ಅನ್ನೋದು ಸುಪ್ತವಾಗಿದೆ ಅಲ್ವಾ. ಸೊ ಅದು ನಮ್ಗೆ ಯಾವ್ದಾದ್ರು ಒಂದು ಚಿಕ್ಕ ಒಂದು ಭಕ್ತರ ಸಂಪರ್ಕಕ್ಕೆ ಬಂದ್ಬಿಟ್ರು ಅದು ಏನಾಗುತ್ತೆ, ಅದು ಪ್ರಕಟಗೊಳ್ಳುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರನೇ ಇವಾಗ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಅವರು ಶುದ್ಧ ಭಕ್ತ, ದೇವೋತ್ತಮ ಪರಮ ಪುರುಷ ಅಲ್ವಾ. ಅವ್ರ ಜೊತೆ ಸಂಪರ್ಕಕ್ಕೆ ಬಂದ್ರೆ ಖಂಡಿತ ಅವರಲ್ಲಿ ಸುಪ್ತವಾಗಿ ಅಡಗಿರುವಂತಹ ಆ ಕೃಷ್ಣ ಪ್ರೇಮ ಜಾಗೃತವಾಗುತ್ತೆ ಅಲ್ವಾ. ಅದಕ್ಕೆ ಯಾರೇ ಪ್ರಭುಗಳನ್ನ ನೋಡಿದ್ರು ಸಹ ಅವ್ರ ಹಿಂದೆನೆ ಹೊರಡ್ಲಿಕ್ಕೆ ಶುರು ಮಾಡ್ಬಿಡ್ತಾರೆ ಅವರು. ನಾವು ನೋಡಿದ್ವಿ ಅಲ್ವಾ, ಮುಂದೆನೂ ನಾವು ನೋಡ್ತೀವಿ. ಆ ಜಾರ್ಖಂಡ್ಗೆ ಹೋದಾಗ ಮನುಷ್ಯರನ್ನ ಬಿಟ್ಬಿಡಿ ಆ ಪ್ರಾಣಿಗಳನ್ನು ಸಹ ಚೈತನ್ಯ ಮಹಾಪ್ರಭುಗಳ ಸಂಕೀರ್ತನದಲ್ಲಿ ತೊಡಗಿದ್ರು ಅಂತ ನಾವು ಇದಕ್ಕಿಂತ ಮುಂಚೆ ತಿಳ್ಕೊಂಡಿದೀವಿ. ಈಗ ನಾವು ಮುಂದೆನೂ ಸಹ ನಾವು ಅದ್ರ ಬಗ್ಗೆ ನಾವು ತಿಳ್ಕೊತೀವಿ. ಮತ್ತೆ ಪ್ರಭುಗಳು ಇವಾಗ ಒಬ್ಬೊಬ್ಬರನ್ನ ಒಂದೊಂದ್ ತರ ಅವರು ಟ್ರೀಟ್ ಮಾಡ್ತಾರೆ. ಒಬ್ಬೊಬ್ಬರಿಗೆ ಅವ್ರು ಆಲಿಂಗನ ಮಾಡ್ಕೋತಾರೆ, ಒಬ್ಬರಿಗೆ ನಮಸ್ಕಾರ ಮಾಡ್ಲಿಕ್ಕೆ ಅನುವು ಮಾಡ್ಕೊಡ್ತಾರೆ, ಒಬ್ಬರಿಗೆ ಬರೇ ದೃಷ್ಟಿಯನ್ನ ಹಾಯಿಸ್ತಾರೆ. ಸೊ ಈ ತರ ಚೈತನ್ಯ ಮಹಾಪ್ರಭುಗಳು ಒಬ್ಬೊಬ್ಬ ಭಕ್ತರಿಗೆ ಅವ್ರಂದ್ರೆ ಯಥಾಮಾಂ ಪ್ರಪದ್ಯಂತೆ ಅಂತ ನಾವ್ ಏನ್ ಹೇಳ್ತೀವೋ, ನಾವ್ ಯಾವ ಡಿಗ್ರಿಯಲ್ಲಿ ನಾವು ಭಗವಂತನಿಗೆ ಶರಣಾಗ್ತೀವೋ ಅದೇ ತರ ನಮ್ಗೆ ಅವರು ಪ್ರತಿಸ್ಪಂದನೆ ಮಾಡ್ತಾರೆ ಅಂತ ನಾವ್ ಇದಕ್ಕಿಂತ ಮುಂಚೆ ತಿಳ್ಕೊಂಡಿದ್ವಿ. ಅದೇ ತರನೇ ಅವ್ರು ಈಗ ಪ್ರಯಾಣ ಮಾಡ್ತಾ ಇರ್ಬೇಕಾದ್ರೆ ಅನೇಕರನ್ನ ಅವರು ಭೇಟಿ ಮಾಡ್ಕೊಂಡು ಬರ್ತಾರೆ. ಸೊ ನಾವ್ ನೋಡಿದೀವಿ ಅಲ್ವಾ, ಒಬ್ರು ಯಾರು ಕುಷ್ಠರೋಗ ಬಂದ್ಬಿಟ್ಟಿರತ್ತೆ. ಆ ಕುಷ್ಠರೋಗ ಬಂದಿರುವಂತಹ ಅವ್ರಿಗೆ ಎಷ್ಟು ಅವ್ರ ದೇಹದಲ್ಲಿ ಗಾಯಗಳಾಗೋಗ್ಬಿಟ್ಟಿರತ್ತೆ ಆ ಕುಷ್ಠರೋಗದಿಂದ ಅಂತಂದ್ರೆ ಅದ್ರಲ್ಲಿರೋ ಆ ಹುಳಗಳೆಲ್ಲನೂ ಸಹ ಅಲ್ಲಿ ಸೇರ್ಕೊಂಡ್ಬಿಟ್ಟಿರುತ್ತೆ ಗಾಯದಲ್ಲಿ. ಆಗ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಆ ಭಕ್ತ ಆ ಹುಳಗಳೇನಾದ್ರೂ ಕೆಳಗಡೆ ಬಿದ್ರೆ ಆ ಹುಳಗಳೇನಾದ್ರೂ ಬಿದ್ರೆ ಅದನ್ನ ಮತ್ತೆ ಅವ್ರ ಮೇಲೆ ಗಾಯದಲ್ಲಿ ಇಟ್ಕೋತಾರಂತೆ. ಯಾಕೆ ಅಂತಂದ್ರೆ ಅಯ್ಯೋ ಆ ಹುಳಕ್ಕೆ ಇದೇ ಆಹಾರ, ನನ್ನ ಶರೀರವೇ ಆಹಾರ, ಇದೇನಾದ್ರೂ ಕೆಳಗಡೆ ಬಿದ್ರೆ ಇದಕ್ಕೆ ಆಹಾರ ಸಿಗಲ್ವಲ್ಲ ಅಂತ ಹೇಳ್ಬಿಟ್ಟು ಆ ಬಿದ್ದು ಹೋಗಿರೋ ಹುಳವನ್ನ ಅವರು ದೇಹದ ಮೇಲೆ ಇಟ್ಕೋತಾರಂತೆ. ನೋಡಿ, ಅಂತಹ ಒಬ್ಬ ಭಕ್ತನನ್ನ ಅವ್ರು ಉದ್ಧಾರ ಮಾಡ್ತಾರೆ ಚೈತನ್ಯ ಮಹಾಪ್ರಭುಗಳು. ಸೊ ಇದೇ ತರ ಅವರು ಪ್ರಯಾಣ ಮಾಡ್ಕೊಂಡು ಬರ್ತಾ ಇರ್ತಾರೆ. ನೋಡಿ ಇಲ್ಲಿ ಏನ್ ಹೇಳ್ತಾ ಇದ್ರೆ, ಇಂತಹ ಭಕ್ತರು ಇನ್ನೂ ಅನೇಕರನ್ನು ಭಕ್ತಿ ಸೇವಾ ಪಂಥಕ್ಕೆ ಅಥವಾ ಭಗವಂತನ ಧರ್ಮಕ್ಕೆ ಪರಿವರ್ತನಗೊಳಿಸಿದರು. ಭಗವದ್ ಧರ್ಮವನ್ನ ಅವರು ಪ್ರಚಾರ ಮಾಡ್ಕೊಂಡು ಎಲ್ಲರನ್ನೂ ಸಹ ಭಗವದ್ ಧರ್ಮಕ್ಕೆ ಸೇರಿಸ್ಕೊಂಡು ಪ್ರಯಾಣ ಮಾಡ್ಕೊಂಡು ಬರ್ತಾ ಇರ್ತಾರೆ. ಹೀಗೆ ಅವರು ಗೋದಾವರಿಯ ತಟವನ್ನ ತಲುಪಿದರು. ಅಲ್ಲಿ ಒರಿಸ್ಸಾದ ದೊರೆ ಮಹಾರಾಜ ಪ್ರತಾಪರುದ್ರನ ಪರವಾಗಿ ಮದ್ರಾಸ್ ರಾಜ್ಯಪಾಲ ಶ್ರೀಲಾ ರಾಮಾನಂದ ರಾಯರನ್ನ ಭೇಟಿಯಾದರು. ನೋಡಿ ಅಲ್ಲಿ ಇವಾಗ ಯಾರನ್ನ ಭೇಟಿ ಆಗ್ತಾರೆ, ಗೋದಾವರಿ ನದಿ ತಟದಲ್ಲಿ ರಾಮಾನಂದ ರಾಯರನ್ನ ಭೇಟಿ ಆಗ್ತಾರೆ. ರಾಮಾನಂದ ರಾಯರು ಯಾರು ಅಂತಂತಂದ್ರೆ ಅವರು ಮಹಾರಾಜ ಪ್ರತಾಪರುದ್ರನ ಅಂದ್ರೆ ಮದ್ರಾಸ್ ಪ್ರಾಂತ್ಯದ ರಾಜಪಾಲ. ಅದನ್ನು ಸಹ ಮಹಾರಾಜ ಪ್ರತಾಪರುದ್ರನ ಕೆಳಗಡೆನೆ ಇರುತ್ತೆ, ಆಡಳಿತದ ಕೆಳಗಡೆನೆ ಇರುತ್ತೆ. ಮದ್ರಾಸ್ ಅಂತಂದ್ರೆ ಆಗಿನ ಸಮಯದಲ್ಲಿ ಈ ತಮಿಳ್ನಾಡು ಮತ್ತೆ ಆಂಧ್ರ ಎರಡೂ ಸೇರಿ ಮದ್ರಾಸ್ ಪ್ರಾಂತ್ಯ ಅಂತ ಕರೀತಾ ಇದ್ರು.
ಸೊ ಆ ಪ್ರಾಂತ್ಯಕ್ಕೆ ಬರ್ತಾರೆ. ಅಲ್ಲಿ ಗೋದಾವರಿ ನದಿ ತೀರದಲ್ಲಿ ಅವರು ರಾಮಾನಂದ ರಾಯರನ್ನ ಭೇಟಿ ಆಗ್ತಾರೆ. ಸೊ ನಾವ್ ಅದನ್ನ ಚೈತನ್ಯ ಚರಿತಾಮೃತದಲ್ಲಿ ಡೀಟೇಲ್ ಆಗಿ ನಾವು ಅರ್ಥ ಮಾಡ್ಕೋತೀವಿ. ಅವ್ರು ಬಂದಾಗ ಯಾವ ತರ ಬರ್ತಾರೆ. ರಾಮಾನಂದ ರಾಯರ್ ಅಂದ್ರೆ ನೋಡಿ, ಅವ್ರು ಸ್ನಾನಕ್ಕೋಸ್ಕರ ಬರ್ತಾರೆ ಗೋದಾವರಿ ನದಿ ತೀರದಲ್ಲಿ. ಅವ್ರು ಒಬ್ರೇ ಬರೋದಿಲ್ಲ, ಯಾಕಂದ್ರೆ ಅವನು ರಾಜ್ಯಪಾಲ ಅಲ್ವಾ. ಅವ್ರ ಹಿಂದೆ ಅವರು ಎಷ್ಟೊಂದ್ ಜನ ಬ್ರಾಹ್ಮಣರೆಲ್ಲ ಬರ್ತಾರೆ. ಅವರು ವೇದಗಳನ್ನ ಹೇಳ್ತಾ ಇರ್ತಾರೆ. ಇವರು ಸ್ನಾನ ಮಾಡ್ಬೇಕಾದ್ರೆ ವೇದಗಳನ್ನ ಹೇಳಲಿಕ್ಕೆ ಮತ್ತೆ ಆ ಅರ್ಘ್ಯವನ್ನ ಕೊಡ್ಬೇಕಲ್ಲ, ಅದಕ್ಕೆಲ್ಲನೂ ಸಹ ಅವರು ಸಹಾಯ ಮಾಡ್ತಾರೆ. ಚೈತನ್ಯ ಮಹಾಪ್ರಭುಗಳು ಅದ್ ಬಂದಾಗ ಈ ದೃಶ್ಯವನ್ನ ನೋಡಿದಾಗ ಅವ್ರ ಅರ್ಥ ಆಗುತ್ತೆ, ಓ ಇವ್ರೇನೆ ರಾಮಾನಂದ ರಾಯ ಇರ್ಬೇಕು ಅಂತ ಹೇಳ್ಬಿಟ್ಟು ರಾಮಾನಂದ ರಾಯರನ್ನ ಅವರು ಭೇಟಿ ಆಗ್ತಾರೆ. ಭೇಟಿ ಆದ್ಮೇಲೆ ನೀವೇನ ರಾಮಾನಂದ ರಾಯ ಅಂತ ಹೇಳಿದಾಗ, ಹೌದು ನಾನೇನೆ, ನಾನು ಭಗವಂತನ ಏನು ಮೀನಿಯಲ್ ಸರ್ವೆಂಟ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಾನು ಶೂದ್ರ ಜಾತಿಯವನು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಾನು ಒಬ್ಬ ಕ್ಷುದ್ರ ಸೇವಕ, ಮತ್ತೆ ನಾನು ಏನು ಶೂದ್ರ ಜಾತಿಯವನು ಅಂತ ಹೇಳ್ಬಿಟ್ಟು ತಮ್ಮನ್ನ ತಾವು ನೋಡಿ ಅವ್ರು ರಾಜ್ಯಪಾಲ ಆಗಿರ್ತಾರೆ. ಆತರ ಅವರು ಪರಿಚಯ ಮಾಡ್ಕೋತಾರೆ. ಅದಾದ್ಮೇಲೆ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಸಾರ್ವಭೌಮ ಭಟ್ಟಾಚಾರ್ಯರು ನಿಮ್ಮನ್ನ ನಾನು ಭೇಟಿ ಆಗ್ಬೇಕು ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ನಿಮ್ಮನ್ನ ಭೇಟಿ ಆಗ್ಲಿಕ್ಕೆ ಬಂದೀನಿ ಅಂತ ಹೇಳಿದಾಗ ಅವ್ರು ಆಮೇಲೆ ಅವರು ಹಗ್ ಮಾಡ್ಕೋತಾರೆ, ಅಂದ್ರೆ ಆಲಿಂಗನ ಮಾಡ್ಕೋತಾರೆ ಚೈತನ್ಯ ಮಹಾಪ್ರಭುಗಳು ರಾಮಾನಂದ ರಾಯರನ್ನ ಅಲ್ವಾ. ಭಗವಂತ ಇವಾಗ ಅಂತಹ ಭಕ್ತನನ್ನ, ರಾಮಾನಂದ ರಾಯರು ಸಹ ಶುದ್ಧ ಭಕ್ತ, ಅವ್ರನ್ನ ಆಲಿಂಗನ ಮಾಡ್ಕೊಂಡ್ರೆ ಅವ್ರಿಗೆ ಎಂತಹ ಒಂದು ಭಾವ ಅತಿರೇಕ ಸ್ಥಿತಿಗೆ ಹೋಗಿರ್ಬೇಕಲ್ವಾ, ನಮ್ಗೆ ಇಮ್ಯಾಜಿನ್ ಮಾಡ್ಕೊಳ್ಲಿಕ್ಕೆ ಆಗಲ್ಲ. ರಾಮಾನಂದ ರಾಯರು ಅಂತಹ ಭಾವಾತಿರೇಕ ಹಂತಕ್ಕೆ ಹೋಗ್ತಾರೆ. ಆಗ ಇಬ್ರು ಸಹ, ಅಂದ್ರೆ ನಮ್ಗೆ ಗೊತ್ತಿದೆಯಲ್ಲ, ಅಷ್ಟ ಸಾತ್ವಿಕ ವಿಕಾರಗಳು ಇಬ್ಬರಲ್ಲೂ ಸಹ ಅದು ಪ್ರಕಟಗೊಳ್ಳುತ್ತೆ. ಆಗ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ, ಸುತ್ತಮುತ್ತ ಇರೋರೆಲ್ಲ ಇದೇನಿದು, ಅವ್ರು ಯಾರೋ ಸನ್ಯಾಸಿ, ಇವ್ರು ನೋಡಿದ್ರೆ ರಾಜ್ಯ ಅಲ್ಲ, ಇಬ್ರು ಒಬ್ರಿಗೊಬ್ರು ಹೀಗೆ ಅಳ್ತಾ ಇದ್ದಾರೆ, ಮತ್ತೆ ಕಣ್ಣಲ್ಲಿ ನೀರ್ ಬರ್ತಾ ಇದೆ, ದೇಹದಲ್ಲೆಲ್ಲ ಎಷ್ಟೊಂದು ಬದಲಾವಣೆಗಳು ಅವ್ರು ನೋಡ್ಬೋದಾಗಿತ್ತು. ಅದಕ್ಕೆ ಅವ್ರಿಗೆ ಆಮೇಲೆ ಚೈತನ್ಯ ಮಹಾಪ್ರಭುಗೆ ಗೊತ್ತಾಗುತ್ತೆ, ಓ ಎಲ್ಲರೂ ಸಹ ನಮ್ಮನ್ನ ನೋಡ್ತಾ ಇದ್ದಾರೆ, ನಾವಿನ್ನ ಹೆಚ್ಚು ಇದನ್ನ ಪ್ರಕಟಗೊಳಿಸೋದು ಬೇಡ ಅಂತ ಹೇಳ್ಬಿಟ್ಟು ಅವರು ಮೊದಲಿನ ಸ್ಥಿತಿಗೆ ಅವರು ಬರ್ತಾರೆ. ಅದಾದ್ಮೇಲೆ ಇಬ್ರು ಮಾತಾಡ್ತಾರೆ, ರಾಮಾನಂದ ರಾಯರು ಮತ್ತೆ ಪ್ರಭುಪಾದರು. ಆಕ್ಚುಲಿ ಅದನ್ನ ನಾವು ನಿಜವಾಗ್ಲೂ ಅರ್ಥ ಮಾಡ್ಕೊಂಡು ಸ್ವಲ್ಪ ಬಹಳ ಕಷ್ಟನೇ ಇದೆ. ನಾನು ಸಿಂಪಲ್ ಆಗಿ ನನಗೆ ಗೊತ್ತಾಗಿರೋಷ್ಟು ಹೇಳಿಕ್ಕೆ ಟ್ರೈ ಮಾಡ್ತೀನಿ. ನಾವ್ ಇವಾಗ ನೋಡಿದ್ವಿ ಅಲ್ವಾ, ಸಾರ್ವಭೌಮ ಭಟ್ಟಾಚಾರ್ಯರ ಜೊತೆ ಅವರು ಮಾತುಕತೆ ಏನ್ ನಡೀತು ಅದನ್ನು ಸಹ ನಾವ್ ಅರ್ಥ ಮಾಡ್ಕೊಳ್ಲಿಕ್ಕೆ ತುಂಬಾ ಕಷ್ಟ ಇದೆ ಅಲ್ವಾ. ಅಂದ್ರೆ ನನಗೆ ಹೇಳಲಿಕ್ಕೆ, ನಿಮ್ಗೆ ಸಿಂಪಲ್ ಆಗಿ ಹೇಳಲಿಕ್ಕೆ ನನಗೆ ಕಷ್ಟ ಆಗ್ತಿದೆ. ಬಟ್ ನನಗೆ ಎಷ್ಟು ಗೊತ್ತಾಗಿದೆ ಅಷ್ಟನ್ನ ಹೇಳಲಿಕ್ಕೆ ನಾನು ಇವಾಗ ಪ್ರಯತ್ನ ಪಡ್ತೀನಿ. ಸೊ ಇವಾಗ ಇಲ್ಲಿ ಏನನ್ನ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣಂತೆ. ರಾಮಾನಂದ ರಾಯರೊಡನೆ ಮಹಾಪ್ರಭುಗಳು ನಡೆಸಿದ ಮಾತುಕತೆಗಳು ಪಾರಮಾರ್ಥಿಕ ಜ್ಞಾನದ ಉನ್ನತ ಸಾಕ್ಷಾತ್ಕಾರದ ನಿಟ್ಟಿನಲ್ಲಿ ಮಹತ್ವಪೂರ್ಣವಾದವು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಆಧ್ಯಾತ್ಮಿಕ ಕತೆಗೆ ಕುರಿತಾಗಿ ನೋಡಿ, ಅವರು ರಾಜ್ಯಪಾಲ ಆಗಿರ್ತಾರೆ, ಅವರು ರಾಜಕೀಯದ ಕುರಿತಾಗಿ ಏನು ಮಾತಾಡೋದಿಲ್ಲ, ಅವರು ಪಾರಮಾರ್ಥಿಕ ವಿಷಯಗಳನ್ನ ಅವರು ಮಾತಾಡ್ತಾರೆ. ಈ ಸಂಭಾಷಣೆಯೇ ಒಂದು ಸಣ್ಣ ಪುಸ್ತಕವಾಗುತ್ತದೆ, ಆದರೆ ಇಲ್ಲಿ ನಾವು ಸಂಭಾಷಣೆಯ ಸಾರಾಂಶವನ್ನ ಮಾತ್ರ ನೀಡುತ್ತಿದ್ದೇವೆ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಶ್ರೀ ರಾಮಾನಂದ ರಾಯರು ಸಾಮಾಜಿಕ ಸ್ಥಾನಮಾನದಲ್ಲಿ ಬ್ರಾಹ್ಮಣನಿಗಿಂತ ಕೆಳಜಾತಿಗೆ ಸೇರಿದವರಾಗಿದ್ದರೂ ಆತ್ಮ ಸಾಕ್ಷಾತ್ಕಾರ ಪಡೆದವರಾಗಿದ್ದರು ಅಲ್ವಾ. ಇವಾಗ ರಾಮಾನಂದ ರಾಯರು ಇವಾಗ ಅವರು ಹೇಳ್ಕೊಂಡ ಹಾಗೇನೆ ಅವರು ಶೂದ್ರ ಜಾತಿಗೆ ಸೇರಿದ್ದಾರೆ. ಆದ್ರೆ ಅವ್ರು ಇವಾಗ ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ನೋಡಿದ್ರೆ ಅವ್ರು ಇವಾಗ ಆಲ್ರೆಡಿ ಅವರು ಆತ್ಮ ಸಾಕ್ಷಾತ್ಕಾರವನ್ನ ಪಡೆದಿದ್ದಾರೆ. ಅವ್ರಿಗೆ ಗೊತ್ತಾಗೋಗಿದೆ, ನಾನು ಈ ದೇಹ ಅಲ್ಲ, ನಾನು ಈ ದೇಹದಲ್ಲಿ ವಾಸ ಮಾಡ್ತಿರುವಂತಹ ಆತ್ಮ ಅಂತ ಹೇಳ್ಬಿಟ್ಟು ಅವರು ಆತ್ಮ ಸಾಕ್ಷಾತ್ಕಾರವನ್ನ ಪಡೆದಿದ್ದಾರೆ. ಅವರು ಸನ್ಯಾಸ ಸ್ವೀಕರಿಸಿರಲಿಲ್ಲ, ರಾಜ್ಯ ಸರ್ಕಾರದ ನೌಕರರಾಗಿದ್ದರು. ಆದರೂ ಚೈತನ್ಯ ಮಹಾಪ್ರಭುಗಳು ಪಾರಮಾರ್ಥಿಕ ಜ್ಞಾನ ಸಾಕ್ಷಾತ್ಕಾರದ ಆಧಾರ ಬಲದಿಂದ ಅವರನ್ನು ಮುಕ್ತಾತ್ಮರೆಂದು ಸ್ವೀಕರಿಸಿದರು. ನೋಡಿ, ಅವ್ರು ಇವಾಗ ರಾಜ್ಯ ಸರ್ಕಾರದ ನೌಕರರಾಗಿದ್ದಾರೆ ಅವರು. ಆದ್ರೂ ಸಹ ಚೈತನ್ಯ ಮಹಾಪ್ರಭುಗಳು ಇವರು ಭಕ್ತಿಯಲ್ಲಿ ಅವರು ಏನು ಆತ್ಮ ಸಾಕ್ಷಾತ್ಕಾರದ ನೆಲೆಗೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅವರನ್ನ ಇವಾಗ ಸ್ವೀಕರಿಸಿ ಅವರನ್ನ ಇವಾಗ ಮಾತಾಡಿಸ್ತಾ ಇದ್ದಾರೆ. ಅದೇ ಪ್ರಕಾರ ಮಹಾಪ್ರಭುಗಳು ಮಹಮ್ಮದೀಯ ಕುಟುಂಬದಿಂದ ಬಂದ ಉತ್ಕಟ ಭಗವದ್ಭಕ್ತ ಶ್ರೀಲ ಹರಿದಾಸ ಠಾಕೂರರನ್ನು ಸ್ವೀಕರಿಸಿದರು ಅಲ್ವಾ. ನಮ್ಗೆ ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡ್ರು ಹಾಗೇನೆ ಹರಿದಾಸ್ ಠಾಕೂರ್, ಬಡ ಹರಿದಾಸ್ ಠಾಕೂರು ಚೈತನ್ಯ ಮಹಾಪ್ರಭುಗಳ ಪರಮ ಭಕ್ತ ಅಲ್ವಾ. ಆದ್ರೆ ಅವರ ಹುಟ್ಟನ್ನ ನೋಡಿದ್ರೆ ಅವರು ಮಹಮ್ಮದೀಯ ಕುಟುಂಬದಿಂದ ಅವರು ಬಂದಿದ್ದಾರೆ. ಆದ್ರೂ ಸಹ ಚೈತನ್ಯ ಮಹಾಪ್ರಭುಗಳು ಅವರನ್ನ ಸ್ವೀಕರಿಸಿದ್ರು. ಯಾಕೆ ಅಂತಂದ್ರೆ ಅವರು ಮಹಾನ್ ಭಕ್ತರಾಗಿದ್ರು ಅಲ್ವಾ. ಅವ್ರಿಗೆ ಅವರು ಏನಂತ ಬಿರುದನ್ನ ಕೊಡ್ತಾರೆ ಚೈತನ್ಯ ಮಹಾಪ್ರಭುಗಳು ಹರಿದಾಸ್ ಠಾಕೂರ್ಗೆ? ನಾಮಾಚಾರ್ಯ ಹರಿದಾಸ್ ಠಾಕೂರ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂದ್ರೆ ಅವರು ಮಹಮ್ಮದೀಯ ಕುಟುಂಬದಿಂದ ಬಂದಿದ್ರು ಸಹ ಅವ್ರನ್ನ ಸ್ವೀಕರಿಸಿದ್ದಾರೆ. ಈಗ ಇವರು ಶೂದ್ರ ಕುಟುಂಬದಿಂದ ಬಂದಿದ್ದಾರೆ, ಆದ್ರೆ ಇವ್ರನ್ನು ಸಹ ಅವರು ಸ್ವೀಕರಿಸ್ತಾ ಇದ್ದಾರೆ. ಇದರಿಂದ ನಮ್ಗೆ ಏನ್ ಅರ್ಥ ಆಗ್ತಾ ಇದೆ? ಈಗ ಚೈತನ್ಯ ಮಹಾಪ್ರಭುಗಳು ಇವ್ರನ್ನೆಲ್ಲ ಸ್ವೀಕರಿಸೋದನ್ನ ನೋಡಿದ್ರೆ ನಮ್ಗೆ ಏನ್ ಅರ್ಥ ಆಗತ್ತೆ? ಏನಂದ್ರೆ ಇದ್ರಿಗೆ ಜಾತಿ ಭೇದ ಚೈತನ್ಯ ಮಹಾಪ್ರಭುಗಳು ಜಾತಿ ಭೇದ ಇಲ್ಲ, ಭಗವಂತನ ಭಕ್ತಿಗೆ ಯಾವುದೇ ಒಂದು ಜಾತಿ ಭೇದ ಇಲ್ಲ. ಬರೀ ಅವರು ಬಾಯಿ ಮಾತಲ್ಲಿ ಹೇಳ್ತಾ ಇಲ್ಲ,
ಅಲ್ವಾ. ನೋಡಿ, ಅವರು ಭಕ್ತನಾಗಿ ಬಂದಾಗ ಅದನ್ನ ಆಚರಣೆ ಮಾಡಿ ಅವರು ತೋರಿಸ್ತಾ ಇದ್ದಾರೆ ಅಲ್ವಾ. ಅದನ್ನ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ವಿವಿಧ ಜಾತಿ ಮತಗಳಿಂದ ಪಂಥಗಳಿಂದ ಬಂದ ಅನೇಕರು ಮಹಾಪ್ರಭುಗಳ ಭಕ್ತರಾಗಿದ್ದಾರೆ. ಒಬ್ಬ ವ್ಯಕ್ತಿಯ ಭಕ್ತಿ ಸೇವಾ ಮಟ್ಟವೊಂದೇ ಚೈತನ್ಯ ಮಹಾಪ್ರಭುಗಳ ಮಾನದಂಡವಾಗಿತ್ತು. ನೋಡಿ, ಚೈತನ್ಯ ಮಹಾಪ್ರಭುಗಳು ಬೇರೆ ಏನನ್ನೂ ನೋಡೋದಿಲ್ಲ ಅಲ್ವಾ. ಭಕ್ತಿ ಸೇವೆ ಒಂದನ್ನೇ ಅವರು ನೋಡೋದು. ಇವಾಗ ನಾವೂನು ಅಷ್ಟೇ, ಇವಾಗ ನಮ್ಗೆ ಆ ಹಾಡ್ ಹೇಳಲಿಕ್ಕೆ ಎಲ್ಲರಿಗೂ ಬರೋದಿಲ್ಲ ಅಲ್ವಾ. ಆದ್ರೆ ಭಗವಂತ ಏನನ್ನ ನೋಡ್ತಾರೆ, ಅವರು ನಮ್ಮ ಭಾವನೆಯನ್ನ ನೋಡ್ತಾರೆ ಅಲ್ವಾ. ಭಾವಗ್ರಾಹಿ ಜನಾರ್ದನ. ಅಯ್ಯೋ, ನನಗೆ ಹಾಡು ರಾಗವಾಗಿ ಹೇಳಲಿಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಬೇಜಾರ್ ಮಾಡ್ಕೊಳಂಗಿಲ್ಲ. ಭಗವಂತನಿಗೆ ನಾವು ಆ ಹಾಡಿನ ಮೂಲಕ ನಾವು ಸೇವೆ ಮಾಡ್ಬೇಕು ಅಂತ ನಮ್ಗೆ ಇಚ್ಛೆ ಇದೆ ಅಂತಂದ್ರೆ ನಾವು ಆ ಭಾವನೆಯಿಂದ ಮಾಡಿದ್ರೆ ಭಗವಂತ ಅದನ್ನ ಸ್ವೀಕರಿಸ್ತಾನೆ. ಸೊ ಅದೇ ತರನ ಇಲ್ಲಿ ಭಗವಂತ ನೋಡಿ, ಅವರು ಭಕ್ತಿ ಸೇವಾ ಮಟ್ಟವೊಂದನ್ನೇ ಅವ್ರು ನೋಡ್ತಾರೆ. ವ್ಯಕ್ತಿಯ ಬಾಹ್ಯ ಉಡುಗೆ ತೊಡುಗೆಗಳಿಗೆ ಅವರು ಗಮನ ಕೊಡಲಿಲ್ಲ. ಅಂತರಾತ್ಮ ಮತ್ತು ಅದರ ಚಟುವಟಿಕೆಗಳನ್ನು ಮಾತ್ರ ಅವರು ಗಮನಿಸುತ್ತಿದ್ದರು ಅಲ್ವಾ. ಯಾಕೆಂದ್ರೆ ಭಗವಂತನಿಗೆ ಗೊತ್ತಿದೆ ಅಲ್ವಾ, ಈ ದೇಹಕ್ಕೆ ನಾವು ಬೆಲೆಯನ್ನ ಕೊಡ್ಬೇಕಾ ಅಥವಾ ಆತ್ಮಕ್ಕೆ ಬೆಲೆಯನ್ನ ಕೊಡ್ಬೇಕಾ ಅಂತ ಹೇಳಿ ಭಗವಂತನಿಗೆ ಗೊತ್ತು. ಅದಕ್ಕೆ ಅವರ ಅಂತರಾತ್ಮ, ಅವರ ಭಾವನೆ, ಅದಕ್ಕೆ ಅವರು ಬೆಲೆಯನ್ನ ಅವರು ಕೊಡ್ತಾ ಇದ್ರು. ಅದನ್ನ ಮಾತ್ರ ಅವರು ಗಮನಿಸ್ತಾ ಇದ್ರು. ಆದ್ದರಿಂದ ಶ್ರೀ ಚೈತನ್ಯ ಮಹಾಪ್ರಭುಗಳ ಕಾರ್ಯೋದ್ದೇಶವನ್ನ ಆಧ್ಯಾತ್ಮಿಕ ಆಯಾಮದಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ನಾವ್ ಇವಾಗ ಚೈತನ್ಯ ಮಹಾಪ್ರಭುಗಳು ಏನೇ ಒಂದು ಕೆಲಸವನ್ನ ಮಾಡಿದ್ರೆ ನಾವ್ ಅದನ್ನ ಆಧ್ಯಾತ್ಮಿಕವಾಗೇ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಶ್ರೀ ಚೈತನ್ಯ ಮಹಾಪ್ರಭುಗಳ ಪಂಥ ಅಥವಾ ಭಾಗವತ ಧರ್ಮ ಪಂಥವು ಲೌಕಿಕ ವ್ಯವಹಾರಗಳೊಂದಿಗೆ ಅಥವಾ ಸಮಾಜಶಾಸ್ತ್ರ, ರಾಜಕಾರಣ, ಆರ್ಥಿಕ ಅಭಿವೃದ್ಧಿಗಳಂತಹ ಜೀವನ ರೀತಿಯೊಂದಿಗೆ ಯಾವುದೇ ಹೊಂದಿಲ್ಲ. ನೋಡಿ, ನಮ್ಮ ಈ ಭೌತಿಕ ಪ್ರಪಂಚದಲ್ಲಿ ನಾವು ಇದಕ್ಕೆಲ್ಲ ಅಲ್ವಾ, ಸಮಾಜಶಾಸ್ತ್ರಕ್ಕೆ, ರಾಜಕಾರಣ, ಆರ್ಥಿಕ ಅಭಿವೃದ್ಧಿ ಇದಕ್ಕೆಲ್ಲ ನಾವು ಬೆಲೆನ ಕೊಡ್ತೀವಿ. ಆದ್ರೆ ಚೈತನ್ಯ ಮಹಾಪ್ರಭುಗಳು ಅವ್ರು ಯಾವುದೇ ಒಂದು ಕಾರ್ಯವನ್ನ ಮಾಡಿದ್ರು ಸಹ ಅವ್ಯಾವುದನ್ನು ಸಹ ಈ ಸಮಾಜಶಾಸ್ತ್ರ, ರಾಜಕಾರಣ, ಆರ್ಥಿಕ ಅಭಿವೃದ್ಧಿಯೊಂದಿಗೆ ಸಂಬಂಧ ಹೊಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇ ತರನೇ ಇಲ್ಲಿ ಶ್ರೀಮದ್ ಭಾಗವತವು ಆತ್ಮನ ಶುದ್ಧ ಪಾರಮಾರ್ಥಿಕ ಪ್ರೇರಣೆ ಆಗಿದೆ ಅಲ್ವಾ. ಶ್ರೀಮದ್ ಭಾಗವತನು ಹಾಗೇನೆ ಅಲ್ವಾ, ಅದು ಆ ವಿಶುದ್ಧ ಸತ್ವ ನೆಲೆಯಲ್ಲಿ ಇದೆ. ಸತ್ವ, ರಜೋ, ತಮೋ ಗುಣಗಳನ್ನ ಮೀರಿ ಅದು ಆ ವಿಶುದ್ಧ ಸತ್ವ ನೆಲೆಯಲ್ಲಿ ಇದೆ. ಅದಕ್ಕೆ ನಮ್ಗೆ ಹೇಳ್ತಾರೆ ಅಲ್ವಾ, ನಾವ್ ಇವಾಗ ಶ್ರೀ ಕೃಷ್ಣನ ಬಗ್ಗೆ ನಾವು ತಿಳ್ಕೊಬೇಕು ಅಂತಂದ್ರೆ ನಾವು ಅಟ್ಲೀಸ್ಟ್ ಮಿನಿಮಮ್ ಸತ್ವಗುಣಕ್ಕೆ ನಾವು ಬಂದಿರ್ಬೇಕು. ಸಮಯವನ್ನ ಇವರೆಲ್ಲರೂ ವ್ಯರ್ಥ ಮಾಡ್ತಿದಾರಲ್ಲ ಸೇರ್ಕೊಂಡು ಅಂತ ಯೋಚನೆ ಮಾಡ್ತಾರೆ ಅಲ್ವಾ. ಯಾಕಂದ್ರೆ ಭಗವಂತನ ಬಗ್ಗೆ ಅವ್ರು ಏನಾದ್ರು ತಿಳ್ಕೊಳೋದು ಅಂತಂದ್ರೆ ಅದು ಸಮಯ ವ್ಯರ್ಥ ಅಂತ ಅವ್ರು ಅನ್ಕೋತಾರೆ ಅಲ್ವಾ. ಅವ್ರು ಅಷ್ಟು ಮಾಯೆಯಲ್ಲಿ ಅವರು ಇದ್ದಾರೆ. ಅದಕ್ಕೆ ನಮ್ಗೆ ಆಚಾರ್ಯರು ಹೆಂಗ್ ಅರ್ಥ ಮಾಡಿಸ್ತಾರೆ ಅಂತಂದ್ರೆ, ನಾವು ಆ ಸತ್ವಗುಣಕ್ಕೆ ಮಿನಿಮಮ್ ಬಂದಿರ್ಬೇಕು ಅಂತಂದ್ರೆ, ಇವಾಗ ನೋಡಿ ನಮ್ಗೆ ಏರೋಪ್ಲೇನ್ ಅದು ಟೇಕ್ ಆಫ್ ಆಗ್ಬೇಕಂತಂದ್ರೆ ಅದು ಮಾಮೂಲಿ ರೋಡ್ ಇಂದ ಅದು ಟೇಕ್ ಆಫ್ ಆಗ್ಲಿಕ್ಕೆ ಸಾಧ್ಯ ಆಗತ್ತಾ? ಇವಾಗ ಮಾಮೂಲಿ ಆ ಡಾಂಬರ್ ರಸ್ತೆ ಏನಿದೆ ನಮ್ದು ಅಂದ್ರೆ ಊರುಗಳಲ್ಲಿ ಅಥವಾ ಸಿಟಿಗಳಲ್ಲಿ ಇರುವಂತಹ ಆ ರೋಡಿನಿಂದ ಅದು ಏರೋಪ್ಲೇನ್ ಅದು ಟೇಕ್ ಆಫ್ ಆಗ್ಲಿಕ್ಕೆ ಆಗತ್ತಾ? ಆಗಲ್ಲ ಅಲ್ವಾ. ಸೊ ಅದು ಎಲ್ಲಿಂದ ಟೇಕ್ ಆಫ್ ಆಗ್ಲಿಕ್ಕೆ ಸಾಧ್ಯ ಆಗತ್ತೆ? ಮೇಲೆ ಹೋಗ್ಬೇಕು ಅಂತಂದ್ರೆ ಏರೋಪ್ಲೇನು ತುಂಬಾ ಉದ್ದ ಇರುವಂತಹ ರನ್ವೇ ಅಂತ ನಾವೇನ್ ಕರಿತೀವಿ ಅಲ್ಲಿಗೆ ಬರ್ಬೇಕು ಏರೋಪ್ಲೇನ್. ಅವಾಗ ಅಷ್ಟೇನೆ ಅದಕ್ಕೆ ಒಂದು ಪುಷ್ ಬರುತ್ತೆ ಮೇಲಿಗೆ ಹೋಗ್ಲಿಕ್ಕೆ ಅಲ್ವಾ. ನೋಡಿ, ಅದು ಏರೋಪ್ಲೇನ್, ಅದಕ್ಕೆ ಎಷ್ಟು ಶಕ್ತಿ ಇದೆ, ಆದ್ರೂ ಸಹ ಅದಕ್ಕೆ ಆ ಪ್ಲಾಟ್ಫಾರ್ಮ್ ಬೇಕು, ಅದಕ್ಕೆ ರನ್ವೇ ಬೇಕು. ಆ ರನ್ವೇ ಇದ್ದಾಗ ಅಷ್ಟೇನೆ ಅದು ಮೇಲಕ್ಕೆ ಟೇಕ್ ಆಫ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ತರ ನಾವು ಮಿನಿಮಮ್ ಸತ್ವಗುಣದಲ್ಲಿ ಇದ್ರೆ ಅಷ್ಟೇನೆ ನಮ್ಗೆ ಈ ಭಗವಂತನ ಜ್ಞಾನ ಅರ್ಥ ಆಗತ್ತೆ. ಅದಕ್ಕೆ ಈ ಶ್ರೀಮದ್ ಭಾಗವತದಲ್ಲೂ ಸಹ ಆ ಪಾರಮಾರ್ಥಿಕ ಜ್ಞಾನವೇ ಅಲ್ಲಿ ಇರೋದು. ಸೊ ಇವಾಗ ಶ್ರೀಮದ್ ಭಾಗವತವು ಆತ್ಮನ ಶುದ್ಧ ಪಾರಮಾರ್ಥಿಕ ಪ್ರೇರಣೆಯಾಗಿದೆ. ಯಾಕಂದ್ರೆ ಆತ್ಮಕ್ಕೆ ಬೇಕಾಗಿರೋದು ಆ ಪರಿಶುದ್ಧವಾದ ಒಂದು ಜ್ಞಾನ. ಸೊ ಅದಕ್ಕೆ ಈ ಶ್ರೀಮದ್ ಭಾಗವತಕ್ಕೆ ಅಂದ್ರೆ ಆತ್ಮಕ್ಕೆ ಬೇಕಾಗಿರೋದೇನು? ಶ್ರೀಮದ್ ಭಾಗವತ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಚೈತನ್ಯ ಮಹಾಪ್ರಭುಗಳು ಗೋದಾವರಿಯ ತಟದಲ್ಲಿ ಶ್ರೀ ರಾಮಾನಂದ ರಾಯರನ್ನ ಭೇಟಿಯಾದಾಗ ಹಿಂದೂಗಳು ಅನುಸರಿಸುವ ವರ್ಣಾಶ್ರಮ ಧರ್ಮವನ್ನ ಪ್ರಸ್ತಾಪಿಸಿದರು. ನೋಡಿ, ಇವಾಗ ಅವರಿಬ್ಬರ ಮಧ್ಯೆ ಏನೆಲ್ಲ ಮಾತುಕತೆ ಆಗತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ. ಸೊ ಚೈತನ್ಯ ಮಹಾಪ್ರಭುಗಳನ್ನ ಅವ್ರನ್ನ ಭೇಟಿ ಆಗ್ಲಿಕ್ಕೆ ಅವರು ದಿನಾ ಬರ್ತಾ ಇದ್ರು. ಅವರು ಬೆಳಗ್ಗೆ ಹೊತ್ತು ಅವರ ತಮ್ಮ ಸರ್ಕಾರದ ಕೆಲಸವನ್ನ ಮುಗಿಸ್ಕೊಂಡು ಸಂಜೆ ಚೈತನ್ಯ ಮಹಾಪ್ರಭುಗಳನ್ನ ಭೇಟಿ ಆಗ್ಲಿಕ್ಕೆ ಬಂದ್ರು. ಆಗ ಅವರು ಹಲವಾರು ವಿಷಯಗಳನ್ನ ಅವರು ಮಾತಾಡ್ತಾರೆ. ಇಲ್ಲಿ ನಮ್ಗೆ ಒಂದು ಸಂಭಾಷಣೆ ನಮ್ಗೆ ಇಲ್ಲಿ ಹೇಳ್ತಾ ಇದ್ರೆ, ತುಂಬಾ ಮುಖ್ಯವಾದ ಸಂಭಾಷಣೆ. ಇಲ್ಲಿ ನಮ್ಗೆ ಗೊತ್ತಿರೋ ಹಾಗೆ 12ನೇ ಅಧ್ಯಾಯದಲ್ಲಿ ಕೃಷ್ಣ ನಮ್ಗೆ ಆ ಭಕ್ತಿ ಯೋಗದಲ್ಲಿ ನಮ್ಗೆ ಅರ್ಥ ಮಾಡಿಸ್ತಾರೆ ಅಲ್ವಾ. ಸೊ ಅನನ್ಯ ಭಕ್ತಿ ಅನ್ನೋದು ತುಂಬಾ ಎಲ್ಲದಕ್ಕಿಂತ ಉನ್ನತವಾದ ಭಕ್ತಿ. ಅಂದ್ರೆ ನಿಮ್ಮ ಮನಸ್ಸು ಜ್ಞಾನ ಮತ್ತೆ ಬುದ್ಧಿಯನ್ನ ನೀವು ಅನವರತ ನನ್ನಲ್ಲಿ ಇಡೋದೇ ಅದು ತುಂಬಾ ಉನ್ನತವಾದ ಭಕ್ತಿ, ಶ್ರೇಷ್ಠ ಮಟ್ಟದ ಭಕ್ತಿ ಅಂತ ಹೇಳ್ತಾರೆ. ನಿಮ್ಗೆ ಅಕಸ್ಮಾತ್ ಅನನ್ಯ ಭಕ್ತಿ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಸಾಧನಾ ಭಕ್ತಿಯನ್ನ ಮಾಡಿ. ಸಾಧನಾ ಭಕ್ತಿಯನ್ನ ಮಾಡ್ಲಿಲ್ಲ ಅಂತಂದ್ರೆ ನೀವು ಏನ್ ಮಾಡಿ, ನಿಮ್ಮ ನಿಷ್ಕಾಮ ಕರ್ಮವನ್ನ ಮಾಡಿ, ಕರ್ಮಯೋಗವನ್ನ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ 3ರಿಂದ ನೀವು ನೇರವಾಗಿ ನನ್ನ ಬಳಿಗೆ ಬರಬಹುದು. ಈ 3 ನೀವು ಮಾಡ್ಲಿಕ್ಕೆ ಆಗಿಲ್ಲ ಅಂತಂದ್ರೆ
ನೀವು ಕರ್ಮಫಲ ತ್ಯಾಗವನ್ನ ಮಾಡಿ. ಅದು ಆಗ್ಲಿಲ್ಲ ಅಂತಂದ್ರೆ ಧ್ಯಾನವನ್ನ ಮಾಡಿ. ಧ್ಯಾನನೂ ಆಗ್ಲಿಲ್ಲ ಅಂದ್ರೆ ಜ್ಞಾನವನ್ನ ನೀವು ಪಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಸೊ ನಾವ್ ಕೆಳಗಿಂದ ಮೇಲೆಗ್ ಬರ್ಬೇಕು ಅಂತಂದ್ರೆ ಜ್ಞಾನ, ಧ್ಯಾನ, ಕರ್ಮಫಲ ತ್ಯಾಗ, ನಿಷ್ಕಾಮ ಕರ್ಮ, ಅದಾದ್ಮೇಲೆ ಸಾಧನಾ ಭಕ್ತಿ, ಅನನ್ಯ ಭಕ್ತಿ ಅಲ್ವಾ. ಈ ತರ ನಮ್ಗೆ ಹೇಳ್ಕೊಂಡು ಹೋಗ್ತಾರೆ ಕೃಷ್ಣ. ಅದೇ ತರನೇ ಇಲ್ಲಿ ನೋಡಿ ರಾಮಾನಂದ ರಾಯರಿಗೆ ಚೈತನ್ಯ ಮಹಾಪ್ರಭುಗಳು ಕೇಳ್ತಾರೆ, ಸೊ ಜೀವನದಲ್ಲಿ ಆ ಪರಮ ಗತಿ ಅಂದ್ರೆ ಏನು, ನಾವ್ ಏನನ್ನ ಮಾಡ್ಬೇಕು ಮನುಷ್ಯನಾಗಿ ಹುಟ್ಟಿದಾಗ, ಆ ಉನ್ನತ ಗುರಿ ಅಂದ್ರೆ ಏನು ಅಂತ ಹೇಳ್ತಾರೆ. ಆಗ ರಾಮಾನಂದ ರಾಯರು ಅಷ್ಟೇನೆ, ಈಗ ಕೆಳಗಡೆಯಿಂದ ಮೇಲ್ಗಡೆಗೆ ಹೋಗ್ತಾರೆ. ಅವರು ಕೆಳಗಿನ ಹಂತದಿಂದ ಈಗ ಒಂದೊಂದನ್ನೇ ಅವ್ರು ತಿರಸ್ಕರಿಸ್ಕೊಂಡು ಹೋಗ್ತಾರೆ ಚೈತನ್ಯ ಮಹಾಪ್ರಭುಗಳು. ಇದಲ್ಲ ಅಂತ ಹೇಳ್ಬಿಟ್ಟು ಒಂದೊಂದಕ್ಕೂ ಆ ಕಾರಣಗಳನ್ನ ಹೇಳ್ತಾ ಇದಲ್ಲ ಇದು ಬರೇ ಸೂಪರ್ಫಿಷಿಯಲ್ ಆಗಿದೆ ಅಷ್ಟೇನೆ, ನೀನೇನ್ ಹೇಳ್ತಾ ಇದೀಯಾ ಇದು ತುಂಬಾ ಸೂಪರ್ಫಿಷಿಯಲ್ ಆಗಿದೆ ಅಂತ ಹೇಳ್ಬಿಟ್ಟು ನನ್ಗೆ ಇನ್ನ ಆಳವಾಗಿ ಬೇಕು ಅಂತ ಹೇಳಿದಾಗ ಅವರು ಇನ್ನ ಮೇಲಿನ ಹಂತಕ್ಕೆ ಹೋಗಿ ಅವರು ಆ ಪರಿಶುದ್ಧ ಭಕ್ತಿ ಹತ್ರ ಬರ್ತಾರೆ. ಅದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಹೋಗ್ತಾರೆ ಇದು ಶೀಲ ಪ್ರಭುಪಾದರು. ನೋಡೋಣಂತೆ ಏನ್ ಹೇಳ್ತಾರೆ ಅಂತ. ಚೈತನ್ಯ ಮಹಾಪ್ರಭುಗಳು ಗೋದಾವರಿಯ ತಟದಲ್ಲಿ ಶ್ರೀ ರಾಮಾನಂದ ರಾಯರನ್ನು ಭೇಟಿಯಾದಾಗ ಹಿಂದೂಗಳು ಅನುಸರಿಸುವ ವರ್ಣಾಶ್ರಮ ಧರ್ಮವನ್ನ ಪ್ರಸ್ತಾಪಿಸಿದರು ಅಲ್ವಾ. ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ನಮ್ಗೆ ದೇಹ ಸಿಕ್ಕಿದಾಗ ನಾವು ಆ ವರ್ಣಾಶ್ರಮ ಧರ್ಮವನ್ನ ನಾವು ಅನುಸರಿಸಲೇಬೇಕಾಗತ್ತೆ ಅಲ್ವಾ. ನಮ್ಮ ಗುಣ ಕರ್ಮಕ್ಕೆ ಅನುಗುಣವಾಗಿ ನಾವು ವರ್ಣಾಶ್ರಮವನ್ನ ನಾವು ಅನುಸರಿಸಬೇಕಾಗುತ್ತೆ. ಅದಕ್ಕೆ ಅವ್ರು ಏನ್ ಹೇಳ್ತಾ ಇದಾರೆ, ಮನುಷ್ಯನಾಗಿದ್ದವರು ಈ ವರ್ಣಾಶ್ರಮ ಪದ್ಧತಿಯನ್ನ ಅನುಸರಿಸಲೇಬೇಕು. ಇಲ್ಲ ನಾವು ತಿಳ್ಕೊಂಡಿದೀವಲ್ವಾ, ಧರ್ಮೇ ವಿಹೀನ ಪಶುಭಿ ಸಮಾನ. ನಾವು ಧರ್ಮವನ್ನ ನಾವು ಅನುಸರಿಸಲಿಲ್ಲ, ಆ ವರ್ಣಾಶ್ರಮ ಧರ್ಮವನ್ನ ನಾವು ಅನುಸರಿಸಲಿಲ್ಲ ಅಂದ್ರೆ ನಮಗೂ ಪಶುಗಳಿಗೂ ಏನು ವ್ಯತ್ಯಾಸ ಇಲ್ಲ ಅಂತ ನಾವು ತಿಳ್ಕೊಂಡಿದ್ವಿ. ಅದಕ್ಕೆ ಅವರು ಫಸ್ಟ್ ಇಲ್ಲಿ ವರ್ಣಾಶ್ರಮ ಧರ್ಮದ ಬಗ್ಗೆ ಹೇಳ್ತಾರೆ. ವರ್ಣಾಶ್ರಮ ಧರ್ಮ ತತ್ವಗಳನ್ನ ಅನುಸರಿಸುವ ಮೂಲಕ ಪ್ರತಿಯೊಬ್ಬರು ದಿವ್ಯ ಸಾಕ್ಷಾತ್ಕಾರ ಹೊಂದಬಹುದೆಂದು ಶ್ರೀಲದ ರಾಮಾನಂದ ರಾಯರು ತಿಳಿಸಿದರು ಅಲ್ವಾ. ಸೊ ನಮ್ಗೆ ಅದನ್ನೇ ತಾನೇ ನಮ್ಗೆ ವೇದಗಳಲ್ಲಿ ಹೇಳಿರೋದು, ಧರ್ಮ, ಅರ್ಥ, ಕಾಮ, ಮೋಕ್ಷ ಅಲ್ವಾ. ನಾವು ಧರ್ಮಯುತವಾಗಿ ಜೀವನ ನಡೆಸ್ಕೊಂಡು ನಾವು ಹೋದ್ರೆ ನಮ್ಗೆಲ್ಲ ತುಂಬಾ ಹಣ ಸಿಗುತ್ತೆ, ಅರ್ಥ ಸಂಪಾದನೆ ಮಾಡ್ತೀವಿ, ಆಮೇಲೆ ನಮ್ಮೆಲ್ಲ ಕಾಮನೆಗಳನ್ನ ನಾವು ಪೂರೈಸ್ಕೊತೀವಿ. ಅದಾದ್ಮೇಲೆ ನಮ್ಗೆ ಅನ್ಸುತ್ತೆ ಅಯ್ಯೋ ಜೀವನ ಇಷ್ಟೇನಾ ಅಂತ ಹೇಳ್ಬಿಟ್ಟು ನಮ್ಗೆ ವೈರಾಗ್ಯ ಬರುತ್ತೆ. ಆಗ ನಾವು ಆ ಮುಕ್ತಿ ಕಡೆಗೆ ನಮ್ಮನ್ನ ನಾವು ತೊಡಗಿಸ್ಕೊತೀವಿ ಅಂತ ನಾವು ತಿಳ್ಕೊಂಡಿದ್ವಿ ಅಲ್ವಾ. ಅದಕ್ಕೆ ಅವ್ರು ಹೇಳ್ತಾರೆ, ವರ್ಣಾಶ್ರಮ ಧರ್ಮ ತತ್ವಗಳನ್ನ ಅನುಸರಿಸಿದ್ರೆ ಯಾರೇ ಅನುಸರಿಸಿದ್ರು ಅವರು ದಿವ್ಯ ಸಾಕ್ಷಾತ್ಕಾರ ಹೊಂದಬಹುದು ಅಂತ ಹೇಳ್ತಾರೆ. ಮಹಾಪ್ರಭುಗಳ ಅಭಿಮತದ ಪ್ರಕಾರ ವರ್ಣಾಶ್ರಮ ಧರ್ಮ ಪದ್ಧತಿಯು ಕೇವಲ ಬಾಹ್ಯ ವಿಷಯವಾಗಿದ್ದು ಅದಕ್ಕೂ ಆಧ್ಯಾತ್ಮಿಕ ಮೌಲ್ಯಗಳ ಅತ್ಯುನ್ನತ ಸಾಕ್ಷಾತ್ಕಾರಕ್ಕೂ ಏನೇನೂ ಸಂಬಂಧವಿಲ್ಲ ಅಂತ ಹೇಳ್ತಾರೆ ಅಲ್ವಾ. ನಾವು ನೋಡ್ದ ಹಾಗೇನೆ ಹೌದು, ನಾವು ಇವಾಗ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಷ್ಟನ್ನೇ ಮಾಡಿದ್ರೆ ನಾವು ಆ ಮೋಕ್ಷಕ್ಕೆ ಹೋದ್ರೆ ನಾವಲ್ಲಿ ಭಗವಂತನ ಸೇವೆನ ಮಾಡೋದಿಲ್ಲ. ನಾವ್ ಅದನ್ನ ತಿಳ್ಕೊಂಡಿದೀವಿ ಅಲ್ವಾ. ಅಲ್ಲಿ ಬರೇ ಪ್ರಶಾಂತತೆ ಇರುತ್ತೆ, ನಾವ್ ಯಾವುದೇ ಒಂದು ಕಷ್ಟವನ್ನ ನಾವು ಅಲ್ಲಿ ಅನುಭವಿಸೋದಿಲ್ಲ, ಶಾಂತವಾಗಿ ನಾವು ಇರ್ತೀವಿ. ಆದ್ರೆ ನಾವಲ್ಲಿ ಹೆಚ್ಚು ದಿನ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅಲ್ಲಿ ಭಗವಂತನ ಭಕ್ತಿ ಸೇವೆ ಇಲ್ಲ ನಮ್ಗೆ. ಆ ಬ್ರಹ್ಮನ್ ಜ್ಯೋತಿ ಅಂತ ನಾವೇನ್ ಕರಿತೀವೋ ಅಲ್ಲಿ ಹೋದಾಗ ನಾವು ಆ ಮುಕ್ತಿಯನ್ನ ಪಡೆದಾಗ ಆ ಸಾಯುಜ್ಯ ಮುಕ್ತಿಯಲ್ಲಿ ನಾವು ಬರೀ ಅಷ್ಟನ್ನ ಮಾತ್ರ ನಾವು ಪಡಿಲಿಕ್ಕೆ ಸಾಧ್ಯ ಆಗತ್ತೆ ಅಲ್ವಾ. ಅದಕ್ಕೆ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಹೇಳ್ತಾ ಇದ್ದಾರೆ, ಅದರಲ್ಲಿ ಯಾವುದೇ ಒಂದು ಆಧ್ಯಾತ್ಮಿಕತೆ ಇಲ್ಲ. ಆ ಮುಕ್ತಿ ಅಂತ ನಾವು ಪಡೆದ್ರೆ ಅಲ್ಲಿ ಆ ಭಗವಂತನ ಪ್ರೇಮ ಅನ್ನೋದು ಅಲ್ಲಿ ಇಲ್ಲ, ಆಧ್ಯಾತ್ಮಿಕ ಮೌಲ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಜೀವನದ ಪರಮಸಿದ್ಧಿ ಅಥವಾ ಅತ್ಯುನ್ನತ ಪರಿಪೂರ್ಣವೆಂದರೆ ಲೌಕಿಕ ಬಂಧನಗಳಿಂದ ಬಿಡಿಸಿಕೊಂಡು ಪ್ರಮಾಣಾನುಗತವಾಗಿ ಭಗವಂತನ ದಿವ್ಯ ಪ್ರೇಮದ ಸೇವಾ ಸಾಕ್ಷಾತ್ಕಾರ ಪಡೆಯುವುದೇ ಆಗಿದೆ ಅಲ್ವಾ. ಸೊ ಇವಾಗ ನಮ್ಗೆ ನಾವ್ ತಿಳ್ಕೊಂಡ್ರ ಹಾಗೆ ನಾವ್ ಈ ಐಹಿಕ ಬಂಧಗಳಿಂದ ಬಿಡಿಸ್ಕೊಳೋದು ಮುಕ್ತಿ. ಅದಾದ್ಮೇಲೆ ನಾವು ಬರೇ ಅಷ್ಟೇ ಮುಕ್ತಿ ಮಾತ್ರ ಪಡ್ಕೊಂಡ್ರೆ ನಮ್ಮ ಜೀವನದ ಪರಿಪೂರ್ಣತೆ ಆಗೋದಿಲ್ಲ. ನಾವು ಆ ಭಗವಂತನ ಆ ದಿವ್ಯ ಸೇವಾ ಪ್ರೇಮದ ಸಾಕ್ಷಾತ್ಕಾರವನ್ನ ನಾವು ಪಡಿಬೇಕಾಗತ್ತೆ. ಈ ಮಾರ್ಗದಲ್ಲಿ ಪ್ರಗತಿಪರನಾದ ಜೀವಿಯನ್ನು ದೇವೋತ್ತಮ ಪರಮ ಪುರುಷನು ಮಾನ್ಯ ಮಾಡುತ್ತಾನೆ. ಆದ್ದರಿಂದ ಭಕ್ತಿ ಸೇವೆ ಎಂಬುದು ಎಲ್ಲಾ ಜ್ಞಾನ, ಸಂಸ್ಕೃತಿ, ಸಂಸ್ಕಾರಗಳ ಪರ್ಯವಸಾನ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಈ ಭಕ್ತಿ ಸೇವೆ ಅನ್ನೋದೇ ಎಲ್ಲದಕ್ಕಿನ್ನ ತುಂಬಾ ಶ್ರೇಷ್ಠವಾದದ್ದು. ಮತ್ತೆ ಯಾವುದೇ ನಾವು ಮಾಡಿದ್ರು ಸಹ, ಜ್ಞಾನನೇ ಮಾಡ್ಲಿ, ನಾವು ಕರ್ಮವೇ ಮಾಡ್ಲಿ, ಎಲ್ಲವೂ ಸಹ ಭಕ್ತಿಯಲ್ಲೇ ಅದು ಕೊನೆಗೊಳ್ಳುತ್ತೆ. ನಾವು ನೋಡಿದೀವಿ ಅಲ್ವಾ, ಆ ಏಣಿಯಲ್ಲಿ ಕೆಳಗಡೆದು ಕರ್ಮಯೋಗ, ಅದಾದ್ಮೇಲೆ ಜ್ಞಾನ ಯೋಗ, ಅದಾದ್ಮೇಲೆ ಧ್ಯಾನ ಯೋಗ, ಅದಾದ್ಮೇಲೆ ಭಕ್ತಿ ಯೋಗ. ನಾವು ನೇರವಾಗಿ ನಾವು ಹಂತ ಹಂತವಾಗಿ ಹೋಗ್ತೀವಿ ಅಂತಂದ್ರೆ ನಾವು ಆ ಕರ್ಮ, ಜ್ಞಾನ, ಧ್ಯಾನ ಮಾಡಿ ನಾವು ಭಕ್ತಿ ಯೋಗಕ್ಕೆ ಬರ್ಬೋದು. ಎಲ್ಲವೂ ಸಹ ಅದ್ರಲ್ಲೇನೆ ಪರ್ಯವಸನಗೊಳ್ಳುತ್ತೆ. ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನು ಪತಿತಾತ್ಮರ ಉದ್ಧಾರಕ್ಕಾಗಿ ಅವತಾರವೆತ್ತಿದಾಗ ಸಕಲ ಜೀವಾತ್ಮರ ಉದ್ಧಾರಕ್ಕಾಗಿ ಈ ರೀತಿ ಉಪದೇಶಿಸನು. ನೋಡಿ, ದೇವೋತ್ತಮ ಪರಮಪುರುಷ ಅವರು ಎಲ್ಲರನ್ನ ಅವರು ಉದ್ಧಾರ ಮಾಡ್ಲಿಕ್ಕೋಸ್ಕರ ಅವತಾರ ಎತ್ತಿದಾಗ ಈ ರೀತಿ ಅವ್ರು ನಮ್ಗೆ ತಿಳಿಸಿಕೊಡ್ತಾರೆ. ಯಾರಿಂದ ಸಕಲ ಜೀವಾತ್ಮರು ಉದ್ಭವಿಸಿದ್ದಾರೋ ಆ ದೇವೋತ್ತಮ ಪರಮಪುರುಷನನ್ನ ತಮ್ಮ ತಮ್ಮ ಧರ್ಮಗಳಿಂದ ಪೂಜಿಸಬೇಕು. ಏಕೆಂದರೆ ನಮಗೆ ಗೋಚರಿಸುವ ಸಕಲವು ಅವನ ಶಕ್ತಿಯ ವಿಸ್ತರಣೆ. ಸೊ ಇವಾಗ
ದೇವೋತ್ತಮ ಪರಮ ಪುರುಷ ಈ ಭೌತಿಕ ಪ್ರಪಂಚದಲ್ಲಿ ಅವರು ಆವಿರ್ಭವಿಸಿದಾಗ ಅವ್ರು ಏನ್ ಹೇಳ್ತಾರೆ, ಅವ್ರು ಯಾರ್ಯಾರು ಯಾವ ಯಾವ ಧರ್ಮದಲ್ಲಿ ಇರ್ತಾರೋ ಅವ್ರವ್ರು ಆ ಧರ್ಮದಿಂದ ಅವರು ಭಗವಂತನಿಗೆ ಅವರು ಪೂಜೆ ಮಾಡ್ಬೇಕು, ಆ ಧರ್ಮದ ಅನುಸಾರವಾಗಿ ಅವರು ನಡಿಬೇಕಾಗತ್ತೆ. ಯಾಕೆ ಅಂತಂದ್ರೆ ಇದು ಸರಿ ಇದು ತಪ್ಪು ಅಂತ ಇಲ್ಲ, ಯಾಕಂದ್ರೆ ಎಲ್ಲವೂ ಸಹ ಭಗವಂತನ ವಿಸ್ತರಣೆ. ನಾವ್ ಯಾವುದೇ ಒಂದು ಧರ್ಮವನ್ನ ಆಚರಿಸಿದಾಗ ಅಲ್ಲಿ ಭಗವಂತನ ಸೇವೆ ನಡಿಬೇಕು, ಅಲ್ಲಿ ಭಗವಂತನಿಗೆ ನಾವು ಪ್ರೀತಿಸ್ಬೇಕು ಅಲ್ವಾ. ಅವಾಗ ಏನಾಗತ್ತೆ, ಅದು ಪರಿಪೂರ್ಣತೆ ಆಗತ್ತೆ. ಅದನ್ನ ಇಲ್ಲಿ ಹೇಳ್ತಾರೆ. ನಮ್ಗೆ ಇದಕ್ಕಿಂತ ಮುಂಚೆ ನಾವು ಸಹ ಅದನ್ನೇ ತಿಳ್ಕೊಂಡಿದೀವಿ ಅಲ್ವಾ. ನೀವು ಹಿಂದೂನ ಮುಸ್ಲಿಮ ಅದು ಬೇರೆ ವಿಷಯ, ಆದ್ರೆ ನಿಮ್ಮ ಧರ್ಮ ಏನಾದ್ರೂ ಭಗವಂತನನ್ನ ಪ್ರೀತಿಸಿ ಅಂತ ಅದು ಹೇಳ್ಕೊಡ್ತಾ ಇದೆ ಅಂತಂದ್ರೆ ಅದು ಸರಿಯಾದ ಧರ್ಮವೇ, ನೀವು ಅದನ್ನ ಆಚರಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇದು ನಿಜವಾದ ಸಿದ್ಧಿಯ ಮಾರ್ಗ. ಇದು ಇಂದಿನ ಮತ್ತು ಹಿಂದಿನ ಎಲ್ಲ ವಿಶ್ವಾಸಾರ್ಹ ಆಚಾರ್ಯಗಳಿಂದ ಅನುಮೋದಿಸಲ್ಪಟ್ಟಿದೆ ಅಲ್ವಾ. ಸೊ ಇವಾಗ ನಾವು ಇದಕ್ಕಿಂತ ಮುಂಚೆ ನಾವು 2ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡಿದೀವಿ, 1ನೇ ಸ್ಕಂದದ್ದು. ಅದು ತುಂಬಾ ಮುಖ್ಯವಾದ ಅಧ್ಯಾಯ, ಅದು ದೈವತ್ವ ಮತ್ತೆ ದೈವಿ ಸೇವೆ. ಅದ್ರಲ್ಲಿ ನಮ್ಗೆ ಏನ್ ಹೇಳ್ತಾರೆ, ಸೊ ನೀವು ಆ ಧರ್ಮವನ್ನ ಆಚರಿಸಿದ್ರೆ ನಿಮ್ಗೆ ಅಲ್ಲಿ ಭಗವಂತನ ಮೇಲೆ ವಿಶ್ವಕ್ಸೇನ ಏನು ನಿಮ್ಗೇನು ಅವ್ರ ಮೇಲೆ ರತಿ ಅನ್ನೋದು ಬರ್ಲೇಬೇಕು. ಇಲ್ಲ ಅಂತಂದ್ರೆ ಶ್ರಮ ಏವೈಹಿ ಕೇವಲಂ ಅಂತ ಹೇಳ್ತಾರೆ. ಬರೀ ಇಲ್ಲಾಂದ್ರೆ ಶ್ರಮ ಮಾತ್ರ ನೀವು ಪಡ್ತಾ ಇದ್ದೀರಾ, ನಿಮ್ಮ ಸಮಯವೂ ವ್ಯರ್ಥ ಮತ್ತೆ ನಿಮ್ಮ ಪ್ರಯತ್ನವೂ ವ್ಯರ್ಥ ಆಗತ್ತೆ ನಿಮ್ಗೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಲ್ವಾ. ಅದಕ್ಕೇನೆ ಇಲ್ಲಿ ಹೇಳ್ತಾ ಇದ್ದಾರೆ ಇದು ಎಲ್ಲ ಆಚಾರ್ಯರುಗಳಿಂದ ಸಹ ಇದು ಅನುಮೋದಿಸಲ್ಪಟ್ಟಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ವರ್ಣಾಶ್ರಮ ಪದ್ಧತಿಯು ಹೆಚ್ಚು ಕಡಿಮೆ ನೀತಿ ನಿಯಮ ತತ್ವಗಳನ್ನ ಆಧರಿಸಿದೆ. ಇದರಲ್ಲಿ ಪಾರಮಾರ್ಥಿಕ ಸಾಕ್ಷಾತ್ಕಾರದ ಅಂಶ ಬಲು ಕಡಿಮೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಭಕ್ತಿ ಅಂತ ನಾವು ಕರಿತಿದೀವಿ. ಇವಾಗ ನಾವು ಭಕ್ತಿ ಮಾರ್ಗದಲ್ಲಿ ನಾವು ಇವಾಗ ಶೀಲ ಪ್ರಭುಪಾದರು ಹೇಳ್ಕೊಟ್ಟಿರೋದ್ರಲ್ಲಿ ಭಕ್ತಿ ಅನ್ನೋದಕ್ಕೆ ಹೆಚ್ಚು ಅವರು ಅಲ್ಲಿ ಒತ್ತನ್ನ ಕೊಟ್ಟಿದ್ದಾರೆ ಅಲ್ವಾ. ಈ ವರ್ಣಾಶ್ರಮ ಪದ್ಧತಿಯಲ್ಲಿ ಈ ಭಕ್ತಿ ಅನ್ನೋದು ಅಷ್ಟು ಹೆಚ್ಚು ಇರೋದಿಲ್ಲ. ಅದಕ್ಕೇನೆ ಇಲ್ಲಿ ಹೇಳ್ತಾ ಇದ್ದಾರೆ ಯಾರು ಚೈತನ್ಯ ಮಹಾಪ್ರಭುಗಳು, ಇದರಲ್ಲಿ ಪಾರಮಾರ್ಥಿಕ ಸಾಕ್ಷಾತ್ಕಾರದ ಅಂಶ ಬಲು ಕಡಿಮೆ, ಬರೇ ನೀತಿ ನಿಯಮ ಇರುತ್ತೆ. ನೀವು ಎದ್ದು ಸ್ನಾನ ಮಾಡ್ಕೊಳ್ಳಿ, ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡ್ಕೊಳ್ಳಿ, ಸ್ನಾನ ಮಾಡ್ಕೊಂಡು ನೀವು ದೇವ್ರ ಮನೆ ಒಳಗಡೆ ಹೋಗ್ಬೇಕು, ಇದೇ ತರನೇ ನೀವು ಅಡ್ಗೆ ಮಾಡ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಈ ತರ ನೀತಿ ನಿಯಮಗಳನ್ನ ಹೆಚ್ಚಾಗಿ ಕೊಟ್ಟಿದ್ದಾರೆ. ಅದನ್ನ ಪಾಲಿಸ್ಕೊಂಡು ನಾವು ಹೋದ್ರೆ ಏನಾಗತ್ತೆ, ನಾವು ಧರ್ಮಯುತವಾಗಿ ನಡೀತಾ ಇದೀವಿ ಅನ್ನೋ ತರ ಆಗತ್ತೆ. ಅದಕ್ಕೇನೆ ಇಲ್ಲಿ ಹೇಳ್ತಾ ಇದ್ದಾರೆ ಇದರಲ್ಲಿ ಪಾರಮಾರ್ಥಿಕ ಸಾಕ್ಷಾತ್ಕಾರದ ಅಂಶ ತುಂಬಾ ಕಡಿಮೆ ಇದೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಅದನ್ನು ಬಾಹ್ಯವೆಂದು ನಿರಾಕರಿಸಿ ವಿಷಯ ಕುರಿತು ಮಾತು ಮುಂದುವರಿಸುವಂತೆ ಶ್ರೀ ರಾಮಾನಂದ ರಾಯರಿಗೆ ತಿಳಿಸಿದರು. ನೋಡಿ, ಇವಾಗ ಚೈತನ್ಯ ಮಹಾಪ್ರಭುಗಳು ಏನ್ ಹೇಳ್ತಾರೆ, ಈ ವರ್ಣಾಶ್ರಮ ಪದ್ಧತಿ ಏನಿದೆ ಅದು ಬರೀ ಬಾಹ್ಯವಾಗಿ ನಾವು ಈ ಸಾಕ್ಷಾತ್ಕಾರದ ಕಡೆಗೆ ಹೋಗುವಂತಹ ಒಂದು ಮಾರ್ಗ ಅಷ್ಟೇನೆ, ಅದ್ರಲ್ಲಿ ಪಾರಮಾರ್ಥಿಕ ಅಂಶ ಹೆಚ್ಚು ಇಲ್ಲ. ಅದಕ್ಕೋಸ್ಕರ ಇದಕ್ಕಿಂತ ನೀನು ಉತ್ತಮವಾದದನ್ನ ನನಗೆ ಹೇಳು ಅಂತ ಹೇಳ್ಬಿಟ್ಟು ಇಲ್ಲಿ ಚೈತನ್ಯ ಮಹಾಪ್ರಭುಗಳು ರಾಮಾನಂದ ರಾಯರಿಗೆ ಹೇಳ್ತಾ ಇದ್ದಾರೆ. ಅದಕ್ಕೆ ಇವಾಗ ನೆಕ್ಸ್ಟ್ ಏನ್ ಹೇಳ್ತಾ ಇದಾರೆ ರಾಮಾನಂದ ರಾಯರು ನೋಡೋಣಂತೆ. ಆಗ ಶ್ರೀ ರಾಮಾನಂದ ರಾಯರು ಕಾಮ್ಯ ಕರ್ಮಗಳನ್ನು ಭಗವಂತನಿಗೆ ಅರ್ಪಿಸಬೇಕೆಂದು ಸಲಹೆ ಮಾಡಿದರು. ಅದಕ್ಕೆ ಅವ್ರು ಏನ್ ಹೇಳ್ತಾ ಇದಾರೆ ರಾಮಾನಂದ ರಾಯರು, 2ನೇದು ಏನ್ ಹೇಳ್ತಾ ಇದಾರೆ, ನಾವು ಯಾವುದೇ ಒಂದು ಕರ್ಮವನ್ನ ಮಾಡಿದಾಗ ಅದರಲ್ಲಿ ಫಲ ಬರುತ್ತೆ ಅಲ್ವಾ, ಅದನ್ನ ನಾವು ಭಗವಂತನಿಗೆ ಅರ್ಪಿಸ್ಬೇಕು. ನಮ್ಮ ಇಂದ್ರಿಯ ಸುಖಕ್ಕೆ ನಾವು ಆ ಕಾಮ್ಯ ಕರ್ಮದ ಫಲವನ್ನ ನಾವು ಉಪಯೋಗಿಸ್ಕೊಂಡಲೆ ನಾವು ಭಗವಂತನಿಗೆ ಅರ್ಪಿಸ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಹೇಳ್ತಾರೆ. ಈ ಸಂಬಂಧದಲ್ಲಿ ಭಗವದ್ಗೀತೆ 9.27 ಹೀಗೆ ಉಪದೇಶಿಸುತ್ತದೆ. ಅಂದ್ರೆ ನಮ್ಗೆ ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾ ಇದಾರೆ, ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ತಥಾ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳ್ತಾರೆ ಅಲ್ವಾ. ನೀನ್ ಏನೇ ಮಾಡು, ಏನನ್ನೇ ಭುಂಜಿಸು, ಏನನ್ನೇ ನೀಡಿ, ಏನನ್ನೇ ತಪಸ್ಸನ್ನಾಚರಿಸಿ ಅದೆಲ್ಲವನ್ನು ನನಗೆ ಮಾತ್ರ ಸಮರ್ಪಿಸು ಅಂತ ಹೇಳ್ತಾ ಇದಾರೆ ಅಲ್ವಾ. ನೀನ್ ಏನೇ ಒಂದು ಕರ್ಮವನ್ನ ಮಾಡ್ತೀಯೋ ಅದೆಲ್ಲವನ್ನ ನೀನು ನನಗೆ ಸಮರ್ಪಿಸು, ಆಗ ನೀನು ಯಾವುದೇ ಒಂದು ಇಹ ಬಂಧನಕ್ಕೆ ನೀನು ಒಳಗಾಗೋದಿಲ್ಲ ಅಂತ ಹೇಳ್ಬಿಟ್ಟು ಭಗವಂತ ಹೇಳ್ತಾರಲ್ಲ, ಅದರ ಕುರಿತಾಗಿ ರಾಮಾನಂದ ರಾಯರು ಹೇಳ್ತಾ ಇದ್ದಾರೆ. ಕರ್ತೃವಿನ ಈ ಸಮರ್ಪಣಾ ಭಾವವು ದೇವೋತ್ತಮ ಪರಮ ಪುರುಷನು ವರ್ಣಾಶ್ರಮ ಪದ್ಧತಿಯ ನಿರಾಕಾರ ಕಲ್ಪನೆಗಿಂತ ಒಂದು ಹೆಜ್ಜೆ ಹೆಚ್ಚಿನವನು ಎಂದು ಸೂಚಿಸುತ್ತದೆ. ಇವಾಗ ಯಾರಾದ್ರೂ ಈ ತರ ಕರ್ಮಫಲ ತ್ಯಾಗವನ್ನ ಮಾಡಿದಾಗ, ಹೌದು, ಯಾರು ವರ್ಣಾಶ್ರಮ ಧರ್ಮದ ಪದ್ಧತಿಯನ್ನ ಅನುಸರಿಸ್ತಾ ಇದಾರೋ ಅವ್ರಿಗಿನ ಇರೋನೊಂದ್ ಸ್ವಲ್ಪ ಉತ್ತಮ ಮಟ್ಟದಲ್ಲಿದ್ದಾರೆ. ಯಾರು ಕಾಮ್ಯ ಕರ್ಮದ ಫಲವನ್ನ ಭಗವಂತನಿಗೆ ಅರ್ಪಿಸ್ತಾ ಇದಾರಲ್ಲ ಅವ್ರು ಇನ್ನೊಂದು ಹೆಜ್ಜೆ ಮುಂದೆ ಇದ್ದಾರೆ ಅಂತ ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಆದ್ದರಿಂದ ಮಹಾಪ್ರಭುಗಳು ಈ ಪ್ರಸ್ತಾವವನ್ನ ತಿರಸ್ಕರಿಸಿ ಮತ್ತಷ್ಟು ಚರ್ಚೆ ಮುಂದುವರಿಸಲು ರಾಮಾನಂದ ರಾಯರಿಗೆ ಹೇಳಿದರು. ನೋಡಿ, ಇದನ್ನು ಸಹ ಅವ್ರು ಒಪ್ತಾ ಇಲ್ಲ. ಕಾಮ್ಯ ಕರ್ಮಗಳನ್ನ ಭಗವಂತನಿಗೆ ಅರ್ಪಿಸೋದನ್ನು ಸಹ ಈಗ ಅವರು ಪರಿಪೂರ್ಣ ಅಂತ ಹೇಳ್ತಾ ಇಲ್ಲ ಚೈತನ್ಯ ಮಹಾಪ್ರಭುಗಳು. ನನಗೆ ಇನ್ನ ಉತ್ತಮವಾದದನ್ನ ಹೇಳು ನೀನು ರಾಮಾನಂದ ರಾಯ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅನಂತರ ರಾಮಾನಂದ ರಾಯರು ವರ್ಣಾಶ್ರಮ ಧರ್ಮ ತ್ಯಾಗವನ್ನು, ಭಕ್ತಿ ಸೇವೆಯ ಸ್ವೀಕಾರವನ್ನು ಸಲಹೆ ಮಾಡಿದರು. ಇವಾಗ ಏನ್ ಹೇಳ್ತಾ ಇದ್ರೆ, ನಾವಿವಾಗ ವರ್ಣಾಶ್ರಮ ಧರ್ಮ ಅಲ್ವಾ, ಇವಾಗ ನಾವ್ ಯಾವ್ದೋ ಒಂದು ವೃತ್ತಿಯನ್ನ ನಾವು ಮಾಡ್ತಾ ಇರ್ತೀವಿ, ವ್ಯಾಪಾರ ಯಾವ್ದೋ ಒಂದು ಮಾಡ್ತಾ ಇರ್ತೀವಿ,
ಆ ವೃತ್ತಿಯನ್ನು ನಾವು ಬಿಟ್ಟು ಆ ಭಗವಂತನ ಭಕ್ತಿ ಸೇವೆಯನ್ನೇ ಮಾಡೋದು. ನೋಡಿ ಇಲ್ಲಿ ಏನನ್ನ ಹೇಳ್ತಿದ್ದಾರೆ, ತ್ಯಾಗ ಮಾಡ್ಬೇಕು, ನಮ್ಮ ವರ್ಣಾಶ್ರಮ ಧರ್ಮವನ್ನ ತ್ಯಾಗ ಮಾಡ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಇವಾಗ ಗೃಹಸ್ಥರಾಗಿದ್ರೆ ಆ ಗೃಹಸ್ಥ ಧರ್ಮವನ್ನ ತ್ಯಾಗ ಮಾಡ್ಬೇಕಾಗತ್ತೆ. ಸೊ ಈ ತರ ಯಾವುದೇ ಒಂದು ಧರ್ಮದಲ್ಲಿ ಅವ್ರು ಇದ್ರು ಅದನ್ನ ತ್ಯಾಗ ಮಾಡಿ ಭಗವಂತನ ಭಕ್ತಿ ಸೇವೆಗೆ ಬರ್ಬೇಕು. ಅದು ಏನು ಉತ್ತಮವಾದದ್ದು ಅಂತ ಹೇಳ್ಬಿಟ್ಟು ಈಗ ರಾಮಾನಂದರಾಯ್ ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಏನ್ ಹೇಳ್ತಾ ಇದ್ದಾರೆ, ಏಕಾಏಕಿ ಯಾರೊಬ್ಬರು ತನ್ನ ಸ್ಥಾನವನ್ನ ತ್ಯಜಿಸಕೂಡದು, ಇದರಿಂದ ಅಪೇಕ್ಷಿತ ಫಲ ದೊರೆಯದೆ ಹೋಗಬಹುದು ಎಂಬ ಕಾರಣಕ್ಕಾಗಿ ಮಹಾಪ್ರಭುಗಳು ಇದನ್ನು ಅನುಮೋದಿಸಲಿಲ್ಲ. ಅವ್ರೇನ್ ಹೇಳ್ತಾರೆ, ವರ್ಣಾಶ್ರಮ ಧರ್ಮ ಪದ್ಧತಿಯನ್ನ ನಾವು ಏಕಾಏಕಿಯಾಗಿ ನಾವು ಅದನ್ನ ತ್ಯಜಿಸ್ಬಿಟ್ರೆ, ನಾವ್ ಇವಾಗ ಭಕ್ತಿ ಮಾರ್ಗಕ್ಕೆ ಬಂದಾಗ ಅದ್ರಲ್ಲಿ ನಮ್ಗೆ ಏನಾದ್ರು ಯಶಸ್ಸು ಸಿಗ್ಲಿಲ್ಲ ಅಂತಂದ್ರೆ ಅವಾಗ ಏನಾಗತ್ತೆ, ಅಲ್ಲೂ ಸಹ ಪರಿಪೂರ್ಣತೆ ಇರೋದಿಲ್ಲ. ಅದಕ್ಕೆ ಏಕಾಏಕಿ ಯಾರು ವರ್ಣಾಶ್ರಮ ಪದ್ಧತಿ ನಾವ್ ಯಾವ ಒಂದು ಆಶ್ರಮದಲ್ಲಿ ಇರ್ತೀವೋ ಅದನ್ನ ಏಕಾಏಕಿ ನಾವು ಅದನ್ನ ತ್ಯಜಿಸೋ ಹಾಗಿಲ್ಲ. ಅದಕ್ಕೋಸ್ಕರ ಇದನ್ನು ಸಹ ಅವರು ಒಪ್ತಾ ಇಲ್ಲ. ಜೀವನದ ಐಹಿಕ ಕಲ್ಪನೆಯಿಂದ ಮುಕ್ತವಾದ ಆಧ್ಯಾತ್ಮಿಕ ಸಾಕ್ಷಾತ್ಕಾರವೇ ಜೀವಿಯ ಪರಮ ಸಾಧನೆ ಎಂದು ರಾಯರು ಸೂಚಿಸಿದರು. ಇವಾಗ ಅವ್ರೇನ್ ಹೇಳ್ತಾ ಇದ್ದಾರೆ, ಈ ಐಹಿಕ ಕಲ್ಪನೆ ಏನಿದೆ ಅದರಿಂದ ಮುಕ್ತವಾಗಿ ನಾವು ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕೆ ಬಂದಾಗ ಅದು ಜೀವಿ ಉನ್ನತ ಮಟ್ಟದಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ಈಗ ರಾಮಾನಂದರಾಯರು ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ಈ ದೇಹದ ಪ್ರಜ್ಞೆಯಿಂದ ನಾವು ಆ ಆತ್ಮದ ಪ್ರಜ್ಞೆಗೆ ಬರೋದು ಅದು ಉನ್ನತವಾದದ್ದು ಅಂತ ಹೇಳ್ಬಿಟ್ಟು ಇಲ್ಲಿ ರಾಮಾನಂದರಾಯರು ಹೇಳ್ತಾ ಇದ್ದಾರೆ. ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ನೆಪದಲ್ಲಿ ಅವಿವೇಕಿ ಜನರಿಂದ ಬಹಳಷ್ಟು ಹಾವಳಿ ಮಹಾಪ್ರಭುಗಳು ಅದನ್ನು ಒಪ್ಪಿಲ್ಲ. ನಾವು ಏಕಾಏಕಿಯಾಗಿ ನಾವು ಈ ದೇಹ ಅಲ್ಲ, ನಾವು ಆತ್ಮ ಅಂತ ಒಪ್ಕೊಂಡು ನಾವು ಆ ಆಧ್ಯಾತ್ಮಿಕ ಮಾರ್ಗಕ್ಕೆ ಬರೋದನ್ನು ಸಹ ತುಂಬಾ ಕಷ್ಟಕರವಾದದ್ದು, ಅದನ್ನು ಸಹ ಸಾಧ್ಯ ಇಲ್ಲ. ಅದನ್ನು ಸಹ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ತಿರಸ್ಕರಿಸ್ತಾ ಇದ್ದಾರೆ. ಅನಂತರ ರಾಯರು ಆತ್ಮ ಸಾಕ್ಷಾತ್ಕಾರ ಹೊಂದಿದವರ ಪ್ರಾಮಾಣಿಕ ಸಂಘ ಮತ್ತು ದೇವೋತ್ತಮ ಪುರುಷನ ಲೀಲೆಗಳ ದಿವ್ಯ ಸಂದೇಶವನ್ನು ಸಮರ್ಪಣಾ ಮನೋಭಾವದಿಂದ ಶ್ರವಣ ಮಾಡಬೇಕೆಂದು ಸೂಚಿಸಿದರು. ನೋಡಿ ಈಗ ಅವ್ರು ಯಾವ ಕಡೆ ಬರ್ತಾ ಇದ್ದಾರೆ, ರಾಮಾನಂದರಾಯರು ಅವ್ರಿವಾಗ ಭಕ್ತರ ಸಂಘದ ಕಡೆ ಬರ್ತಾ ಇದ್ದಾರೆ. ಭಕ್ತರ ಸಂಘವನ್ನ ಮಾಡಿ ಅವ್ರು ಯಾರೆಲ್ಲ ಅಲ್ಲಿ ದೇವರ ಪ್ರವಚನ ಮಾಡ್ತಿದ್ರೆ ಯಾರದನ್ನ ಶ್ರದ್ಧೆಯಿಂದ ಕೇಳಿಸ್ಕೊತಾ ಇರ್ತಾರೆ, ಶ್ರವಣ ಮಾಡ್ತಾ ಇರ್ತಾರೆ, ಅವರು ಉತ್ತಮವಾದ ಒಂದು ಹಂತದಲ್ಲಿ ಇದ್ದಾರೆ ಅಂತ ಹೇಳಿದಾಗ ಚೈತನ್ಯ ಮಹಾಪ್ರಭುಗಳು ಏನ್ ಮಾಡ್ತಾ ಇದಾರೆ, ಅದನ್ನ ನೋಡಿ ಸ್ವಾಗತಿಸ್ತಾ ಇದ್ದಾರೆ. ಮಹಾಪ್ರಭುಗಳು ಈ ಸಲಹೆಯನ್ನ ಸ್ವಾಗತಿಸಿದರು. ಸರಿಯಾಗಿ ಹೇಳಿದೆ, ದೇವೋತ್ತಮ ಪರಮಪುರುಷನ ಬಗ್ಗೆ ನಾವು ಶ್ರವಣವನ್ನ ಮಾಡೋದು ಅದು ಸರಿಯಾಗಿರೋ ಒಂದು ಹಂತ. ಅಂದ್ರೆ ಆ ವ್ಯಕ್ತಿ ಸರಿಯಾದ ಮಾರ್ಗದಲ್ಲಿ ಇದ್ದಾನೆ ಅಂತ ಹೇಳ್ಬಿಟ್ಟು ಅಲ್ವಾ. ನಮಗಿವಾಗ ಗೊತ್ತಿರೋ ಹಾಗೇನೆ ನಾವು ಇವಾಗ ಶ್ರವಣ ಕೀರ್ತನ ಅದು ನವವಿಧ ಭಕ್ತಿ ಅಲ್ವಾ. ಆ ನವವಿಧ ಭಕ್ತಿಯನ್ನ ನಾವು ಇವಾಗ ಶ್ರದ್ಧೆಯಿಂದ ಮಾಡಿದ್ರೆ ಏನಾಗುತ್ತೆ, ನಾವು ಹಂತ ಹಂತವಾಗಿ ಭಗವಂತನ ಪ್ರೇಮವನ್ನ ನಾವು ಪಡಿತೀವಿ ಅಲ್ವಾ. ಇವಾಗ ಅದರ ಕುರಿತಾಗಿ ಇಲ್ಲಿ ನಮ್ಗೆ ಹೇಳ್ತಾ ಹೋಗ್ತಾರೆ ರಾಮಾನಂದರಾಯರು. ಅಂದ್ರೆ ಇವಾಗ ನಾವಿವಾಗ ಮೊದಲ ಹೆಜ್ಜೆಗೆ ಬಗ್ಗೆ ನಾವಿವಾಗ ತಿಳ್ಕೊತಾ ಇದೀವಿ. ಸೊ ಶ್ರವಣವನ್ನ ಈಗ ಶ್ರವಣ ಅಂದ್ರೆ ಯಾವ್ದು ಗ್ರಾಮ್ಯ ಕಥೆನೂ ನಾವು ಕೇಳ್ಬೋದಾ? ಇಲ್ಲ ಅಲ್ವಾ. ಅವ್ರು ಹೇಳ್ತಾ ಇರೋದು ಕೃಷ್ಣ ಕಥೆ. ಸೊ ಎಲ್ಲಿ ಕೃಷ್ಣ ಕಥೆ ನಡೀತಾ ಇದೆ ಭಕ್ತರ ಸಂಘದಲ್ಲಿ, ಅದನ್ನ ಶ್ರವಣ ಮಾಡಿದ್ರೆ ಅದು ಸರಿಯಾದ ಒಂದು ಹಂತದಲ್ಲಿ ಆ ವ್ಯಕ್ತಿ ಇದ್ದಾನೆ ಅಂತ ಹೇಳ್ಬಿಟ್ಟು ಅದನ್ನ ಈಗ ಒಪ್ಕೋತಾ ಇದ್ದಾರೆ. ಬ್ರಹ್ಮದೇವರನ್ನು ಅನುಸರಿಸಿ ಈ ಸಲಹೆಯನ್ನ ಮಾಡಲಾಗಿತ್ತು. ದೇವೋತ್ತಮ ಪರಮ ಪುರುಷನು ಅಜಿತ ಎಂದರೆ ಯಾರಿಂದಲೂ ಗೆಲ್ಲಲಾಗದವನು ಅಥವಾ ಯಾರಿಗೂ ನಿಲುಕದವನು ಎಂದು ಬ್ರಹ್ಮದೇವರು ಹೇಳಿದ್ದಾರೆ. ಆದರೆ ಅಂತಹ ಅಜಿತರು ಒಂದು ರೀತಿಯಿಂದ ಜಿತರಾಗುತ್ತಾರೆ, ಅದು ಸುಲಭವೂ ಸರಳವೂ ಆದದ್ದು. ಈ ಸರಳ ರೀತಿ ಎಂದರೆ ತಾನೇ ದೇವರೆಂದು ಘೋಷಿಸಿಕೊಳ್ಳುವ ಅಹಂಭಾವದ ಧೋರಣೆಯನ್ನ ಬಿಡುವುದು. ಯಾರೇ ಆಗಲಿ ಸೌಜನ್ಯಶಾಲಿಯೂ ವಿಧೇಯನೂ ಆಗಿರಬೇಕು. ಜೊತೆಗೆ ಭಾಗವತ ಧರ್ಮದ ಬಗ್ಗೆ ಅಥವಾ ದೇವೋತ್ತಮ ಪುರುಷನನ್ನು ಮತ್ತು ಅವನ ಭಕ್ತರನ್ನು ಕೊಂಡಾಡುವ ಧರ್ಮದ ಬಗ್ಗೆ ಮಾತನಾಡುವ ದಿವ್ಯ ಆತ್ಮ ಸಾಕ್ಷಾತ್ಕಾರ ಹೊಂದಿದ ವ್ಯಕ್ತಿಗಳ ಭಾಷಣಗಳಿಗೆ ಶಾಂತನಾಗಿ ಕಿವಿಗೊಟ್ಟು ಬದುಕಲು ಯತ್ನಿಸಬೇಕು. ಮಹಾತ್ಮನ ಗುಣಗಾನ ಮಾಡುವುದು ಜೀವಿಗಳ ಸ್ವಾಭಾವಿಕ ಪ್ರವೃತ್ತಿ, ಆದರೆ ಅವರು ಭಗವಂತನ ಗುಣಗಾನ ಮಾಡುವುದನ್ನು ಕಲಿಯಲಿಲ್ಲ. ಆತ್ಮ ಸಾಕ್ಷಾತ್ಕಾರ ಹೊಂದಿದ ಭಕ್ತನೊಂದಿಗೆ ಭಗವಂತನ ಗುಣಗಾನ ಮಾಡುವುದರಿಂದ ಜೀವನದಲ್ಲಿ ಪರಿಪೂರ್ಣತೆಯನ್ನ ಸಾಧಿಸಬಹುದು. ನೋಡಿ ಇಲ್ಲಿ ಏನನ್ನ ಹೇಳ್ತಾ ಇದಾರೆ, ಆತ್ಮ ಸಾಕ್ಷಾತ್ಕಾರ ಹೊಂದಿದ ಭಕ್ತನೊಂದಿಗೆ ಭಗವಂತನ ಗುಣಗಾನ ಮಾಡೋದ್ರಿಂದ ಜೀವನದಲ್ಲಿ ಪರಿಪೂರ್ಣತೆಯನ್ನ ಸಾಧಿಸಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಸೊ ಇವಾಗ ನಮ್ಗೆ ಈ ಶ್ರವಣದ ಮಹತ್ವವನ್ನ ನಮ್ಗೆ ಯಾವಾಗ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಬ್ರಹ್ಮದೇವರನ್ನ ಅನುಸರಿಸಿ ಈ ಸಲಹೆಯನ್ನ ಮಾಡಲಾಗಿತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ದೇವೋತ್ತಮ ಪರಮ ಪುರುಷ ಅಜಿತ, ಅವರನ್ನ ಯಾರು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಅದನ್ನ ಬ್ರಹ್ಮದೇವರನ್ನು ಸಹ ಹೇಳಿದ್ದಾರೆ. ಆದ್ರೆ ಈ ಅಜಿತನನ್ನ ಅಂದ್ರೆ ಯಾರು ಅವ್ರನ್ನ ಗೆಲ್ಲಿಕ್ ಆಗೋದಿಲ್ಲ, ಆದ್ರೆ ಇವ್ರನ್ನ ಗೆಲ್ಲಬಹುದು. ಯಾರು ಗೆಲ್ಲಲಿಕ್ಕೆ ಸಾಧ್ಯ ಆಗತ್ತೆ? ಭಕ್ತರು ಗೆಲ್ಲಬಹುದು ಅಲ್ವಾ.
ಸೊ ಶುದ್ಧ ಭಕ್ತಿಯಿಂದ ನಾವು ಭಗವಂತನನ್ನ ನಾವು ಗೆಲ್ಲಬಹುದು, ನಾವು ಭಗವಂತನನ್ನ ನಾವು ಕೊಂಡುಕೋಬಹುದು. ಅದನ್ನ ಇಲ್ಲಿ ಹೇಳ್ತಾ ಇದಾರೆ. ಆದ್ರೆ ಇದು ಅಂದ್ರೆ ಯಾವ ತರ ಒಂದು ಈ ಭಗವಂತನ ನಾವು ಕೊಂಡುಕೋಬೇಕು ಅಂತಂದ್ರೆ ನಾವ್ ಯಾವ ತರ ಇರ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಮುಂದೆ ಪ್ರಭುಪಾದರು ತಿಳಿಸ್ತಾ ಹೋಗ್ತಾ ಇದ್ದಾರೆ. ಏನು ಅಂತಂತಂದ್ರೆ ನಾವು ನಮ್ಮನ್ನ ನಾವು ದೇವ್ರು ಅನ್ನೋ ಅಂತ ಘೋಷಿಸ್ಕೊಳ್ಳುವಂತಹ ಒಂದು ಅಹಂಕಾರ ನಮ್ಮಲ್ಲಿ ಇರಬಾರ್ದು ಅಲ್ವಾ. ನಮ್ಗೆ ಅರ್ಥ ಮಾಡ್ಕೋಬೇಕು ಅಲ್ವಾ, ನಾವು ದೇವರಿಗೆ ಸಮನಾಗಿ ಬರ್ಲಿಕ್ಕೆ ಸಮಾನರಾಗ್ಲಿಕ್ಕೆ ಯಾವತ್ತೂ ಸಹ ಸಾಧ್ಯವಾಗೋದಿಲ್ಲ ಅಲ್ವಾ. ಇಂತಹ ಒಂದು ಅಹಂಭಾವ, ನಾನು ದೇವರಾಗ್ತೀನಿ ಅನ್ನೋ ಒಂದು ಅಹಂಭಾವ ನಮ್ಗೆ ಇರಬಾರ್ದು. ಮತ್ತೆ ನಾವು ಯಾವ ತರ ಇರ್ಬೇಕು, ಸೌಜನ್ಯವಾಗಿರ್ಬೇಕು, ವಿಧೇಯರಾಗಿರ್ಬೇಕು. ಮತ್ತೆ ಭಾಗವತ ಧರ್ಮದ ಬಗ್ಗೆ ಅಥವಾ ದೇವೋತ್ತಮ ಪರಮ ಪುರುಷನನ್ನು ಮತ್ತೆ ಅವನ ಭಕ್ತರನ್ನು ಕೊಂಡಾಡುವ ಧರ್ಮದ ಬಗ್ಗೆ ಮಾತನಾಡುವ ದಿವ್ಯ ಆತ್ಮ ಸಾಕ್ಷಾತ್ಕಾರ ಹೊಂದಿದ ವ್ಯಕ್ತಿಗಳ ಭಾಷಣಗಳಿಗೆ ಶಾಂತನಾಗಿ ಕಿವಿಗೊಟ್ಟು ಬದುಕಲೆತ್ತಿಸಬೇಕು ಅಲ್ವಾ. ನಾವು ಇಲ್ಲಿ ಶ್ರವಣವನ್ನ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ. ಯಾರ ಬಗ್ಗೆ ನಾವು ಶ್ರವಣವನ್ನ ಮಾಡ್ಬೇಕು? ಭಗವಂತನ ನಾಮ ರೂಪ ಗುಣ ಲೀಲೆಗಳ ಬಗ್ಗೆ ನಾವು ಶ್ರವಣವನ್ನ ಮಾಡ್ಬೇಕು. ಯಾರಿಂದ ನಾವು ಶ್ರವಣವನ್ನ ಮಾಡ್ಬೇಕು? ಯಾರು ಆತ್ಮ ಸಾಕ್ಷಾತ್ಕಾರವನ್ನ ಪಡ್ಕೊಂಡಿರ್ತಾರೆ, ಯಾರು ಭಗವಂತನ ಶುದ್ಧ ಭಕ್ತರಾಗಿರ್ತಾರೆ ಅವರ ಮೂಲಕ, ಅಂದ್ರೆ ಆ ಭಾಗವತವನ್ನ ನಾವು ವ್ಯಕ್ತಿ ಭಾಗವತನಿಂದ ನಾವು ಕೇಳಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮಹಾತ್ಮನ ಗುಣಗಾನ ಮಾಡೋದು ಜೀವಿಗಳ ಸ್ವಾಭಾವಿಕ ಪ್ರವೃತ್ತಿ ಅಲ್ವಾ. ನಮ್ಗೆ ನೋಡಿ, ಯಾರನ್ನಾದ್ರೂ ನಾವು ಈ ಭೌತಿಕ ಪ್ರಪಂಚದಲ್ಲಿ ಯಾರೇ ಒಬ್ಬ ಶ್ರೇಷ್ಠರಾಗಿದ್ರೆ ಅವ್ರನ್ನ ನಾವು ಹೊಗಳ್ತೀವಿ, ಅದು ನಮ್ಮ ಸಹಜ ಪ್ರವೃತ್ತಿ. ಆದ್ರೆ ನಾವ್ ಇಲ್ಲಿ ಯಾರನ್ನ ಹೊಗಳ್ಬೇಕಾಗತ್ತೆ? ನಾವು ಭಗವಂತನ ಗುಣಗಾನ ಮಾಡೋದನ್ನ ನಾವು ಕಲ್ತ್ಕೋಬೇಕಾಗತ್ತೆ. ನೋಡಿ, ನಮ್ಗೆ ನಮ್ಮ ಕಣ್ಮುಂದೆ ಇರುವಂತಹ ವ್ಯಕ್ತಿಯನ್ನ ನಾವು ಶ್ರೇಷ್ಠರು ಅಂತ ನಾವು ಗುರುತಿಸ್ತೀವಿ, ಆದ್ರೆ ನಾವು ಭಗವಂತನನ್ನ ನಾವು ಶ್ರೇಷ್ಠರು ಅಂತ ನಾವು ಗುರುತಿಸೋದೇ ಇಲ್ಲ ಅಲ್ವಾ. ನೋಡಿ, ನಮ್ಗೆ ಇವಾಗ ಕರೋನಾ ಟೈಮಲ್ಲಿ ಆ ಆಕ್ಸಿಜನ್ ಇಲ್ಲದೆ ನಾವ್ ಎಷ್ಟು ಒದ್ದಾಡಿದ್ವಿ ಅಲ್ವಾ. ಆದ್ರೆ ನಮ್ಗೆ ಭಗವಂತ ನೋಡಿ ಇಲ್ಲಿ ನಮ್ಗೆ ಎಲ್ಲವನ್ನ ಯಾವ ತರ ಒದಗಿಸಿ ಕೊಡ್ತಾ ಇದೆ ಅಂದ್ರೆ ನಮ್ಗೆ ಅದ್ರ ಅರಿವೇ ಇಲ್ಲ ಅಲ್ವಾ. ಇಲ್ಲಾಂದ್ರೆ ನಾವು ಭಗವಂತ ಕೊಟ್ಟಿರೋ ಆಕ್ಸಿಜನ್ಗೆ ನಾವು ಬೆಲೆ ಕಟ್ತಾ ಹೋದ್ರೆ ನಾವ್ ಅಷ್ಟು ದುಡಿಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ನಮ್ಗೆ ಇವಾಗ ಸೂರ್ಯನನ್ನ ಕೊಡ್ತಾ ಇದ್ದಾರೆ, ನಾವ್ ಇವಾಗ ಕರೆಂಟ್ ಬಿಲ್ ಎಷ್ಟು ಕೊಡ್ತಾ ಇದೀವಿ. ನಾವ್ ಇವಾಗ ಭಗವಂತ ಕೊಟ್ಟಿರೋ ಈ ಬೆಳಕಿಗೆ ನಾವೇನಾದ್ರೂ ಬೆಲೆಯನ್ನ ಕಟ್ತಾ ಹೋದ್ರೆ ನಮ್ಮ ಜೀವನದಲ್ಲಿ ನಾವ್ ಅದನ್ನ ತೀರಿಸ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ನೋಡಿ, ಭಗವಂತ ನಮ್ಗೆ ಇಷ್ಟೆಲ್ಲ ಕೊಟ್ರುನು ನಮ್ಗೆ ಆ ಭಗವಂತನ ಆ ಮಹಿಮೆ ಆಗೋದಿಲ್ಲ. ನಮ್ಗೆ ಅದಕ್ಕೆ ಅವನ ಕ್ರಿಕೆಟ್ ಪ್ಲೇಯರ್ ಇದ್ರೆ ನಾವು ಅವ್ರನ್ನ ಎಷ್ಟು ಇಷ್ಟ, ಅವ್ರು ಏನನ್ನ ತಿಂತಾರೆ, ಅವ್ರು ಎಲ್ಲಿ ಯಾವಾಗ ಎದ್ದು ಏನನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ದಿನಚರಿಯನ್ನೆಲ್ಲ ನಾವು ತಿಳ್ಕೊಳ್ಲಿಕ್ಕೆ ಇಷ್ಟ ಪಡ್ತೀವಿ ಅಲ್ವಾ. ಅದನ್ನ ಇಲ್ಲಿ ಹೇಳ್ತಾ ಇದ್ರೆ ನಮ್ಗೆ ಅದನ್ನ ಹೇಳ್ಕೊಟ್ಟಿಲ್ಲ, ಭಗವಂತನ ಗುಣಗಾನ ಮಾಡೋದನ್ನ ನಮ್ಗೆ ಹೇಳ್ಕೊಟ್ಟಿಲ್ಲ. ಆದ್ರೆ ನಮ್ಮ ಸ್ವಭಾವ ಯಾವ ತರ ಇದೆ ಅಂತಂದ್ರೆ ನಾವು ಗುಣಗಾನ ಮಾಡುವಂತ ಸ್ವಭಾವ ನಮ್ಮಲ್ಲಿ ಇದೆ, ಆದ್ರೆ ಯಾರಿಗೆ ಗುಣಗಾನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಕಲ್ತ್ಕೊಂಡಿಲ್ಲ. ಆತ್ಮ ಸಾಕ್ಷಾತ್ಕಾರ ಹೊಂದಿದ ಭಗವಂತನ ಗುಣಗಾನ ಮಾಡುವುದನ್ನ ಜೀವನದಲ್ಲಿ ಪರಿಪೂರ್ಣತೆ ಸಾಧಿಸಬಹುದು. ಇವಾಗ ನಾವೇನಾದ್ರೂ ಇದನ್ನ ಕಲ್ತ್ಕೊಂಡ್ರೆ, ಭಗವಂತನ ಗುಣಗಾನ ಮಾಡೋದನ್ನ ಕಲ್ತ್ಕೊಂಡ್ರೆ ನಾವು ಜೀವನದಲ್ಲಿ ಪರಿಪೂರ್ಣತೆಯನ್ನ ಸಾಧಿಸಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಐಹಿಕ ಅಭ್ಯುದಯದ ವ್ಯಾಮೋಹದಿಂದ ಮುಕ್ತವಾಗಿ ಭಗವಂತನಿಗೆ ಸಂಪೂರ್ಣವಾಗಿ ಶರಣಾಗತನಾದವನೇ ಆತ್ಮ ಸಾಕ್ಷಾತ್ಕಾರ ಹೊಂದಿದ ಭಕ್ತನು. ನೋಡಿ, ಇಲ್ಲಿ ನಮ್ಗೆ ಭೌತಿಕ ಶರಣಾದ್ರೆ ಅಂತಹ ಭಕ್ತೈಹಿಕ ಅಭ್ಯುದಯ ಮತ್ತು ಇಂದ್ರಿಯ ಭೋಗ ಹಾಗೂ ಅವುಗಳಿಗಾಗಿ ಹಾತೊರೆಯುವುದು ಇವೆಲ್ಲ ಮಾನವ ಸಮಾಜದಲ್ಲಿ ಅಜ್ಞಾನದಿಂದಾಗಿ ನಡೆಯುವ ಚಟುವಟಿಕೆಗಳು. ಸೊ ನಾವ್ ಹೆಚ್ಚಾಗಿ ನೋಡಿ, ನಮ್ಮ ಜೀವನದಲ್ಲಿ ಹೆಚ್ಚು ಸಮಯವನ್ನ ನಾವು ಈ ಭೌತಿಕ ಶರೀರದ ಕುರಿತಾಗೆ ನಾವು ಉಪಯೋಗಿಸ್ತೀವಿ ಅಲ್ವಾ. ನೋಡಿ, ಈ ಭೌತಿಕ ಶರೀರ ಜಡ ವಸ್ತು, ಇದು ಇವತ್ತಿರುತ್ತೆ ನಾಳೆ ಹೊರಟೋಗುತ್ತೆ ಅಲ್ವಾ. ಮತ್ತೆ ಇದಕ್ಕೆ ಕುರಿತಾಗಿ ನಾವ್ ಏನೇ ಕಷ್ಟಪಟ್ರು ಸಹ ಅದು ಶಾಶ್ವತವಾಗಿರುವಂತದ್ದು ಅಲ್ಲ. ನಾವು ಈ ದೇಹವನ್ನ ಬಿಟ್ಮೇಲೆ ಅದರಿಂದ ನಮ್ಗೆ ಏನನ್ನೂ ಸಿಗೋದಿಲ್ಲ. ನಾವ್ ಎಷ್ಟೇ ಡಿಗ್ರಿಗಳನ್ನ ಹೊಂದಿದ್ರು, ನಾವೆಷ್ಟೇ ಆಸ್ತಿ ಪಾಸ್ತಿ ಸಂಪಾದಿಸಿದ್ರು ಅದು ನಮ್ಗೆ ಮುಂದಿನ ಜನ್ಮಕ್ಕೆ ಬರೋದೇ ಇಲ್ಲ ಅಲ್ವಾ. ಆದ್ರೆ ನಮ್ಗೆ ಇದು ಯಾಕೆ ನಮ್ಗೆ ಗೊತ್ತಾಗ್ತಿಲ್ಲ ಅಂತಂದ್ರೆ ನಾವು ಅಷ್ಟು ಅಜ್ಞಾನದಲ್ಲಿ ನಾವು ಇದೀವಿ. ಭಗವಂತನ ಹಾಗೂ ಅವನ ಭಕ್ತರ ಸಂಪರ್ಕದಿಂದ ದೂರ ಇರುವ ಸಮಾಜದಲ್ಲಿ ಶಾಂತಿ ಸ್ನೇಹಗಳು ಅಸಾಧ್ಯ ಅಲ್ವಾ. ಸೊ ದೈವಹೀನ ಸಮಾಜದಲ್ಲಿ ನಾವು ಶಾಂತಿನ ನಾವು ಅಪೇಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಅಸಾಧ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅವನ ಭಕ್ತರ ಸಂಪರ್ಕದಿಂದ ದೂರ ಇರುವ ಸಮಾಜದಲ್ಲಿ ಶಾಂತಿ ಸ್ನೇಹಗಳು ಅಸಾಧ್ಯ. ಆದ್ದರಿಂದ ಯಾರೇ ಆಗಲಿ ಪರಿಶುದ್ಧ ಭಕ್ತರ ಸಂಘವನ್ನ ಅರಸಬೇಕು ಹಾಗೂ ಬದುಕಿನಲ್ಲಿ ಯಾವುದೇ ಸ್ಥಾನಮಾನದಲ್ಲಿದ್ದರೂ ವಿಧೇಯತೆಯಿಂದ ತಾಳ್ಮೆಯಿಂದ ಅವರ ಮಾತುಗಳನ್ನ ಲಾಲಿಸಬೇಕು. ನೋಡಿ, ಅದಕ್ಕೆ ನಾವು ಭಕ್ತರ ಸಂಪರ್ಕದಲ್ಲಿ ಇರ್ಬೇಕು. ನಾವು ನೋಡಿದ್ವಿ ಅಲ್ವಾ, ನಾರದರು ಅವರು 4 ತಿಂಗಳು ಅವರು ಆ ವೇದಾಂತಿಗಳ ಸಂಪರ್ಕದಲ್ಲಿ ಇದ್ದಿದ್ದಕ್ಕೆ ನೋಡಿ, ಅವ್ರು ಇವಾಗ ಯಾವ ತರ ಅವರು ಭಗವಂತನ ಶುದ್ಧ ಭಕ್ತರಾಗ್ತಾರೆ. ಅವ್ರು ಇವಾಗ ಈ ಅಂತರಿಕ್ಷದಲ್ಲಿ ಎಲ್ಲಿ ಬೇಕಾದ್ರೂ ಅವ್ರು ಯಾನ ಮಾಡ್ಬೋದು, ಭಗವಂತನ ಲೋಕಕ್ಕೂ ಅವರು ಹೋಗ್ಬಹುದು ಅಲ್ವಾ. ಅಂತಹ ಒಂದು ಸ್ಥಾನವನ್ನ ಅವರು ದಾಸಿ ಪುತ್ರನಾಗಿರ್ತಾರೆ. ಅಂತವ್ರು
ಯಾರವರು ಟ್ರಾನ್ಸೆಂಡೆಂಟಲಿಸ್ಟ್ ಅಂತ ನಾವು ವೇದಾಂತಿಗಳಂತ ನಾವೇನ್ ಹೇಳ್ತೀವೋ ಅವರ ಸಂಪರ್ಕದಿಂದ ಅವರ ಜೀವನದಲ್ಲಿ ಅಷ್ಟು ಮಾರ್ಪಾಡಾಯ್ತು. ಅದನ್ನ ಇಲ್ಲಿ ನಮ್ಗೆ ಹೇಳ್ತಾ ಇದಾರೆ. ನಾವು ಅದಕ್ಕೋಸ್ಕರ ನಾವು ಪರಿಶುದ್ಧ ಭಕ್ತರ ಸಂಘವನ್ನ ನಾವು ಅರಿಸ್ಬೇಕಾಗತ್ತೆ. ನಾವು ಯಾವ ತರ ಅವರ ಮಾತುಗಳನ್ನ ನಾವು ಕೇಳ್ಬೇಕು, ಲಾಲಿಸ್ಬೇಕು ಅಂತಂತಂದ್ರೆ ನಾವು ವಿಧೇಯತೆಯಿಂದ, ತಾಳ್ಮೆಯಿಂದ ಅವರ ಮಾತುಗಳನ್ನ ನಾವು ಕೇಳ್ಬೇಕಾಗತ್ತೆ. ಸಮಾಜದಲ್ಲಿನ ಯಾರೊಬ್ಬರ ಉಚ್ಚ ನೀಚ ಸ್ಥಾನಮಾನಗಳು ಆತ್ಮ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಅಡ್ಡಿಯಾಗೋದಿಲ್ಲ. ನಾವು ಆ ಭಕ್ತರ ಸಂಘಕ್ಕೆ ಬಂದಾಗ ಅಯ್ಯೋ ನನ್ನ ಸ್ಥಾನಮಾನ ಈ ತರ ಇದೆ ಅಂತ ಹೇಳ್ಬಿಟ್ಟು ನಾವು ಯೋಚನೆ ಮಾಡೋಂಗೆ ಇಲ್ಲ. ಯಾಕಂದ್ರೆ ನಮ್ಮ ಸ್ಥಾನಮಾನ ಅಡ್ಡಿ ಬರೋದಿಲ್ಲ. ನಾವ್ ಇವಾಗ ನೋಡಿದ್ವಲ್ವಾ, ನಾರದರು ಅವರು ದಾಸಿ ಪುತ್ರ ಅಲ್ವಾ. ಇವಾಗ ನೋಡಿ ಅವರ ಸ್ಥಾನಮಾನ ಅಡ್ಡ ಬರ್ಲಿಲ್ಲ, ಅವ್ರು ಏನು ಓದೂ ಇರ್ಲಿಲ್ಲ, ಅವರು ದಾಸಿ ಪುತ್ರನಾಗಿ ಅಲ್ವಾ. ಯಾವುದೇ ಒಂದು ಮಂತ್ರಗಳು ಸಹ ಅವ್ರಿಗೆ ಗೊತ್ತಿರ್ಲಿಲ್ಲ. ಅದಕ್ಕೆ ನಮ್ಗೆ ಇವಾಗ ನಮ್ ಮೃಗಾರಿಯನ್ನ ನಾವು ನೋಡಿದೀವಿ, ರತ್ನಾಕರನನ್ನ ನೋಡಿದೀವಿ. ಯಾವುದನ್ನು ಸಹ ಅವರ ಸ್ಥಾನಮಾನಗಳು ಯಾವುದು ಭಕ್ತಿ ಮಾಡ್ಲಿಕ್ಕೆ ಅಡ್ಡ ಬರೋದಿಲ್ಲ. ಯಾರೇ ಆದರೂ ಮಾಡಬೇಕಾದ ಏಕೈಕ ಕರ್ತವ್ಯವೆಂದರೆ ದೈನಿಕ ಕಾರ್ಯಕ್ರಮವಾಗಿ ಆತ್ಮ ಸಾಕ್ಷಾತ್ಕಾರ ಹೊಂದಿದ ವ್ಯಕ್ತಿಯನ್ನ ಆಲಿಸುವುದು. ನೋಡಿ, ಒಂದೇ ಒಂದ್ ಕರ್ತವ್ಯ, ಓನ್ಲಿ ಒನ್ ಬಿಸ್ನೆಸ್ ಅಲ್ವಾ. ಪ್ರಭುಪಾದರು ಹೇಳೋ ಹಾಗೇನೆ, ನೀವು ಭಕ್ತಿ ಸೇವೆ ಮಾಡ್ಬೇಕು ಅಲ್ವಾ, ಭಗವಂತನಿಗೆ ನೀವು ಸೇವೆಯನ್ನ ಮಾಡ್ಬೇಕು. ಅದೊಂದೇ ಓನ್ಲಿ ಒನ್ ಬಿಸ್ನೆಸ್. ಅದೇ ತರನೇ ಇಲ್ಲಿ ಹೇಳ್ತಾ ಇದಾರೆ. ಸೊ ಏಕೈಕ ಕರ್ತವ್ಯ ಅಂತಂತಂದ್ರೆ ನಾವು ಆ ಶುದ್ಧ ಭಕ್ತನಿಂದ ನಾವು ಶ್ರವಣ ಮಾಡ್ಬೇಕಾಗತ್ತೆ ಭಗವಂತನ ಕುರಿತಾಗಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಬೋಧಕರು ಪರಮ ಸತ್ಯನ ಸಾಕ್ಷಾತ್ಕಾರ ಹೊಂದಿದ ಆಚಾರ್ಯರ ಮಾರ್ಗ ಅನುಸರಿಸಿ ವೇದ ಸಾಹಿತ್ಯದಿಂದ ಉಪನ್ಯಾಸಗಳನ್ನ ನೀಡಬಹುದು. ಇವಾಗ ಯಾರಾದ್ರೂ ಬೋಧಕರು ಅವ್ರಿಗೆ ಏನು ನನಗೆ ಹಿಂಗ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಅವ್ರು ಯಾವ್ದೇ ಒಂದು ಪ್ರವಚನ ಮಾಡೋ ಹಾಗಿಲ್ಲ ಅಲ್ವಾ. ಆ ಗುರು ಪರಂಪರೆಯಲ್ಲಿ ಏನನ್ನ ಹೇಳಿದರೋ ಅದನ್ನ ಅವ್ರು ಯಥಾವತ್ತಾಗಿ ಅವರು ಆ ತತ್ವವನ್ನ ಯಥಾವತ್ತಾಗಿ ತಿಳಿಸಿಕೊಡ್ಬೇಕು. ಆ ತತ್ವದಲ್ಲಿ ಯಾವುದೇ ಒಂದು ಬದಲಾವಣೆ ಮಾಡ್ಕೊಡುದು ಅಲ್ವಾ. ಹೇಳೋ ರೀತಿಯಲ್ಲಿ ಬದಲಾವಣೆ ಮಾಡ್ಬೋದು. ಅಲ್ಲಿರುವಂತಹ ಕಾಲ, ದೇಶ, ಪಾತ್ರಕ್ಕೆ ಅನುಸಾರವಾಗಿ ಅವರು ಎಕ್ಸಾಂಪಲ್ ಅನ್ನ ಕೊಡೋದೇ ಆಗ್ಲಿ ಅಥವಾ ಹೇಳೋ ರೀತಿಯಲ್ಲೇ ಆಗ್ಲಿ ವ್ಯತ್ಯಾಸ ಮಾಡಬಹುದೇ ಹೊರತು ಆ ತತ್ವದಲ್ಲಿ ಯಾವತ್ತೂ ಸಹ ಅವರು ಬದಲಾವಣೆಯನ್ನ ಅವರು ಮಾಡ್ಕೊಡುದು. ಮಾರ್ಗದರ್ಶಕ ಗ್ರಂಥವಾಗಿದೆ. ನೋಡಿ, ಇವಾಗ ಅಂದ್ರೆ ನಾವು ಶ್ರವಣ ಮಾಡ್ಬೇಕು. ಯಾರಿಂದ ಶ್ರವಣ ಮಾಡ್ಬೇಕು? ಭಾಗವತವನ್ನ ಶ್ರವಣ ಮಾಡ್ಬೇಕು. ವ್ಯಕ್ತಿ ಭಾಗವತನಿಂದ ನಾವು ಶ್ರವಣ ಮಾಡ್ಬೇಕು ಅನ್ನೋದನ್ನ ಈಗ ಚೈತನ್ಯ ಮಹಾಪ್ರಭುಗಳು ಸಲಹೆ ಮಾಡಿದ್ದಾರೆ. ಅದಕ್ಕೆ ನಮ್ಗೆ ಈ ಶ್ರೀಮದ್ ಭಾಗವತ ಅದು ಮಾರ್ಗದರ್ಶಕವಾಗಿದೆ, ಮಾರ್ಗದರ್ಶಕ ಗ್ರಂಥವಾಗಿದೆ. ಈಗ ಚೈತನ್ಯ ಮಹಾಪ್ರಭುಗಳು ಏನ್ ಹೇಳಿದಾರೋ ಅದನ್ನ ನಾವು ಅನುಸರಿಸ್ಬೇಕಂತಂದ್ರೆ ನಮ್ಗೆ ಇಲ್ಲಿ ಶ್ರೀಮದ್ ಭಾಗವತ ಅದು ನಮ್ಗೆ ಏನು ಸಹಾಯ ಮಾಡುತ್ತೆ. ಅದು ಅಂತಹ ಗ್ರಂಥವಾಗಿದೆ, ಪರಿಪೂರ್ಣ ಮಾರ್ಗದರ್ಶಕ ಗ್ರಂಥವಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಮತ್ತು ಶ್ರೀ ರಾಮಾನಂದ ರಾಯರ ನಡುವೆ ಮೇಲ್ಕಾಣಿಸಿದ ವಿಷಯಗಳ ಚರ್ಚೆಯಷ್ಟೇ ಅಲ್ಲದೆ ಈ ಮಹಾತ್ಮರ ನಡುವೆ ಇನ್ನೂ ಹೆಚ್ಚಿನ ಉನ್ನತ ನೆಲೆಯ ಆಧ್ಯಾತ್ಮಿಕ ಸಂವಾದ ನಡೆಯಿತು. ನಮ್ಗೆ ಇವಾಗ ಎಲ್ಲಿ ತನಕ ನಿಲ್ಲಿಸ್ತಿದ್ದಾರೆ ಅಂತಂದ್ರೆ ಬರೇ ಭಕ್ತಿ ತನಕ ಮಾತ್ರ ನಿಲ್ಲಿಸ್ತಿದ್ದಾರೆ ಅಲ್ವಾ. ಆದ್ರೆ ಮತ್ತೆ ಆ ಭಕ್ತಿಯಲ್ಲಿ ಎಷ್ಟು ಹಲವಾರು ರೀತಿಯ ಭಕ್ತಿ ಇದೆ ನಾವು ನೋಡಿದೀವಿ ಅಲ್ವಾ. ಸೊ ಇವಾಗ ಆ ಪುಣ್ಯಾತ್ಮರು 4 ತರ ಪುಣ್ಯಾತ್ಮರು ಅವ್ರು ಏನಕ್ಕೋಸ್ಕರ ಅವರು ದೇವೋತ್ತಮ ಪರಮ ಪುರುಷನ ಹತ್ರ ಹೋಗ್ತಾರೆ, ಕೃಷ್ಣನ ಹತ್ರ ಹೋಗ್ತಾರೆ. ಆದ್ರೆ ಅವರು ಅವ್ರ ಹತ್ರ ಅವ್ರಿಗೇನು ಅರ್ಥ ಅಥವಾ ಅವರಲ್ಲಿ ಅರ್ಥಾರ್ಥಿ ಜ್ಞಾನಿ ಜಿಜ್ಞಾಸು ಅವ್ರಿಗೆ ಏನೋ ಒಂದು ಬೇಕಾಗಿರುತ್ತೆ, ಅದಕ್ಕೋಸ್ಕರ ಅವರು ಭಗವಂತನಲ್ಲಿ ಹೋಗ್ತಾರೆ. ಅವಾಗ ಅದನ್ನ ಶುದ್ಧ ಭಕ್ತಿ ಅಂತ ನಾವು ಕರೀಲಿಕ್ಕೆ ಆಗತ್ತಾ? ಇಲ್ಲ. ಆದ್ರೆ ಭಗವಂತನ ಬಗ್ಗೆ ಅವರು ಶ್ರವಣ ಮಾಡ್ತಾರೆ. ಆದ್ರೆ ಅವ್ರು ಹೇಳಿರೋದನ್ನ ಅಂದ್ರೆ ಆಚಾರ್ಯರು ಹೇಳಿರೋದನ್ನ ಅವರ ಜೀವನದಲ್ಲಿ ಅಳವಡಿಸ್ಕೊಳ್ಳಿಲ್ಲ ಅಂತಂದ್ರೆ ಅಲ್ಲಿ ಮತ್ತೆ ಪರಿಪೂರ್ಣತೆ ಆಗೋದಿಲ್ಲ ಅಲ್ವಾ. ಇವಾಗ ಭಗವಂತನಿಗೆ ಏನನ್ನ ಮಾಡ್ಬೇಕು ಅಂತ ಅಷ್ಟೇ ಜ್ಞಾನವನ್ನ ಮಾತ್ರ ಹೊಂದಿರ್ತಾರೆ ಅಲ್ವಾ. ಇವಾಗ ನೋಡಿ, ಬೆಳಗ್ಗೆ ಎದ್ದು 4:15 ಗಂಟೆಗೆ ಮಂಗಳಾರತಿ ಅಟೆಂಡ್ ಮಾಡ್ಬೇಕಂತ ಜ್ಞಾನ ಇದೆ, ಆದ್ರೆ ಅವ್ರೆದ್ದು ಅದನ್ನ ಅಟೆಂಡ್ ಮಾಡ್ತಿಲ್ಲ. ಅವಾಗ ಅದು ಮತ್ತೆ ಪ್ರಯೋಜನ ಇಲ್ಲ, ಬರೇ ಜ್ಞಾನ ಏನು ಪ್ರಯೋಜನ ಇಲ್ಲ ಅಲ್ವಾ. ಅಲ್ಲಿ ಕರ್ಮ ಮಾಡ್ಬೇಕು, ಅಲ್ಲಿ ಜ್ಞಾನಯುತವಾದ ಕರ್ಮವನ್ನ ನಾವು ಭಗವಂತನಿಗೆ ಮಾಡ್ಬೇಕಾಗತ್ತೆ. ಇಲ್ಲಾಂದ್ರೆ ಅದು ಮತ್ತೆ ಇನ್ಕಂಪ್ಲೀಟ್ ಆಯ್ತು. ಮತ್ತೆ ಆಯ್ತು, ನಾನು ಇವಾಗ ಜ್ಞಾನಯುತವಾದ ಕರ್ಮವನ್ನ ಮಾಡ್ತಾ ಇದ್ದೀನಿ, ಇವಾಗ 4:15 ಗಂಟೆಗೆ ಎದ್ದು ಮಂಗಳಾರತಿ ಅಟೆಂಡ್ ಮಾಡ್ಬೇಕು, 16 ರೌಂಡ್ಸ್ ಜಪ ಮಾಡ್ಬೇಕು ಅಂತ ಹೇಳಿದ್ರೆ ನಾನು ಮಾಡ್ತಾ ಇದ್ದೀನಿ. ಆದ್ರೆ ನಾವು ಯಾವ ರೀತಿಯಲ್ಲಿ ಮಾಡ್ತಾ ಇದೀವಿ ಅಲ್ವಾ. ಭಗವಂತನಿಗೆ ಅದನ್ನ ಪ್ರೀತಿ ಪೂರ್ವಕವಾಗಿ ಮಾಡ್ಬೇಕು. ನಮಗ್ ಗೊತ್ತಿರೋ ಹಾಗೆ ಉತ್ತಮ ಭಕ್ತಿ ಅಂತಂದ್ರೆ ಏನು? ಸೊ ನಮ್ಗೆ ಅನ್ಯಾಭಿಲಾಷಿತ ಶೂನ್ಯ ಜ್ಞಾನ ಕರ್ಮಾದಿ ಅನಾವೃತಂ ಆನುಕೂಲೇನ ಕೃಷ್ಣಾನುಶೀಲನಂ ಭಕ್ತಿ ಉತ್ತಮ ಅಂತ ಹೇಳಿದ್ದಾರೆ ಅಲ್ವಾ. ನಾವ್ ಯಾವುದೇ ಒಂದನ್ನ ಅಪೇಕ್ಷೆ ಮಾಡ್ದಲೆ ಈ ಜ್ಞಾನ ಮತ್ತೆ ಕರ್ಮ ಅನ್ನೋದು ಸಹ ಅದರಲ್ಲಿ ಇಲ್ದಲೆ ನಾವು ಅನ್ಯಾಭಿಲಾಷಿತ ಶೂನ್ಯ ಯಾವುದೇ ಒಂದು ಅಭಿಲಾಷೆ ಇಟ್ಕೊಂಡಲೆ ನಾವು ಭಗವಂತನಿಗೆ ಭಕ್ತಿಯನ್ನ ಮಾಡ್ಬೇಕು. ಆಗ ಅದು ಶುದ್ಧ ಭಕ್ತಿ ಅಂತ ಅನ್ಸುತ್ತೆ ಅಲ್ವಾ. ಕೊನೆಗೆ ಆ ಶುದ್ಧ ಭಕ್ತಿಯ ಬಗ್ಗೆ ಬರ್ತಾರೆ. ಸೊ ಶುದ್ಧ ಭಕ್ತಿಯನ್ನ ಮಾತಾಡ್ತಾರೆ. ಅದಾದ್ಮೇಲೆ ಶುದ್ಧ ಭಕ್ತಿಗೆ ಬಂದ್ಮೇಲೆ ಮತ್ತೆ ಭಗವಂತನಿಗೆ ಏನಾಗುತ್ತೆ, ನಮ್ಗೆ ಈ ಭಕ್ತಿಯನ್ನ ಮಾಡ್ತಾ ಹೋದ್ರೆ ನಾವು ಆ ಪ್ರೇಮ ಹಂತವನ್ನ ನಾವು ತಲುಪ್ತೀವಿ ಅಲ್ವಾ. ನಮ್ಗೆ ಗೊತ್ತಿರೋ ಹಾಗೆ ನವವಿಧ
ಸರಿ ನವ ಹಂತಗಳಿದೆ ಅಲ್ವಾ ಭಕ್ತಿಯಲ್ಲಿ ಏನು ಶ್ರದ್ಧೆ ಸಾಧು ಸಂಘ ಅಂತ ಇದೆಯಲ್ಲ, ಅದು ಕೃಷ್ಣನ ಪ್ರೇಮದಲ್ಲಿ ಅದು ಕೊನೆಗೊಳ್ಳುತ್ತೆ ಅಲ್ವಾ. ಕೃಷ್ಣನ ಪ್ರೇಮದಲ್ಲಿ ಕೊನೆಗೊಳ್ದಾಗ ಅದ್ರಲ್ಲೂ ಸಹ ನಮ್ಗೇನು 5 ಹಂತಗಳಿದೆ ಅಲ್ವಾ. ಆ 5 ರಸಗಳಲ್ಲಿ ನಾವು ಕೃಷ್ಣನ ಪ್ರೇಮವನ್ನ ನಾವು ಅನುಭವಿಸ್ಬೋದು. ಆ 5 ಹಂತಗಳು ನಿಮ್ಗೆಲ್ಲರಿಗೂ ಗೊತ್ತಿದೆ ಅಲ್ವಾ. ಶಾಂತರಸ, ದಾಸ್ಯರಸ, ಸಖ್ಯ ರಸ, ಮತ್ತೆ ವಾತ್ಸಲ್ಯ ರಸ, ಮತ್ತೆ ಮಾಧುರ್ಯ ರಸ ಅಲ್ವಾ. ಈ 5 ರಸಗಳಲ್ಲಿ ಯಾವ್ದು ತುಂಬಾ ಶ್ರೇಷ್ಠವಾದದ್ದು ಅಂತ ನಾವು ತಿಳ್ಕೊಂಡಿದೀವಿ. 5 ರಸದಲ್ಲೂ ಅಲ್ವಾ. ಆ ಮಾಧುರ್ಯ ರಸದಲ್ಲೂ ಮತ್ತೆ 2 ತರ ಇದೆ, ಸ್ವಕೀಯ ಮತ್ತೆ ಪರಕೀಯ. ಈ ಸ್ವಕೀಯ ಮತ್ತೆ ಪರಕೀಯದಲ್ಲಿ ಯಾವ ರಸ ತುಂಬಾ ಉನ್ನತವಾದದ್ದು ಅಂತ ನಾವು ತಿಳ್ಕೊಂಡಿದೀವಿ? ಪರಕೀಯ ಮಾತಾಜಿ. ಪರಕೀಯ ರಸ ಅಲ್ವಾ. ಅಂದ್ರೆ ಗೋಪಿಕಾ ಸ್ತ್ರೀಯರು ಯಾವ್ದು ಅಂತ ತಿಳ್ಕೊಂಡಿದೀವಿ. ಅದರಲ್ಲಿ ಇನ್ನ ಉನ್ನತವಾದದ್ದು ಅಂತಂದ್ರೆ ಯಾವ್ದು ಅಂತ ನಾವು ತಿಳ್ಕೊಂಡಿದೀವಿ? ಗೋಪಿಯರೆಲ್ಲ ಉನ್ನತವಾದವರು ಯಾರು? ಶ್ರೇಷ್ಠರಾದವರು ಯಾರು? ರಾಧಾರಾಣಿ. ಶ್ರೀಮತಿ ರಾಧಾರಾಣಿ ಅಲ್ವಾ. ಆ ಶ್ರೀಮತಿ ರಾಧಾರಾಣಿಯ ಆ ಭಕ್ತಿಯೇ ಅದು ಪರಮ ಶ್ರೇಷ್ಠವಾದದ್ದು ಅಂತ ಹೇಳ್ಬಿಟ್ಟು ಇವರ ಸಂಭಾಷಣೆಯಲ್ಲಿ ಅದು ನಡೆಯುತ್ತೆ. ಯಾಕಂದ್ರೆ ನಾವು ಇದನ್ನ ಕೊಡ್ತಾ ಇಲ್ಲ, ಯಾಕಂದ್ರೆ ಇಲ್ಲಿ ಶ್ರೀಮದ್ ಭಾಗವತದ ಇದು ಇಂಟ್ರೊಡಕ್ಷನ್ ಅಲ್ಲಿ ಪ್ರಭುಪಾದರು ಇದ್ರ ಬಗ್ಗೆ ಹೇಳ್ತಿರೋದ್ರಿಂದ ಅವ್ರು ಇಲ್ಲಿ ಅರ್ಧಕ್ಕೆ ನಿಲ್ಲಿಸ್ತಾ ಇದಾರೆ, ಬರೀ ಭಕ್ತಿಗಷ್ಟೇ ನಿಲ್ಲಿಸ್ತಿದ್ದಾರೆ. ಸದ್ಯ ಅಟ್ಲೀಸ್ಟ್ ಭಕ್ತಿ ಮಾಡಿದ್ರೆ ಏನು ನಿಮ್ಗೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೋ ಮಹತೋ ಭಯಾತ್. ಅಟ್ಲೀಸ್ಟ್ ನೀವು ಭಕ್ತಿ ಮಾರ್ಗಕ್ಕೆ ಬಂದ್ರೆ ನಿಮ್ಮನ್ನ ಅದು ಮಹಾ ಭಯದಿಂದ ರಕ್ಷಣೆ ಮಾಡುತ್ತೆ ಅಂತ ಹೇಳ್ಬಿಟ್ಟು ಪ್ರಭುಪಾದರು ಇಲ್ಲಿಗೆ ನಿಲ್ಲಿಸಿದ್ದಾರೆ. ಅದಾದ್ಮೇಲೆ ನಾವು ಭಾಗವತ ಓದಿದ್ದಾದ್ಮೇಲೆ ಅದನ್ನ ನಾವು ಚೆನ್ನಾಗಿ ತಿಳ್ಕೊಂಡ್ರೆ ನಾವು ಚೈತನ್ಯ ಚರಿತಾಮೃತವನ್ನ ತಿಳ್ಕೊಬೇಕು ಅಲ್ವಾ. ಅದಕ್ಕೇನೆ ಇಲ್ಲಿ ಈ ಕಾನ್ವರ್ಸೇಷನ್ ಏನಿದೆ ಅದನ್ನ ಇಲ್ಲಿಗೆ ನಿಲ್ಲಿಸಿದ್ದಾರೆ ಅವರು. ಪ್ರಭುಪಾದರು ನಮ್ಗೆ ಮುಂದೆ ಹೇಳಿಲ್ಲ, ಚೈತನ್ಯ ಚರಿತಾಮೃತದಲ್ಲಿ ಇದನ್ನ ವಿವರಿಸಿದ್ದಾರೆ. ಮತ್ತೆ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾರೆ ಚೈತನ್ಯ ಮಹಾಪ್ರಭುಗಳು ರಾಮಾನಂದರಾಯರಿಗೆ. ಅಂದ್ರೆ ನೀನು ಆ ಕೆಲಸ ಮಾಡ್ಲೇಬೇಕು ಅಂತಂದ್ರೆ ಏನ್ ಕೆಲಸವನ್ನ ಮಾಡ್ತೀಯಾ, ಶ್ರವಣವನ್ನ ಮಾಡ್ಬೇಕಂದ್ರೆ ಏನ್ ಶ್ರವಣವನ್ನ ಮಾಡ್ತೀಯಾ, ಹಾಡ್ ಹೇಳ್ಬೇಕಂತಂದ್ರೆ ಯಾವ ಹಾಡನ್ನ ನೀನು ಹೇಳ್ತೀಯಾ, ಸೊ ಜ್ಞಾನ ಅಂತಂದ್ರೆ ಯಾವ ಜ್ಞಾನ ತುಂಬಾ ಉತ್ತಮವಾದದ್ದು, ಅಂದ್ರೆ ನಿನ್ಗೆ ಕಷ್ಟ ಅಂತಂದ್ರೆ ಯಾವ್ದು ತುಂಬಾ ಕಷ್ಟ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಸೊ ಆ ಪ್ರಶ್ನೆಗೆ ಉತ್ತರವನ್ನ ಕೊಡಿ. ಕಷ್ಟ ಅಂತಂದ್ರೆ ನಮ್ಗೆ ತುಂಬಾ ಕಷ್ಟ ಅಂತ ಯಾರಿಗಾದ್ರೂ ನಿಮ್ಗೆ ಕೇಳಿದ್ರೆ ನಿಮ್ಗೆ ಯಾವ್ದು ತುಂಬಾ ಕಷ್ಟ ಅಂತಂದ್ರೆ ನೀವ್ ಏನ್ ಹೇಳ್ತೀರಾ? ಮರೆಯೋದು, ಕೃಷ್ಣನ್ನ ಮರ್ತಿರೋದು, ಕೃಷ್ಣನನ್ನ ಮರ್ತಿರೋದು ಅಲ್ವಾ. ಸೊ ಇವಾಗ ಇಲ್ಲಿ ಏನನ್ನ ಉತ್ತರ ಕೊಡ್ತಾರೆ ರಾಮಾನಂದರಾಯರು ಅಂತಂದ್ರೆ, ಇವಾಗ ಭಕ್ತರ ಸಂಘ ಇರೋದು ತುಂಬಾ ಕಷ್ಟವಾದದ್ದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಭಕ್ತರ ಸಂಘ ಇಲ್ಲ ಅಂದ್ರೆ ಅದು ನನ್ನ ಕಷ್ಟವನ್ನ ಅನುಭವಿಸ್ತಾ ಇದೀನಿ ಅನ್ನೋ ತರ ಅದು ಅರ್ಥ ಮಾಡ್ಕೋಬೇಕಾಗತ್ತೆ. ಅದನ್ನ ಅವ್ರು ಹೇಳ್ತಾರೆ. ಈ ತರ ಪ್ರತಿಯೊಂದು ಅವರು ಕೇಳ್ಕೊಂಡು ಹೋಗ್ತಾರೆ. ನಿಮ್ಗೆ ಶುಭಗಳಿಗೆ ಅಂತಂದ್ರೆ ಏನು ಅಂತ ಕೇಳ್ತಾರೆ. ಸೊ ಶುಭಗಳಿಗೆ ಅಂದ್ರೆ ನೀವೇನ್ ಹೇಳ್ತೀರಾ? ನಿಮ್ಮ ಜೀವನದಲ್ಲಿ ಶುಭಗಳಿಗೆ ಅಂತಂದ್ರೆ ನೀವ್ ಏನ್ ಹೇಳ್ತೀರಾ? ಪ್ರಭುಪಾದರು ಮತ್ತೆ ಅವರ ಭಕ್ತರ ಸಂಘ ಸಿಗೋದು. ಹೌದು. ಸೊ ಭಕ್ತರ ಸಂಘ ಸಿಗೋದೇ ಶುಭಗಳಿಗೆ ನಮ್ಮ ಜೀವನದಲ್ಲಿ ಅಲ್ವಾ. ನೋಡಿ ನಮ್ಮ ಜೀವನದಲ್ಲಿ ನಮ್ಗೆ ಶುಭಗಳಿಗೆ ಶುರುವಾಗಿದೆ ನಮ್ಗೆ ಯಾವಾಗ ಈ ಆನ್ಲೈನ್ ಝೂಮ್ ಲಿಂಕ್ ಸಿಕ್ತೋ ಅದು ಶುಭಗಳಿಗೆ ಅಲ್ವಾ. ಇಲ್ಲಾಂದ್ರೆ ನಾವ್ ಪ್ರಾಣಿಗಳ ಅಂದ್ರೆ ನನಗೆ ಹೇಳ್ಕೊತಾ ಇದೀನಿ, ಸಾರಿ. ಸೊ ಪ್ರಾಣಿಗಳ ತರನೇ ಜೀವನವನ್ನ ಮಾಡ್ತಾ ಇದ್ದೀವಿ ಅಲ್ವಾ. ಇದೇ ತರನೇ ಪ್ರತಿಯೊಂದನ್ನ ಕೇಳ್ತಾರೆ, ನೀವು ಏನನ್ನ ಸ್ಮರಿಸ್ಬೇಕು, ಏನನ್ನ ಧ್ಯಾನ ಮಾಡ್ಬೇಕು, ಯಾರಿಗೆ ಶರಣಾಗ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದನ್ನು ಸಹ ಅವರು ಹೇಳ್ತಾರೆ. ನೀವು ಇವಾಗ ವಾಸ ಮಾಡ್ಬೇಕು ಅಂತಂದ್ರೆ ಎಂತಹ ಸ್ಥಳದಲ್ಲಿ ನೀವು ವಾಸ ಮಾಡ್ಬೇಕು ಅಂತ ಇಷ್ಟಪಡ್ತೀರಾ ಅಂತ ಹೇಳ್ಬಿಟ್ಟು ಹಲವಾರು ಪ್ರಶ್ನೆಗಳನ್ನ ಚೈತನ್ಯ ಮಹಾಪ್ರಭುಗಳು ರಾಮಾನಂದರಾಯರಿಗೆ ಕೇಳ್ತಾರೆ. ಸೊ ನಮ್ಗೆ ಗೊತ್ತಿದೆ ಅಲ್ವಾ, ಎಲ್ಲದಕ್ಕೂ ಕೃಷ್ಣನ ಸಂಬಂಧಪಟ್ಟಿರೋದೇ ಅಲ್ಲಿ ಬರೋದು. ಸೊ ಈ ತರ ಅವರು ಹಲವಾರು ವಿಷಯಗಳನ್ನ ಮಾತಾಡ್ತಾರೆ. ಅದಾದ್ಮೇಲೆ ಮತ್ತೆ ಏನನ್ನ ಮಾತಾಡ್ತಾರೆ ಅಂತ ಬಿಟ್ಟು ಪ್ರಭುಪಾದರು ನಮ್ಗೆ ತಿಳಿಸಿಕೊಡ್ತಾ ಇದ್ರೆ ನೋಡಂತೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಮತ್ತು ಶ್ರೀ ರಾಮಾನಂದರಾಯರ ನಡುವೆ ಮೇಲ್ಕಾಣಿಸಿದ ವಿಷಯಗಳ ಚರ್ಚೆಯಷ್ಟೇ ಅಲ್ಲದೆ ಈ ಮಹಾತ್ಮರ ನಡುವೆ ಇನ್ನೂ ಹೆಚ್ಚಿನ ಉನ್ನತ ನೆಲೆಯ ಆಧ್ಯಾತ್ಮಿಕ ಸಂವಾದ ನಡೆಯಿತು. ಈ ವಿಷಯಗಳನ್ನು ಉದ್ದೇಶಪೂರ್ವಕವಾಗಿಯೇ ನಾವು ಇಲ್ಲಿ ಪ್ರಸ್ತಾವಿಸುತ್ತಿಲ್ಲ, ಏಕೆಂದರೆ ರಾಮಾನಂದರಾಯರೊಡನೆ ಮಹಾಪ್ರಭುಗಳು ನಡೆಸಿದ ಮುಂದಿನ ಸಂವಾದಗಳನ್ನು ಶ್ರವಣ ಮಾಡುವ ಮುನ್ನ ಯಾರೇ ಆಗಲಿ ಆಧ್ಯಾತ್ಮಿಕ ಆಯಾಮವನ್ನ ಪಡೆಯಬೇಕಾಗಿದೆ. ಮಹಾಪ್ರಭು ಚೈತನ್ಯರು ಶ್ರೀಲ ರಾಮಾನಂದರಾಯರೊಡನೆ ಮುಂದುವರಿಸಿದ ನಿರೂಪಿಸಿದ್ದೇವೆ ಅಂತ ಹೇಳಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇದಕ್ಕೆ ಮುಂದೆ ಹೇಳ್ತಾ ಇಲ್ಲ ಅವರು, ಯಾಕಂದ್ರೆ ನಾವು ಅರ್ಥ ಮಾಡ್ಕೊಳ್ಳುವಂತ ಸ್ಥಿತಿಯಲ್ಲಿ ಇಲ್ಲ. ನಾವು ಗೋಪಿಕಾಶ್ರೀರು ರಾಧಾರಾಣಿ ಅಲ್ಲಿ ಪರಕಿ ರಸ ಅಂದ ತಕ್ಷಣ ನಾವು ಚೀಚಿ ಅಂತ ಅನ್ಕೋತೀವಿ ಅಲ್ವಾ. ಇದೆಂತಹ ಒಂದು ಸಂಬಂಧ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೊಂಡಿಲ್ಲ, ನಾವಲ್ಲಿ ಅಪರಾಧವನ್ನ ಮಾಡ್ತೀವಿ. ಅದಕ್ಕೆ ನಾವು ಒಂದು ಭಕ್ತಿ ನೆಲೆಯಲ್ಲಿ ನಾವು ಭಕ್ತಿ ಮಾರ್ಗದಲ್ಲಿ ನಾವು ಒಂದು ಹಂತಕ್ಕೆ ಬಂದಾಗ ಅಷ್ಟೇ ನಮ್ಗೆ ಈ ಭಗವಂತನ ಆ ಪರಕಿ ರಸ ನಾವ್ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ನಾವು ಸಾಮಾನ್ಯ ಜನರು
ಆ ಪರಕೀಯ ರಸವನ್ನ ಹೇಗೆ ಅವರು ಅನುಭವಿಸ್ತಾರೋ ಆ ತರ ನಾವು ಭಗವಂತನ ಆ ಪರಕೀಯ ರಸವನ್ನು ನಾವು ಅರ್ಥ ಮಾಡ್ಕೊಂಡ್ಬಿಡ್ತೀವಿ. ಅದಕ್ಕೆ ಇಲ್ಲಿ ಪ್ರಭುಪಾದರು ಹೇಳ್ತಾ ಇಲ್ಲ. ಈ ಸಭೆ ಮುಗಿದ ನಂತರ ಮಹಾಪ್ರಭುಗಳು ಶ್ರೀ ರಾಮಾನಂದರಾಯರು ಸೇವೆಯಿಂದ ನಿವೃತ್ತಿ ಪಡೆದು ಪುರಿಗೆ ಬರಬೇಕೆಂದು ಅಲ್ಲಿ ತಾವಿಬ್ಬರು ಒಟ್ಟಿಗೆ ಇದ್ದು ಪಾರಮಾರ್ಥಿಕ ಸಂಬಂಧವನ್ನ ಆಸ್ವಾದಿಸಬಹುದೆಂದು ಸಲಹೆ ಮಾಡಿದರು. ನೋಡಿ, ನೀವು ಇವಾಗ ರಿಟೈರ್ಡ್ ಆದ್ಮೇಲೆ ನೀವು ಇಲ್ಲಿಗೆ ಪುರಿಗೆ ಬನ್ನಿ, ಅಲ್ಲಿ ನಾವು ಇಬ್ರು ಸಹ ಭಗವಂತನ ಕುರಿತಾಗಿ ನಾವು ಮಾತಾಡೋಣಂತೆ ಅಂತ ಹೇಳ್ಬಿಟ್ಟು ಇಲ್ಲಿ ಅವರಿಗೆ ಸಲಹೆಯನ್ನ ಮಾಡ್ತಾರೆ. ಸ್ವಲ್ಪ ಕಾಲ ನಂತರ ಶ್ರೀ ರಾಮಾನಂದರಾಯರು ಸರ್ಕಾರಿ ಸೇವೆಯಿಂದ ನಿವೃತ್ತಿ ಹೊಂದಿ ದೊರೆಯಿಂದ ನಿವೃತ್ತಿ ವೇತನ ಪಡೆದರು. ಅವರು ಪುರಿಯಲ್ಲಿನ ತಮ್ಮ ನಿವಾಸಕ್ಕೆ ಹಿಂದಿರುಗಿದರು. ಅಲ್ಲಿ ಅವರು ಮಹಾಪ್ರಭುಗಳ ಅತ್ಯಂತ ಆಪ್ತ ಭಕ್ತರಲ್ಲಿ ಒಬ್ಬರಾಗಿದ್ದರು. ನೋಡಿ, ಅವರು ಪುರಿಯಲ್ಲಿ ಇದ್ದಾಗ ನಮ್ಗೆ ಚೈತನ್ಯ ಮಹಾಪ್ರಭುಗಳು ಒಂದು 6 ವರ್ಷ ಮಾತ್ರನೇ ಅವರು ಆ 24 ವರ್ಷದಲ್ಲಿ ಸನ್ಯಾಸತ್ವ ತಗೊಂಡ್ರು. ಆ 24 ವರ್ಷದಲ್ಲಿ 6 ವರ್ಷಗಳ ಕಾಲ ಅವರು ಸಂಚಾರ ಮಾಡ್ತಾರೆ ಅವರು ಭಾರತದಾದ್ಯಂತ. ಅದಾದ್ಮೇಲೆ ಮಿಕ್ಕಿರುವಂತಹ ಇನ್ನು 18 ವರ್ಷಗಳ ಕಾಲ ಅವರು ಪುರಿಯಲ್ಲೇ ಇರ್ತಾರಲ್ಲ, ಆ ಸಮಯದಲ್ಲಿ ರಾಮಾನಂದರಾಯರು ತುಂಬಾ ಅಂದ್ರೆ ಆಪ್ತರಾಗಿರ್ತಾರೆ ಆ ಚೈತನ್ಯ ಮಹಾಪ್ರಭುಗಳ ಆ ಭಕ್ತ ವಲಯದಲ್ಲಿ. ಪುರಿಯಲ್ಲಿ ಶ್ರೀ ರಾಮಾನಂದರಾಯರಷ್ಟೇ ಮಹಾಪ್ರಭುಗಳ ಆಪ್ತ ಭಕ್ತರಾಗಿದ್ದ ಶಿಖಿ ಮಾಹಿತಿ ಎಂಬ ಮತ್ತೊಬ್ಬ ಮಹನೀಯರಿದ್ದರು. ಮಹಾಪ್ರಭುಗಳು ಪುರಿಯಲ್ಲಿ 3 ಅಥವಾ 4 ಸಹಚರರೊಡನೆ ಆಧ್ಯಾತ್ಮಿಕ ಮೌಲ್ಯಗಳ ಬಗ್ಗೆ ಆಪ್ತ ಮಾತುಕತೆ ನಡೆಸುತ್ತಿದ್ದರು ಮತ್ತು ಈ ರೀತಿ ಆಧ್ಯಾತ್ಮಿಕ ಸಮಾಧಿಯಲ್ಲಿ 18 ವರ್ಷಗಳನ್ನ ಕಳೆದರು. ಮಹಾಪ್ರಭುಗಳ 4 ಆಪ್ತ ಭಕ್ತರಲ್ಲಿ ಒಬ್ಬರಾದ ಹಾಗೂ ಖಾಸಗಿ ಕಾರ್ಯದರ್ಶಿಗಳಾದ ಶ್ರೀ ದಾಮೋದರ ಗೋಸ್ವಾಮಿಯವರು ಅವರ ಮಾತುಕತೆಗಳನ್ನ ಬರೆದಿಟ್ಟುಕೊಂಡರು. ನೋಡಿ, ಇಲ್ಲಿ ನಮ್ಗೆ ಚೈತನ್ಯ ಚರಿತಾಮೃತದಲ್ಲಿ ಪ್ರಭುಪಾದರು ಏನ್ ಹೇಳ್ತಾರೆ ಅಂತಂದ್ರೆ, ನಮಗ್ ಗೊತ್ತಿರೋ ಹಾಗೆ ಅವ್ರು ಬರೇ ಚೈತನ್ಯ ಮಹಾಪ್ರಭುಗಳು ಹರಿನಾಮ ದೀಕ್ಷೆನ ತಗೊಂಡ್ ಬರ್ತಾರೆ ಈಶ್ವರಪುರಿ ಅವರಿಂದ ಅಲ್ವಾ. ಅವಾಗ್ಲೇನೆ ಅವ್ರಿಗೆ ಆ ಕೃಷ್ಣನ ಕುರಿತಾಗಿ ಅವ್ರಿಗೆ ಅಗಲಿಕೆ ಶುರುವಾಗೋಗ್ಬಿಡುತ್ತೆ. ಅವ್ರು ಯಾವಾಗ್ಲೂ ಕೃಷ್ಣ 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 ಅಂತಾನೆ ಹೇಳ್ತಿರ್ತಾರೆ. ನೋಡಿ, ಆ ಗೋಪಿ ಭಾವದಲ್ಲಿ ಅವ್ರು ಬಂದ್ಬಿಡ್ತಾರೆ. ಅವಾಗ ನಾವು ನೋಡಿದ್ವಿ ಅಲ್ವಾ, ಆ ಗೋಪಿ ಭಾವದಲ್ಲಿ ಬಂದಿದ್ದಕ್ಕೇನೆ ಅವರು ಗೋಪಿಯರ ಕುರಿತಾಗಿ ಅವರು ಸ್ತುತಿ ಮಾಡ್ತಾ ಇದ್ದಾಗೇನೆ ಅವರ ಶಿಷ್ಯರು ಬಂದಾಗ ಅವರು ತಪ್ಪಾಗಿ ಅರ್ಥ ಮಾಡ್ಕೋತಾರಲ್ವಾ. ಇದೇನಿದು ಕೃಷ್ಣನ ಬಗ್ಗೆ ಅವರು ಗುಣಗಾನ ಮಾಡ್ದಲೆ, ಹಾಡನ್ನ ಹೇಳ್ದಲೆ, ಇದೇನಿದು ಗೋಪಿಯರ ಕುರಿತಾಗಿ ಹೇಳ್ತಾ ಇದಾರಲ್ಲ ಅಂತಾನೆ ಅವರು ತಪ್ಪಾಗಿ ಅವ್ರು ಅರ್ಥ ಮಾಡ್ಕೋತಾರೆ ಅಲ್ವಾ. ಅದೇ ತರನೇ ಈಗ ಇನ್ನ ಸನ್ಯಾಸತ್ವವನ್ನು ತಗೊಂಡ್ಮೇಲಂತೂ ಚೈತನ್ಯ ಪ್ರಭುಗಳು ಯಾವಾಗ್ಲೂ ಆ ಸಮಾಧಿ ಸ್ಥಿತಿಯಲ್ಲೇನೆ ಅವ್ರು ಇರ್ತಾರೆ. ಆ ಕೃಷ್ಣನ ವೈರಾಗ್ಯವನ್ನ ಅವರು ಕೃಷ್ಣನ ವಿರಹವನ್ನ ಅವರು ಅನುಭವಿಸ್ತಾ ಇರ್ತಾರೆ. ಆಗ ಕೃಷ್ಣನ ವಿರಹವನ್ನ ಯಾವಾಗ ಅನುಭವಿಸಿದ್ರು ಸಹ ಇಲ್ಲಿ ರಾಮಾನಂದರಾಯರು ಯಾವಾಗ್ಲೂ ಕೃಷ್ಣನ ಕುರಿತಾಗಿರುವಂತಹ ಅವರು ಆ ಕಾಲಕ್ಷೇಪದ ಕುರಿತಾಗಿ ಅವ್ರು ಹೇಳ್ತಾ ಇರ್ತಾರೆ. ಆಗ ಅವ್ರ ಮನಸ್ಸಿಗೆ ಸಮಾಧಾನ ಆಗತ್ತೆ. ರಾಮಾನಂದರಾಯರಿಂದ ಹರೇ ಕೃಷ್ಣ, ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ, ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಸೊ ಕೃಷ್ಣನ ಬಗ್ಗೆ ರಾಮಾನಂದರಾಯರು ಅವ್ರಿಗೆ ವಿಷಯಗಳನ್ನ ತಿಳಿಸಿದಾಗ, ಕೃಷ್ಣನ ಕುರಿತಾದ ವಿಷಯಗಳನ್ನ ತಿಳಿಸಿದಾಗ ಅವ್ರಿಗೊಂದ್ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗ್ತಿರತ್ತೆ. ಅದೇ ತರನೇ ಇಲ್ಲಿ ಸ್ವರೂಪ ದಾಮೋದರ ಗೋಸ್ವಾಮಿ ಅವರಿದಾರಲ್ಲ, ಅವರು ತುಂಬಾ ಸುಶ್ರಾವ್ಯವಾಗಿ ಕೃಷ್ಣನ ಕುರಿತಾದ ಭಜನೆಗಳನ್ನ ಮಾಡ್ತಿರ್ತಾರೆ. ಅದನ್ನ ಆಲಿಸಿದಾಗ ಅವ್ರಿಗೆ ವಿರಹ, ಆ ಕೃಷ್ಣನ ವಿರಹ ಏನಿರುತ್ತೋ ಅದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಿರೋದು. ಅದಕ್ಕೆ ಏನ್ ಹೇಳ್ತಾರೆ ಅಂತಂದ್ರೆ, ಇವರಿಬ್ರು ಈ ತರ ಚೈತನ್ಯ ಮಹಾಪ್ರಭುಗಳನ್ನ ನೋಡ್ಕೊಂತಾ ಇರೋದ್ರಿಂದ ಅವ್ರಿಗೆ ಜೀವಿಸ್ಲಿಕ್ಕೆ ಸಾಧ್ಯ ಆಗ್ತಿತ್ತು ಚೈತನ್ಯ ಮಹಾಪ್ರಭುಗಳಿಗೆ. ಇಲ್ಲಾಂದ್ರೆ ಅವ್ರಿಗೆ ಜೀವ ಇಟ್ಕೊಂಡು ಆ ಕೃಷ್ಣನ ವಿರಹವನ್ನ ತಡ್ಕೊಂಡು ಅವ್ರು ಬದುಕ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಚೈತನ್ಯ ಚರಿತಾಮೃತದಲ್ಲಿ. ಮಹಾಪ್ರಭುಗಳು ದಕ್ಷಿಣ ಭಾರತದ ಆದ್ಯಂತ ವ್ಯಾಪಕವಾಗಿ ಪ್ರವಾಸ ಮಾಡಿದರು. ಮಹಾರಾಷ್ಟ್ರದ ಮಹಾಸಂತ ತುಕಾರಾಮರು ಮಹಾಪ್ರಭುಗಳಿಂದ ದೀಕ್ಷೆ ಪಡೆದವರು. ನೋಡಿ, ತುಕಾರಾಮರು ಸಹ ಚೈತನ್ಯ ಮಹಾಪ್ರಭುಗಳಿಂದ ದೀಕ್ಷೆ ಪಡಿತಾರೆ. ಮಹಾಪ್ರಭುಗಳಿಂದ ದೀಕ್ಷೆ ಪಡೆದ ನಂತರ ಮಹಾಪೂರವನ್ನೇ ಅರಿಸಿದರು. ನೋಡಿ, ತುಕಾರಾಮರು ಅಲ್ವಾ, ನಮಗೆ ಗೊತ್ತಿರೋ ಹಾಗೇನೆ ಅವರು ಚೈತನ್ಯ ಮಹಾಪ್ರಭುವಿಂದ ದೀಕ್ಷೆ ತಗೊಂಡ್ಮೇಲೆ ಅವರು ಇಡೀ ದಕ್ಷಿಣ ಭಾರತದಲ್ಲಿನೇ ಅವರು ಈ ಸಂಕೀರ್ತನ ಆಂದೋಲನವನ್ನ ಅವರು ಪ್ರಚಾರ ಮಾಡ್ತಾರೆ. ಈಗಲೂ ಭಾರತದ ನೈಋತ್ಯ ಭಾಗದಲ್ಲಿ ಈ ದಿವ್ಯ ಆಂದೋಲನದ ಪ್ರವಾಹವನ್ನ ಕಾಣಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮಹಾಪ್ರಭುಗಳು ದಕ್ಷಿಣ ಭಾರತದಲ್ಲಿ 2 ಮಹತ್ವದ ಪ್ರಾಚೀನ ಸಾಹಿತ್ಯ ಕೃತಿಗಳ ಬ್ರಹ್ಮ ಸಂಹಿತೆ ಮತ್ತು ಕೃಷ್ಣ ಕರ್ಣಾಮೃತ ಉತ್ಖನನ ಮಾಡಿದರು. ನಮ್ಗೆ ಇವಾಗ ಬ್ರಹ್ಮ ಸಂಹಿತೆ ಸಿಗ್ತಾನೆ ಇರ್ಲಿಲ್ಲ. ಚೈತನ್ಯ ಮಹಾಪ್ರಭುಗಳು ಅವ್ರು ಇವಾಗ ಸಂಚಾರ ಮಾಡ್ಕೊಂಡು ಹೋದಾಗ ಅವ್ರಿಗೆ ಈ ಬ್ರಹ್ಮ ಸಂಹಿತೆ ಅದು ಸಿಕ್ಕುತ್ತೆ. ಅದನ್ನು ಪೂರ್ತಿಯಾಗಿ ಸಿಕ್ಕಿಲ್ಲ. ನಮಗ್ ಗೊತ್ತಿರಂಗೆ ಅದು 5.1 ಇಂದ ಅಂದ್ರೆ ಸ್ವಲ್ಪ ಭಾಗ ಮಾತ್ರನೇ ಅದು ಸಿಕ್ಕಿರೋದು. ಆ ಬ್ರಹ್ಮ ಸಂಹಿತೆ ಮತ್ತೆ ಈ ಕೃಷ್ಣ ಕರ್ಣಾಮೃತ ಇವೆರಡನ್ನೂ ಸಹ ಅವರು ತಗೊಂಡು ಅವರು ಬರ್ತಾರೆ ಅವರು ವಾಪಸ್ಸು ಪುರಿಗೆ. ಭಕ್ತಿ ಪಂಥ ಹಿಡಿದವರಿಗೆ ಈ 2 ಅಮೂಲ್ಯ ಗ್ರಂಥಗಳು ಅಧಿಕೃತ ಅಧ್ಯಯನ ಕೃತಿಗಳು. ಇದನ್ನ ಚೈತನ್ಯ ಮಹಾಪ್ರಭುಗಳೇ ಅವರು ಅನುಮೋದನೆ ಮಾಡಿದರೆ, ಹೌದು ಇದನ್ನ ಓದ್ಬೇಕು, ನಾವು ಭಕ್ತಿ ಮಾರ್ಗದಲ್ಲಿ ಮುನ್ನಡಿಬೇಕು ಅಂತಂದ್ರೆ ಅಂತ ಹೇಳ್ಬಿಟ್ಟು. ದಕ್ಷಿಣ ಭಾರತದ ಪ್ರವಾಸದ ನಂತರ ಮಹಾಪ್ರಭುಗಳು ಪುರಿಗೆ ವಾಪಸ್ಸಾದರು. ಚೈತನ್ಯ ಮಹಾಪ್ರಭುಗಳು ಪುರಿಗೆ ಹಿಂದಿರುಗಿದ ನಂತರ ಅವರ ಬಗ್ಗೆ ಕಾತರರಾಗಿದ್ದ ಎಲ್ಲ ಭಕ್ತರಿಗೆ ಮತ್ತೆ ಜೀವನೋತ್ಸಾಹ ಬಂದಂತಾಯಿತು ಅಲ್ವಾ. ಚೈತನ್ಯ ಮಹಾಪ್ರಭುಗಳು ಈಗ ನೋಡಿ, ಇಷ್ಟು ದಿನಗಳ ಕಾಲ ಅವ್ರ ಜೊತೆ ಕೃಷ್ಣದಾಸ ಅಂತ ಒಬ್ರು
ಸೇವಕ ಮಾತ್ರ ಇರ್ತಾರೆ, ಇನ್ ಯಾರು ಇರೋದಿಲ್ಲ. ಅವ್ರು ವಾಪಸ್ ಬಂದ್ಮೇಲೆ ಎಲ್ಲರಿಗೂ ಸಹ ಈಗ ಉತ್ಸಾಹ ಬಂದಂಗಾಯ್ತು, ಜೀವನೋತ್ಸಾಹ ಬಂದಂಗಾಯ್ತು ಅಂತ ಹೇಳ್ತಾ ಇದ್ದಾರೆ. ಮಹಾಪ್ರಭುಗಳು ಅಲ್ಲಿದ್ದುಕೊಂಡು ತಮ್ಮ ದಿವ್ಯ ಸಾಕ್ಷಾತ್ಕಾರ ಲೀಲೆಗಳನ್ನ ಮುಂದುವರಿಸಿದ್ರು. ಈಗ ಅವರು ಪುರಿಯಲ್ಲೇ ಇದ್ದು ಅವರು ತಮ್ಮ ಲೀಲೆಗಳನ್ನ ಅವರು ಮುಂದುವರಿಸ್ತಾರೆ. ಆ ಅವಧಿಯ ಅತಿ ಮುಖ್ಯ ಘಟನೆ ಎಂದರೆ ದೊರೆ ಪ್ರತಾಪರುದ್ರನಿಗೆ ಅವರು ದರ್ಶನ ನೀಡಿದ್ದು. ದೊರೆ ಪ್ರತಾಪರುದ್ರನು ಮಹಾಪ್ರಭುಗಳ ಮಹಾನ್ ಭಕ್ತನಾಗಿದ್ದನು. ದೇವಾಲಯವನ್ನು ಗುಡಿಸುವ ಕಾರ್ಯಕ್ಕಾಗಿ ನೇಮಿಸಲ್ಪಟ್ಟ ಮಹಾಪ್ರಭುಗಳ ಸೇವಕರಲ್ಲಿ ತಾನೂ ಒಬ್ಬನೆಂದು ಭಾವಿಸಿದ್ದನು. ನೋಡಿ, ದೊರೆ ಅಲ್ವಾ, ಅವರು ಚೈತನ್ಯ ಮಹಾಪ್ರಭುಗಳನ್ನ ಭೇಟಿ ಆಗ್ಬೇಕಂತಂದ್ರೆ ಅವರು ಮೊದಲು ಒಪ್ಪಿಗೆ ಕೊಡೋದಿಲ್ಲ. ಆಮೇಲೆ ಪ್ರತಾಪರುದ್ರ ಮಹಾರಾಜನ ಏನು ವಿನಯಪೂರ್ವಕ ನಡತೆಯನ್ನ ನೋಡ್ಬಿಟ್ಟು, ನೋಡಿ ಅವರು ದೊರೆ ಆದ್ರೂ ಸಹ ಅವರು ಆ ರಥಯಾತ್ರಾ ಸಮಯದಲ್ಲಿ ಅವರು ಕಸಪೊರಕೆ ತಗೊಂಡು ಆ ದಾರಿಯನ್ನೆಲ್ಲ ಅವರು ಶುದ್ಧ ಮಾಡ್ತಾರೆ. ಸೊ ಈ ತರ ಅವರ ವಿನಯಪೂರ್ವಕ ನಡತೆಯನ್ನ ನೋಡಿದ್ಮೇಲೆ ಅವರನ್ನ ಭಕ್ತರಾಗಿ ಅವರು ಸ್ವೀಕರಿಸ್ತಾರೆ. ದೊರೆಯ ಈ ಸಮರ್ಪಣಾ ಮನೋಭಾವವನ್ನು ಮಹಾಪ್ರಭುಗಳು ಬಹಳ ಮೆಚ್ಚಿಕೊಂಡಿದ್ದರು. ದೊರೆ ತನಗೆ ಮಹಾಪ್ರಭುಗಳ ದರ್ಶನ ಭಾಗ್ಯ ಒದಗಿಸುವಂತೆ ಭಟ್ಟಾಚಾರ್ಯ ಮತ್ತು ರಾಮಾನಂದ ರಾಯರಿಬ್ಬರಲ್ಲೂ ಮನವಿ ಮಾಡಿಕೊಂಡಿದ್ದರು. ಆಪ್ತ ಸಹಚರರಾದ ಭಟ್ಟಾಚಾರ್ಯ ಮತ್ತು ಶ್ರೀ ರಾಮಾನಂದ ರಾಯರಂತಹ ಇಬ್ಬರು ಮಹಾನ್ ಭಕ್ತರ ಕೋರಿಕೆಯನ್ನು ಮಹಾಪ್ರಭುಗಳು ತಿರಸ್ಕರಿಸಿದರು. ನೋಡಿ, ಅವರಿಬ್ರು ಸಹ ಎಂತಹ ಮಹಾನ್ ಭಕ್ತರು ಅಲ್ವಾ, ಸಾರ್ವಭೌಮ ಭಟ್ಟಾಚಾರ್ಯರು ಮತ್ತೆ ರಾಮಾನಂದ ರಾಯರು. ಅವರಿಬ್ರು ಸಹ ಮಹಾಪ್ರಭುಗಳಿಗೆ ಬೇಡ್ಕೊಂಡ್ರು ಸಹ ಪ್ರತಾಪರುದ್ರ ಮಹಾರಾಜನಿಗೆ ನಿಮ್ಮ ದರ್ಶನ ಭಾಗ್ಯವನ್ನ ಕೊಡಿ ಅಂದ್ರೆ ಅವರು ತಿರಸ್ಕರಿಸ್ತಾರೆ. ಲೌಕಿಕವಾಗಿ ಹಣ ಹೊನ್ನುಗಳ ಪ್ರಜ್ಞೆಯುಳ್ಳಂತಹ ಪುರುಷರೊಂದಿಗೆ ಮತ್ತು ಸ್ತ್ರೀಯರೊಂದಿಗೆ ಸನ್ಯಾಸಿಯು ನಿಕಟ ಸಂಪರ್ಕ ಇಟ್ಟುಕೊಳ್ಳುವುದು ಅಪಾಯಕಾರಿಯಾದುದೆಂದು ಮಹಾಪ್ರಭುಗಳು ನಿಲುವು ತಾಳಿದರು ಅಲ್ವಾ. ಸನ್ಯಾಸಿಯಾದವನು ಸ್ತ್ರೀಯರ ಜೊತೆ ಮತ್ತೆ ಯಾರು ಈ ಲೌಕಿಕವಾಗಿ ಅವರು ಹೆಚ್ಚು ಆಸಕ್ತಿಯನ್ನ ಹೊಂದಿರ್ತಾರೋ ಅವರಿಬ್ರು ಜೊತೆ ಅವರು ಯಾವತ್ತು ಸಂಪರ್ಕಕ್ಕೆ ಬರ್ಕೂಡ್ದು. ಅದಕ್ಕೋಸ್ಕರ ಈಗ ಪ್ರತಾಪರುದ್ರ ಮಹಾರಾಜ ಅವ್ರು ಯಾವಾಗ್ಲೂ ಸಹ ಸುಖ ಭೋಗ ಲಾಲಸೆಯಲ್ಲಿ ಅವನು ಮುಳುಗಿರೋರು. ಅದಕ್ಕೋಸ್ಕರ ದೊರೆಯಾಗಿರೋದಕ್ಕೋಸ್ಕರ ಅವ್ರು ಇಲ್ಲ, ನಾನು ಅವರ ಜೊತೆ ಸಂಪರ್ಕಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮಹಾಪ್ರಭುಗಳು ಆದರ್ಶಪ್ರಾಯರಾದ ಸನ್ಯಾಸಿ. ಭಕ್ತಿ ಗೌರವಗಳನ್ನು ಅರ್ಪಿಸಲು ಮಹಿಳೆಯರು ಅವರ ಬಳಿ ಸುಳಿಯುವಂತಿರಲಿಲ್ಲ. ನೋಡಿ, ಅವ್ರು ಸನ್ಯಾಸಿಗೆ ನಮಸ್ಕಾರ ಮಾಡ್ಲಿಕ್ಕೆ ಯಾರ್ ಬೇಕಾದ್ರೂ ಬಂದು ನಮಸ್ಕಾರ ಮಾಡ್ಬೋದು. ಆದ್ರೂ ಸಹ ಇವ್ರೆಂತಹ ಕಟ್ಟ ಸನ್ಯಾಸಿ ಅಂತಂತಂದ್ರೆ ಮಹಿಳೆಯರನ್ನ ಅವ್ರ ಹತ್ರ ಬರ್ಸ್ಕೊತಾ ಇರ್ಲಿಲ್ಲ. ಮಹಿಳೆಯರ ಪೀಠಗಳು ಮಹಾಪ್ರಭುಗಳಿಂದ ಬಲು ದೂರ ಇರುತ್ತಿದ್ದವು. ಆದರ್ಶ ಗುರುಗಳಾಗಿ ಮತ್ತು ಆಚಾರ್ಯರಾಗಿ ಅವರು ದೈನಂದಿನ ಸನ್ಯಾಸದಲ್ಲಿ ಬಹಳ ಕಟ್ಟುನಿಟ್ಟಾಗಿದ್ದರು ಅಂತ ಹೇಳ್ತಾರೆ. ಅವರು ಆದರ್ಶ ಸನ್ಯಾಸಿಯಾಗಿದ್ರು, ಆದರ್ಶ ಗುರುಗಳಾಗಿದ್ರು, ಆದರ್ಶ ಆಚಾರ್ಯರಾಗಿದ್ರು. ಅದಕ್ಕೋಸ್ಕರ ಅವರು ಹೇಗೆ ಒಬ್ರು ಸನ್ಯಾಸವನ್ನ ಸ್ವೀಕರಿಸಿದ್ರೆ ಅವರು ತಮ್ಮ ಜೀವನದಲ್ಲಿ ಅವ್ರು ನಡ್ಕೋಬೇಕು ಅನ್ನೋದನ್ನ ಅವರು ತಮ್ಮ ಉದಾಹರಣೆ ಮೂಲಕ ಅವ್ರು ಇವಾಗ ತೋರಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಅವ್ರು ಇವಾಗ ದೇವೋತ್ತಮ ಪರಮ ಪುರುಷ ಆಗಿದ್ರು ಸಹ ಅವ್ರು ಇವಾಗ ತುಂಬಾ ಕಟ್ಟುನಿಟ್ಟಾಗಿ ಆ ಸನ್ಯಾಸತ್ವವನ್ನ ಅವ್ರು ಇವಾಗ ಪಾಲಿಸ್ತಾ ಇದ್ದಾರೆ. ಮಹಾಪ್ರಭುಗಳು ದೈವಿ ಅವತಾರ ಪುರುಷರಾಗಿ ಅಲ್ಲದೆ ಮಾನವರಾಗಿಯೂ ಆದರ್ಶಪ್ರಾಯವಾದ ಚಾರಿತ್ರ ಉಳ್ಳವರಾಗಿದ್ದರು ಅಲ್ವಾ. ಅವ್ರಿವಾಗ ನಾವು ಬರೀ ಅವ್ರನ್ನ ಮಾನವ ಅಂತ ನಾವು ಕನ್ಸಿಡರ್ ಮಾಡಿದ್ರು ಸಹ ಇವಾಗ ಮಾನವನಾಗಿ ಇದ್ದಾಗ ಹೇಗೆ ಒಬ್ಬ ಆದರ್ಶವಾಗಿ ಜೀವನವನ್ನ ಮಾಡ್ಬೋದು ಅನ್ನೋದನ್ನ ನಾವಿವಾಗ ಚೈತನ್ಯ ಮಹಾಪ್ರಭುಗಳನ್ನ ನೋಡಿ ನಾವು ತಿಳ್ಕೋಬಹುದು. ಉಳಿದ ಜನರೊಂದಿಗೆ ಅವರ ವರ್ತನೆಯು ಸಂಶಯಾತೀತವಾಗಿತ್ತು. ಆಚಾರ್ಯರಾಗಿ ನಡವಳಿಕೆಯಲ್ಲಿ ಅವರು ವಜ್ರಕ್ಕಿಂತ ಕಠಿಣರಾಗಿದ್ದರು ಹಾಗೂ ಗುಲಾಬಿಗಿಂತ ಮೃದುವಾಗಿದ್ದರು ಅಂತ ಹೇಳ್ತಾ ಇದಾರೆ. ನೋಡಿ, ಅವರು ಸಾಮಾನ್ಯರ ಜೊತೆ ಜನರ ಜೊತೆ ಅವರು ಸಾಮಾನ್ಯರಾಗಿ ಅವರು ನಡ್ಕೋತಾ ಇದ್ರು. ಅವರ ಮನಸ್ಸು ನೋಡಿ ಎಷ್ಟು ಕಠಿಣ ಅಂತಂದ್ರೆ, ಈಗ ರಾಮಾನಂದ ರಾಯರು ಮತ್ತೆ ಸಾರ್ವಭೌಮ ಭಟ್ಟಾಚಾರ್ಯರು ಅವ್ರನ್ನ ವಿನಂತಿ ಮಾಡ್ಕೊಂಡ್ರು ಸಹ ಅವರು ಅದಕ್ಕೆ ಒಪ್ಪಿಗೆನ ಕೊಡ್ತಾ ಇಲ್ಲ ಅಲ್ವಾ, ಅಷ್ಟು ಕಠಿಣವಾಗಿದ್ರು. ಅದೇ ತರ ಅವರು ಗುಲಾಬಿಗಿಂತ ಅವರು ಮೃದುವಾಗಿದ್ರು ಅಲ್ವಾ. ಅವ್ರನ್ನ ನೋಡಿ ಯಾರನ್ನ ಬೇಕಾದ್ರೂ ಅವ್ರು ಇವಾಗ ಪತಿತರನ್ನು ಸಹ ಅವರು ಉದ್ಧಾರ ಮಾಡ್ತಾ ಇದ್ರು. ಅವರು ಅವರ ಸಹಚರದಲ್ಲಿ ಒಬ್ಬರಾದ ಕಿರಿಯ ಹರಿದಾಸರು ಒಮ್ಮೆ ಮಹಿಳೆಯೊಬ್ಬಳತ್ತ ಕಾಮವಾಂಚೆಯ ನೋಟ ಬೀರಿ ಮಹಾ ಅಪರಾಧವನ್ನೆಸಗಿದರು ಅಂತ ಹೇಳ್ತಾ ಇದಾರೆ. ಇವಾಗ ಬಡ ಹರಿದಾಸ್ ಅಂತಂದ್ರೆ ನಾವು ನಾಮಾಚಾರ್ಯ ಅಂತ ಹೇಳ್ಬಿಟ್ಟು ನಾವ್ ಯಾರನ್ನ ಕರಿತೀವೋ ಆ 192 ರೌಂಡ್ಸ್ ಅನ್ನ ಮಾಡ್ತಾ ಇದ್ರಲ್ಲಿ ಪ್ರತಿದಿನ ಅವರು ಹರಿದಾಸ ಠಾಕೂರು. ಅದೇ ತರ ಇನ್ನ ಒಬ್ರು ಹರಿದಾಸ ಇದ್ದಾರೆ, ಅವ್ರು ಯಾರು ಅಂದ್ರೆ ಚೋಟ ಹರಿದಾಸ್. ಅವರು ಸಹ ಮಹಾಪ್ರಭುಗಳ ಭಕ್ತ ವಲಯದಲ್ಲಿ ಒಬ್ರಾಗಿದ್ರು. ಅವರು ದಿನ ಅವರು ಭಿಕ್ಷೆ ಬೇಡ್ಕೊಂಡ್ ಬಂದ್ಬಿಟ್ಟು ಆ ಭಿಕ್ಷೆಯಲ್ಲಿ ಅವರು ಆಹಾರವನ್ನ ತಯಾರು ಮಾಡ್ತಾ ಇದ್ರು, ಅಂದ್ರೆ ಪ್ರಸಾದವನ್ನ ತಯಾರು ಮಾಡ್ತಾ ಇದ್ರು ಚೈತನ್ಯ ಮಹಾಪ್ರಭುಗಳಿಗೆ. ಒಂದ್ ದಿವಸ ಇದೇ ತರ ಅವರು ಭಿಕ್ಷಾಟನೆ ಮಾಡ್ಕೊಂಡು ಬಂದಿರುವಂತಹ ಆ ಅಕ್ಕಿಯಲ್ಲಿ ಅವರು ಪ್ರಸಾದವನ್ನ ತಯಾರು ಮಾಡಿದಾಗ ಆ ಮಹಾಪ್ರಭುಗಳು ತಿಂದ ಮೇಲೆ ಅವ್ರಿಗೆ ಅವರ ಮನಸ್ಥಿತಿ ಮಾಮೂಲಿ ತರ ಇರೋದಿಲ್ಲ. ಆಗ ಅವ್ರಿಗೆ ಯಾಕೆ ಈ ತರ ಆಗ್ತಿದೆ, ನನಗೆ ಮಾಮೂಲಿ ತರ ನಾನು ಪ್ರಶಾಂತವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಯಾರು ಇವತ್ತು ಭಿಕ್ಷಾಟನೆಗೆ ಹೋಗಿದ್ದು, ಯಾರು ಅಡಿಗೆಯನ್ನ ಮಾಡಿದ್ದು ಅಂತ ಕೇಳಿದಾಗ ಅವ್ರಿಗೆ ಈ ತರ ಚೋಟದಾಸ್ ಹರಿದಾಸ್ ಹೋಗಿದ್ದಾರೆ, ಅವ್ರಿಗೆ ಭಿಕ್ಷಾಟನೆ ಮಾಡ್ಕೊಂಡು ಬಂದಿದ್ದಾರೆ ಅಂತ ಗೊತ್ತಾದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ, ಓ ಚೋಟ ಹರಿದಾಸ್ ಇವಾಗ ಯಾರು ಭಿಕ್ಷೆನ ಬೇಡ್ಲಿಕ್ಕೆ ಇವಾಗ ಯಾರಾದ್ರೂ ಗೃಹಸ್ಥರ ಮನೆಗೆ ಹೋದಾಗ
ಅಲ್ಲಿ ಒಬ್ಬ ಮಹಿಳೆ ಅವ್ರಿಗೆ ಒಂದು ಏನು ಭಿಕ್ಷೆನ ಕೊಟ್ಟಿರ್ತಾರೆ. ಆ ಮಹಿಳೆ ತುಂಬಾ ಸುಂದರ ಸ್ತ್ರೀ ಇರ್ತಾಳೆ. ಅದಕ್ಕೋಸ್ಕರ ಅವ್ರನ್ನ ಬೇರೆ ಯಾವುದೇ ಒಂದು ಅಲ್ಲಿ ತಪ್ಪು ನಡೆಯೋದಿಲ್ಲ. ಆ ಸುಂದರ ಸ್ತ್ರೀಯನ್ನ ಅವ್ರು ನೋಡ್ತಾರೆ ಅಷ್ಟೇ. ಆ ನೋಡಿರೋ ರೀತಿನೇ ನೋಡಿ ಅಲ್ಲಿ ಏನು ಅದು ಐಹಿಕವಾದ ಒಂದು ದೃಷ್ಟಿಯಲ್ಲಿ ಅವರು ನೋಡಿರ್ತಾರೆ. ಅಂತಹ ಒಂದು ಭಿಕ್ಷೆನ ತಗೊಂಡ್ ಬಂದಿರೋದ್ರಿಂದ, ಅಂತಹ ಭಿಕ್ಷೆಯಲ್ಲಿ ಅಡಿಗೆ ಮಾಡಿರೋದ್ರಿಂದ ನೋಡಿ ಅದು ಚೈತನ್ಯ ಮಹಾಪ್ರಭುಗಳಿಗೆ ಅದು ಗೊತ್ತಾಗೋಗ್ಬಿಡುತ್ತೆ. ಇದು ಏನು ಪರಿಶುದ್ಧವಾದ ರೀತಿಯಲ್ಲಿ ಈ ಪ್ರಸಾದವನ್ನ ತಯಾರು ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಚೋಟ ಹರಿದಾಸರನ್ನ ತಮ್ಮ ಭಕ್ತ ವಲಯದಿಂದ ಅವ್ರನ್ನ ದೂರ ಇಡ್ತಾರೆ. ಅದಾದ್ಮೇಲೆ ಎಲ್ಲರೂ ಸಹ ಕೇಳ್ಕೊತಾರೆ, ಚೋಟ ಹರಿದಾಸ್ ತಪ್ಪು, ಅಂತಹ ಮಹಾ ತಪ್ಪನೇನು ಮಾಡಿಲ್ಲ. ಅವರೇನು ದೈಹಿಕವಾಗಿ ಆ ಹೆಣ್ಣು ಮಗಳ ಜೊತೆ ಯಾವುದೇ ಒಂದು ಸಂಬಂಧವನ್ನ ಇಟ್ಕೊಂಡಿಲ್ಲ. ನೀವ್ ಯಾಕೆ ಅವ್ರಿಗೆ ಅಂತಹ ಶಿಕ್ಷಣ ಕೊಡ್ತಾ ಇದ್ರ ಅಂದ್ಬಿಟ್ಟು ಎಲ್ಲರೂ ಪರಿಪರಿಯಾಗಿ ಅವ್ರನ್ನ ಬೇಡ್ಕೊಂಡ್ರು ಸಹ ಚೈತನ್ಯ ಮಹಾಪ್ರಭುಗಳ ಮನಸ್ಸು ಕಠಿಣವಾಗಿತ್ತು ನೋಡಿ. ಅವ್ರಿಗೆ ಅಂದ್ರೆ ಸನ್ಯಾಸಿಯಾಗಿ ಹೇಗಿರ್ಬೇಕೋ ಹಾಗಿಲ್ಲ ಅವನು. ಅದಕ್ಕೋಸ್ಕರ ಅವನನ್ನ ನಾನು ಹತ್ರ ಸೇರಿಸ್ಕೊಳೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಕೊನೆಗೆ ಚೋಟ ಹರಿದಾಸ್ ಏನ್ ಮಾಡ್ತಾರೆ, ಆತ್ಮಹತ್ಯೆ ಮಾಡ್ಕೋತಾರೆ. ಆತ್ಮಹತ್ಯೆ ಮಾಡ್ಕೊಂಡಿರೋ ವಿಷಯ ಚೈತನ್ಯ ಮಹಾಪ್ರಭುಗಳಿಗೆ ಗೊತ್ತಾಗುತ್ತೆ. ಈ ತರ ನೋಡಿ ಚೋಟ ಹರಿದಾಸನ ನೀವು ಸ್ವೀಕಾರ ಮಾಡ್ದಲೇ ಇರೋದ್ರಿಂದ ಅವ್ರು ಇವಾಗ ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತಂದ್ರೆ, ಆಗ ಚೈತನ್ಯ ಮಹಾಪ್ರಭುಗಳು ಒಳ್ಳೇದಾಯ್ತು, ಅವ್ನ್ ಮಾಡಿರೋ ತಪ್ಪಿಗೆ ಸರಿಯಾದ ಒಂದು ಶಿಕ್ಷೆಯನ್ನೇ ಅವನು ಅನುಭವಿಸಿದಾನೆ ಅಂತ ಹೇಳ್ತಾರೆ ಹೊರತು ಅವರು ಅವನನ್ನ ಸ್ವೀಕಾರ ಮಾಡೋದಿಲ್ಲ. ಅಂದ್ರೆ ಎಷ್ಟು ಕಠಿಣವಾಗಿದ್ರು, ಯಾಕಂದ್ರೆ ಅವರು ಸನ್ಯಾಸಿಯಾಗಿ ಇದೇ ತರ ಇರ್ಬೇಕು ಅನ್ನೋದನ್ನ ಅವ್ರು ಇವಾಗ ತೋರಿಸ್ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅವ್ರು ಇಂತಹ ಒಂದು ಕಠಿಣ ಮನಸ್ಸನ್ನ ಅವರು ಇಟ್ಕೊಳ್ಳೇಬೇಕಾಗಿತ್ತು ಚೈತನ್ಯ ಮಹಾಪ್ರಭುಗಳು. ಆ ಪ್ರಸಂಗವನ್ನ ನಮ್ಗೆ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ ನೋಡಿ. ಹರಿದಾಸನನ್ನು ಕೂಡಲೇ ಒಮ್ಮೆ ಮಹಿಳೆಯೊಬ್ಬಳತ್ತ ಕಾಮವಾಂಚೆಯ ನೋಟ ಬೀರಿ ಮಹಾ ಅಪರಾಧವನ್ನೆಸಗಿದರು. ಕಿರಿಯ ಹರಿದಾಸನ ಮನಸ್ಸಿನಲ್ಲಿನ ಕಾಮವಾಂಚೆಯನ್ನು ಪರಮಾತ್ಮನಾಗಿ ಮಹಾಪ್ರಭುಗಳು ಪತ್ತೆ ಹಚ್ಚುವುದು ಸಾಧ್ಯವಾಯಿತು. ಹರಿದಾಸನನ್ನ ಕೂಡಲೇ ಮಹಾಪ್ರಭುಗಳ ಸಾಹಚರ್ಯದಿಂದ ಹೊರದೂಡಲಾಯಿತು. ಹರಿದಾಸನ ಅಪರಾಧವನ್ನು ಮನ್ನಿಸಬೇಕೆಂದು ಪರಿಯಾಗಿ ಕೇಳಿಕೊಂಡರೂ ಮಹಾಪ್ರಭುಗಳು ಮತ್ತೆ ಅವನನ್ನು ತಮ್ಮ ಸಹಚರ್ಯೆಯ ಕಕ್ಷೆಗೆ ಸೇರಿಸಿಕೊಳ್ಳಲಿಲ್ಲ. ಮಹಾಪ್ರಭುಗಳ ಸಾಹಚರ್ಯ ತಪ್ಪಿದ್ದರಿಂದಾಗಿ ಹರಿದಾಸನು ಅನಂತರ ಆತ್ಮಹತ್ಯೆ ಮಾಡಿಕೊಂಡನು. ಆತ್ಮಹತ್ಯೆಯ ಸುದ್ದಿಯನ್ನು ಮಹಾಪ್ರಭುಗಳಿಗೆ ಮುಟ್ಟಿಸಲಾಯಿತು. ಆಗಲೂ ಅವರು ಹರಿದಾಸನ ಅಪರಾಧವನ್ನ ಮರೆಯಲಿಲ್ಲ. ಹರಿದಾಸನಿಗೆ ತಕ್ಕ ಶಿಕ್ಷೆಯಾಯಿತು ಎಂದು ನುಡಿದರು. ಸನ್ಯಾಸ ಮತ್ತು ಶಿಸ್ತಿನ ತತ್ವಗಳಲ್ಲಿ ಮಹಾಪ್ರಭುಗಳು ಎಂದೂ ರಾಜೀನಾಮೆ ಮಾಡಿಕೊಳ್ಳುತ್ತಿರಲಿಲ್ಲ. ಆದ್ದರಿಂದಲೇ ದೊರೆ ಮಹಾನ್ ಭಕ್ತನೆಂದು ತಿಳಿದು ಅವನು ಲೌಕಿಕ ವಾಸನೆಯುಳ್ಳವನೆಂಬ ಏಕೈಕ ಕಾರಣದಿಂದ ನಿರಾಕರಿಸಿದನು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅದೇ ತರನೇ ಇಲ್ಲಿ ದೊರೆನೂ ಸಹ ಅವನು ಲೌಕಿಕ ವಾಸನೆಯನ್ನ ಇಟ್ಕೊಂಡಿಲ್ಲ. ಅವನಲ್ಲಿ ಎಲ್ಲಾ ಒಂದು ಆಸಕ್ತಿ ಇದೆ ಅಲ್ವಾ, ಎಲ್ಲ ವಿಷಯಗಳ ಬಗ್ಗೆ. ಅದಕ್ಕೋಸ್ಕರ ದೊರೆಯನ್ನ ನಾನು ಭೇಟಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದಕ್ಕೆ ಈ ಎರಡರಲ್ಲಿ ಅವ್ರು ಯಾವತ್ತೂ ರಾಜಿ ಮಾಡ್ಕೋತಾ ಇರಲಿಲ್ಲ, ಸನ್ಯಾಸ ಮತ್ತು ಶಿಸ್ತಿನ ತತ್ವಗಳಲ್ಲಿ. ಈ ದೃಷ್ಟಾಂತದ ಮೂಲಕ ಮಹಾಪ್ರಭುಗಳು ಪಾರಮಾರ್ಥಕನಿಗೆ ಇರಬೇಕಾದ ಸೂಕ್ತ ನಡವಳಿಕೆಯನ್ನ ಒತ್ತಿ ಹೇಳಿದರು. ಹೇಗಿರ್ಬೇಕು ಒಬ್ಬ ಸನ್ಯಾಸಿ, ಒಬ್ಬ ಒಂದು ಭಕ್ತಿ ಮಾರ್ಗದಲ್ಲಿ ನಡೀತಾ ಇದಾರೆ ಅಂತಂದ್ರೆ ಅವರು ಸ್ಟ್ರಿಕ್ಟ್ ಆಗಿರ್ಬೇಕು ಅನ್ನೋದನ್ನ ಮಹಾಪ್ರಭುಗಳು ನಮ್ಗೆ ತೋರಿಸ್ಕೊಡ್ತಾ ಇದ್ದಾರೆ. ಪಾರಮಾರ್ಥಕನಿಗೆ ಇರಬೇಕಾದ ಸೂಕ್ತ ನಡವಳಿಕೆಯನ್ನು ಒತ್ತಿ ಹೇಳಿದರು. ಪಾರಮಾರ್ಥಕನಿಗೂ ಹಣ ಹೆಣ್ಣಿಗೂ ನಡುವೆ ಏನೂ ಸಂಬಂಧವಿಲ್ಲ. ಅವನು ಸದಾಕಾಲ ಆಪ್ತ ಬಂಧಗಳಿಂದ ದೂರ ಇರಬೇಕು. ಭಕ್ತರ ತಜ್ಞ ವ್ಯವಸ್ಥೆಯ ಮೂಲಕ ದೊರೆ ಮಹಾಪ್ರಭುಗಳ ಅನುಗ್ರಹಕ್ಕೆ ಪಾತ್ರನಾದನು. ನೋಡಿ ಇಲ್ಲಿ ಏನ್ ಹೇಳ್ತಾ ಇದ್ರೆ, ಈ ಆಪ್ತ ಸಂಬಂಧಗಳಿಂದ ದೂರ ಇರಬೇಕು. ನಮಗ್ ಗೊತ್ತಿರೋ ಹಾಗೇನೆ ಹೆಣ್ಣು ಅಂದ್ರೆ ಸ್ತ್ರೀ ಅಂತಂದ್ರೆ ಏನರ್ಥ, ವಿಸ್ತರಿಸುವವಳು ಅಲ್ವಾ. ಇವಾಗ ಪುರುಷ ಏನಾದ್ರೂ ಒಬ್ಬ ಸ್ತ್ರೀಯನ್ನ ಅವರು ಭೇಟಿಯಾಗಿ ಮದ್ವೆ ಆದ್ರೆ ಏನಾಗತ್ತೆ, ಅಲ್ಲಿ ಅವರ ಸಂಸಾರ ವಿಸ್ತರಣೆ ಆಗ್ತಾ ಹೋಗುತ್ತೆ. ಅದೇ ತರ ಅವರ ಬಂಧನನು ಸಹ ಹೆಚ್ಚಾಗ್ತಾ ಹೋಗುತ್ತೆ. ಅವರೆಲ್ಲ ಕೆಲಸ ಕಾರ್ಯಗಳು ಹೆಚ್ಚಾಗಿ ಲೌಕಿಕವಾಗಿ ಮಾಡೋ ತರ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಇಲ್ಲಿ ಸನ್ಯಾಸತ್ವವನ್ನು ಯಾರು ತಗೊಂಡಿದಾರೋ ಅವರು ಈ ಮತ್ತೆ ಹಣ ಮತ್ತೆ ಹೆಣ್ಣಿಗೂ ಅವರು ದೂರ ಇರಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಭಕ್ತರ ತಜ್ಞ ವ್ಯವಸ್ಥೆಯ ಮೂಲಕ ದೊರೆ ಮಹಾಪ್ರಭುಗಳ ಅನುಗ್ರಹಕ್ಕೆ ಪಾತ್ರನಾದನು. ಇದು ಒಂದು. ಮತ್ತೆ ಏನಂತಂದ್ರೆ ಇಲ್ಲಿ ಪ್ರತಾಪರುದ್ರ ಅವರು ಕೊನೆಗೆ ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಅವ್ರನ್ನ ಒಪ್ಕೋತಾರೆ. ಹೇಗೆ ಅಂತಂದ್ರೆ ಭಕ್ತರೆಲ್ಲರನ್ನು ಸಹ ಒಂದು ಉಪಾಯವನ್ನ ಅವರು ಮಾಡ್ತಾರೆ. ಅಂದ್ರೆ ಯಾರು ಪ್ರತಾಪರುದ್ರ ಮಗನನ್ನ ಮೊದ್ಲು ಚೈತನ್ಯ ಮಹಾಪ್ರಭುಗಳ ಹತ್ರ ಕಳಿಸ್ತಾರೆ. ಅದಾದ್ಮೇಲೆ ಅವರು ಅಂದ್ರೆ ಯಾರು ಪ್ರತಾಪರುದ್ರ ಮಹಾರಾಜನನ್ನ ಅವರು ಒಪ್ಕೋತಾರೆ. ಅಂದ್ರೆ ಅದನ್ನ ಏನು ಅಂತಂದ್ರೆ ತುಂಬಾ ಪ್ಲಾನ್ ಮಾಡಿ ಅವರು ದೊರೆ ಮಹಾಪ್ರಭುಗಳ ಅನುಗ್ರಹಕ್ಕೆ ಪಾತ್ರರಾಗೋ ತರ ಬೇರೆ ಭಕ್ತರೆಲ್ಲರನ್ನು ಸಹ ಮಾಡ್ತಾರೆ. ಅಂದ್ರೆ ಭಗವಂತನ ಪ್ರಿಯ ಭಕ್ತನು ಭಗವಂತನಿಗಿನ್ನ ಹೆಚ್ಚು ಉದಾರವಾಗಿ ಅನುಭವಿ ಶಿಷ್ಯರಿಗೆ ಅನುಗ್ರಹ ತೋರಬಲ್ಲ ಎಂದೇ ಇದರ ಅರ್ಥ. ನೋಡಿ, ಇದರಿಂದ ನಮ್ಗೆ ಏನ್ ಅರ್ಥ ಆಗ್ತಾ ಇದೆ ಅಂದ್ರೆ ವೈಷ್ಣವರು ಯಾವಾಗ್ಲೂ ಸಹ ಅವರು ತುಂಬಾ ಕರುಣಾಮಯರು. ಎಷ್ಟು ಕರುಣಾಮಯರು ಅಂತಂದ್ರೆ
ಭಗವಂತನಿಗಿಂತ ಹೆಚ್ಚು ಕರುಣಾಮಯರು ಭಗವಂತನ ಭಕ್ತರು ಅನ್ನೋದನ್ನ ಇದರಿಂದ ನಾವು ತಿಳ್ಕೊಬಹುದು. ಯಾಕೆ ಅಂತಂದ್ರೆ ಚೈತನ್ಯ ಮಹಾಪ್ರಭುಗಳು ಪ್ರತಾಪರುದ್ರನಿಗೆ ದರ್ಶನವನ್ನ ಕೊಡೋದಿಲ್ಲ ಅಂತ ಹೇಳ್ತಾರೆ. ಅವರೆಲ್ಲರನ್ನೂ ಸಹ ಉಪಾಯ ಮಾಡಿ ಪ್ರತಾಪರುದ್ರನಿಗೆ ಭಗವಂತನ ಅಂದ್ರೆ ಮಹಾಪ್ರಭುಗಳ ದರ್ಶನ ತೊರೆಯೋ ತರ ಮಾಡ್ತಾರೆ. ಅದಕ್ಕೆ ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ, ಭಗವಂತನಿಗಿನ ಹೆಚ್ಚು ಉದಾರ ಯಾರು ಅಂತಂದ್ರೆ ಅವರ ಭಕ್ತರು. ಆದ್ದರಿಂದಲೇ ಪರಿಶುದ್ಧ ಭಕ್ತರು ಮತ್ತೊಬ್ಬ ಪರಿಶುದ್ಧ ಭಕ್ತನ ಪದತಲದಲ್ಲಿ ಎಂದೆಂದಿಗೂ ಅಪರಾಧವನ್ನ ಎಸಗುವುದಿಲ್ಲ. ಭಗವಂತನ ಪಾದ ಕಮಲಗಳಲ್ಲಿ ಎಸಗಿದಂತಹ ಅಪರಾಧ ಬಯಸುವವರಿಗೆ ಭಕ್ತನ ಬೇಲಿ. ಇದನ್ನ ಹಲವಾರು ಬಾರಿ ನಾವು ತಿಳ್ಕೊಂಡಿದೀವಲ್ವಾ. ನಾವು ಭಗವಂತನಿಗೆ ಏನಾದ್ರೂ ಒಂದು ಅಪರಾಧ ಮಾಡಿದ್ರೆ ಭಗವಂತ ಬೇಕಾದ್ರೆ ಅದನ್ನ ಕ್ಷಮಿಸ್ತಾನೆ. ಆದ್ರೆ ಭಗವಂತನ ಭಕ್ತರಿಗೆ ಯಾರಾದ್ರೂ ತಪ್ಪನ್ನ ಮಾಡಿದ್ರೆ ಅವ್ರು ಯಾವತ್ತೂ ಸಹ ಅದನ್ನ ಕ್ಷಮಿಸೋದಿಲ್ಲ. ಇದಕ್ಕೆ ಹಲವಾರು ಉದಾಹರಣೆಗಳನ್ನು ಸಹ ನಾವು ನೋಡಿದೀವಿ. ಮಹಾಪ್ರಭುಗಳು ಪುರಿಯಲ್ಲ ನೋಡಿ, ಚೈತನ್ಯ ಮಹಾಪ್ರಭುಗಳು ಇಲ್ಲಿ ಪುರಿಯಲ್ಲಿ ಇದ್ದಷ್ಟು ದಿನನು ಪ್ರತಿ ಸತಿ ಜಗನ್ನಾಥ ರಥೋತ್ಸವ ಆದಾಗ ಬಂಗಾಳದಿಂದ ಎಲ್ಲರೂ ಸಹ ಬರ್ತಾ ಇದ್ರು. ಅದನ್ನ ನಮಗೆ ಚೈತನ್ಯ ಚರಿತಾಮೃತದಲ್ಲಿ ತುಂಬಾ ಡೀಟೇಲ್ ಆಗಿ ನಮ್ಗೆ ಕೊಟ್ಟಿದ್ದಾರೆ. ಎಷ್ಟು ಬಾರಿ ಅವರು ಬಂದಿದ್ದಾರೆ ಅಂತ ಹೇಳ್ತಾರೆ. ಮತ್ತೆ ಅವ್ರು ಬಂದಾಗ ಚೈತನ್ಯ ಮಹಾಪ್ರಭುಗಳನ್ನ ಭೇಟಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಎಂತಹ ವಿಧ ವಿಧವಾದ ಆಹಾರ ಭಕ್ಷ್ಯಗಳನ್ನ ಅವ್ರು ತಯಾರು ಮಾಡ್ಕೊಂಡು ಬರ್ತಾರೆ ಚೈತನ್ಯ ಮಹಾಪ್ರಭುಗಳಿಗೋಸ್ಕರ. ಚೈತನ್ಯ ಮಹಾಪ್ರಭುಗಳು ಅದನ್ನ ಇಟ್ಕೊಂಡು ಹಲವಾರು ತಿಂಗಳ ತನಕ ಅದನ್ನ ಇಟ್ಕೊಂಡು ಅವ್ರು ಅದನ್ನ ಸೇವಿಸ್ತಾ ಇರ್ತಾರೆ. ತಮ್ಮ ಭಕ್ತರು ಪ್ರೀತಿಯಿಂದ ತಂದ್ಕೊಟ್ಟಿರುವಂತಹ ಆ ಎಲ್ಲಾ ಆಹಾರ ಪದಾರ್ಥಗಳನ್ನ. ರಥೋತ್ಸವ ಕಾಲದಲ್ಲಿ ಮಹಾಪ್ರಭುಗಳ ನೇತೃತ್ವದಲ್ಲಿ ಗುಂಡೀಚಾ ದೇವಾಲಯದ ಮಾರ್ಜನವು ಒಂದು ಮಹತ್ವದ ಕಾರ್ಯಕ್ರಮವಾಗಿತ್ತು. ಅಲ್ಲ, ನಮ್ಗೆ ಇವಾಗ ಗುಂಡೀಚಾ ದೇವಾಲಯದ ಮಾರ್ಜನ ಇದನ್ನ ನಾವು ಚೈತನ್ಯ ಚರಿತಾಮೃತದಲ್ಲಿ ತುಂಬಾ ಡೀಟೇಲ್ ಆಗಿ ನಮ್ಗೆ ಕೊಟ್ಟಿದ್ದಾರೆ. ಅದನ್ನ ನಾವು ಓದ್ಬಹುದು. ನಮಗ್ ಗೊತ್ತಿರೋ ಹಾಗೇನೆ ಆ ರಥಯಾತ್ರೆಯ ಸಂದರ್ಭದಲ್ಲಿ ರಥವನ್ನ ಆ ಗುಂಡೀಚಾ ದೇವಸ್ಥಾನ ಸೊ ಅವರ ಚಿಕ್ಕಮ್ಮ ಅಂತ ಹೇಳ್ತಾರಲ್ವಾ, ಅವರು ಎಷ್ಟು 14 ದಿನಗಳ ಕಾಲನ ಇರೋದಲ್ಲಿ ಅಥವಾ ಒಂದ್ ವಾರನ? ಹರೇ ಕೃಷ್ಣ, ಯಾರಾದ್ರೂ ಹೇಳ್ತೀರಾ? ಗುಂಡೀಚಾ ದೇವಾಲಯದಲ್ಲಿ ಜಗನ್ನಾಥ ಅವರು ಇರ್ತಾರಲ್ವಾ ಆ ರಥಯಾತ್ರೆಯ ಸಮಯದಲ್ಲಿ ಎಷ್ಟು ದಿವಸ ಇರ್ತಾರೆ? ಒಂದ್ ವಾರನ 14 ದಿವಸನ? ಒಂದ್ ವಾರ. ಸೊ ಒಂದ್ ವಾರ ಇರ್ತಾರಲ್ವಾ. ಆ ಒಂದು ಗುಂಡೀಚಾ ದೇವಸ್ಥಾನವನ್ನ ಇವರೆಲ್ಲರನ್ನೂ ಸಹ ಶುಚಿಗೊಳಿಸ್ತಾರೆ. ಎಲ್ಲೂ ಒಂದು ಮೂಲೆಯಲ್ಲಿ ಒಂದು ಚೂರುನು ಸಹ ಧೂಳು ಗಲೀಜು ಏನು ಇರ್ಕೂಡ್ದು. ಆತರ ಚೈತನ್ಯ ಮಹಾಪ್ರಭುಗಳು ಅದನ್ನ ಏನು ನೀರನ್ನ ತಗೊಂಡ್ಬಂದು ಅದನ್ನ ಶುಭ್ರ ಮಾಡ್ತಾರೆ. ಚೈತನ್ಯ ಮಹಾಪ್ರಭುಗಳು ಸಹ ಈ ಕಾರ್ಯದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊತಾರೆ. ಮತ್ತೆ ಎಲ್ಲಾ ಭಕ್ತರು ಸಹ ಅಲ್ಲಿ ಆ ಗುಂಡೀಚಾ ದೇವಾಲಯವನ್ನ ಅವರು ಶುಚಿಗೊಳಿಸ್ತಾರೆ. ಸೊ ಇದು ಗುಂಡೀಚಾ ಮಾರ್ಜನ ಅನ್ನೋದು ಒಂದು ಮಹತ್ವದ ಕಾರ್ಯಕ್ರಮವಾಗಿತ್ತು. ಈಗ್ಲೂ ಸಹ ಈಗ ಇಸ್ಕಾನ್ ಸಂಸ್ಥೆಯಿಂದ ಎಷ್ಟೊಂದ್ ಜನರು ಈ ಅದು ರಥಯಾತ್ರೆಯ ಸಮಯದಲ್ಲಿ ಈ ಗುಂಡೀಚಾ ಮಾರ್ಜನವನ್ನ ಮಾಡ್ತಾರಲ್ಲ, ಅವ್ರು ಸಹ ಈ ಸೇವೆಯನ್ನ ಹೋಗಿ ಅವರು ಮಾಡ್ತಾರೆ. ಸೊ ಈ ಸೇವೆಯನ್ನ ಮಾಡಿದ್ರೆ ನಾವು ಭಕ್ತಿ ಮಾರ್ಗದಲ್ಲಿ ನಾವು ತುಂಬಾನೇ ಮುಂದುವರಿಬಹುದು ಶೀಘ್ರವಾಗಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂದ್ರೆ ನಮ್ಮಲ್ಲಿರುವ ಆ ಅನರ್ಥಗಳೆಲ್ಲನೂ ಸಹ ಹೊರಟೋಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಪುರಿಯಲ್ಲಿ ಮಹಾಪ್ರಭುಗಳ ಸಾಮೂಹಿಕ ಸಂಕೀರ್ತನ ಆಂದೋಲನವು ಜನ ಸಮೂಹಕ್ಕೆ ಒಂದು ಅಪೂರ್ವ ನಿದರ್ಶನವಾಗಿತ್ತು. ಅಲ್ಲಿ ಪುರಿಯಲ್ಲಿ ರಥಯಾತ್ರೆ ಸಮಯದಲ್ಲಿ ಹೇಗೆ ಅವರು ವಿಂಗಡಿಸ್ತಾ ಇದ್ರು ತಮ್ಮ ಯಾರೆಲ್ಲ ಶಿಷ್ಯರಿದ್ದಾರೆ ಅವ್ರನ್ನೆಲ್ಲ ವಿಂಗಡಿಸ್ಬಿಟ್ಟು ಹಲವಾರು ತಂಡಗಳನ್ನಾಗಿ ಮಾಡ್ತಾ ಇದ್ರು. ಅಂದ್ರೆ ರಥದ ಮುಂಭಾಗದಲ್ಲಿ, ಹಿಂದೆ ಭಾಗದಲ್ಲಿ ಎಲ್ಲಾ ಭಾಗಗಳಿಂದಲೂ ಸಹ ಇವರ ತಂಡ ಅಲ್ಲಿ ಏನು ಸಂಕೀರ್ತನೆಯನ್ನ ಮಾಡ್ತಾ ಇತ್ತು, ಮತ್ತೆ ನೃತ್ಯವನ್ನ ಮಾಡ್ತಾ ಇತ್ತು. ಇದನ್ನ ನೋಡ್ಲಿಕ್ಕೆ 2 ಕಣ್ಣುಗಳು ಸಾಲದು. ಇಡೀ ಪುರಿ ಜನಗಳೇ ಇದನ್ನ ಅವರು ಏನು ಆಸ್ವಾದನೆ ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮಹಾಪ್ರಭುಗಳು ಈ ಸಾಮೂಹಿಕ ಸಂಕೀರ್ತನೆಯ ಪದ್ಧತಿಯನ್ನ ಉದ್ಘಾಟಿಸಿದರು. ಜನ ಸಮೂಹ ಪರಸ್ಪರ ಶಾಂತಿ, ಸ್ನೇಹ, ಸೌಹಾರ್ದ ಸ್ಥಿತಿಯಲ್ಲಿರಲು ಎಲ್ಲಾ ದೇಶಗಳ ನಾಯಕರು ಈ ಆಧ್ಯಾತ್ಮಿಕ ಆಂದೋಲನದ ಲಾಭ ಪಡೆಯಬಹುದು. ನೋಡಿ, ಮೊದಲ ಬಾರಿಗೆ ಈ ಸಾಮೂಹಿಕ ಸಂಕೀರ್ತನ ಪದ್ಧತಿಯನ್ನ ಉದ್ಘಾಟನೆ ಮಾಡಿದವರೇ ಚೈತನ್ಯ ಮಹಾಪ್ರಭುಗಳು. ಸೊ ಎಲ್ಲಾ ದೇಶದವರು ಸಹ ಇದನ್ನ ಅವರು ಆಧ್ಯಾತ್ಮಿಕ ಈ ಆಂದೋಲನದ ಲಾಭವನ್ನ ಪಡಿಬಹುದು. ಎಲ್ಲರೂ ಸಹ ಈ ತರ ಆಧ್ಯಾತ್ಮಿಕ ಸಾರ್ವಜನಿಕವಾಗಿರುವಂತಹ ಏನು ಸಾಮೂಹಿಕ ಸಂಕೀರ್ತನೆಯನ್ನ ಮಾಡಿದ್ರೆ ಎಲ್ಲರೂ ಸಹ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುನ್ನಡಿಬಹುದು. ಯಾಕಂದ್ರೆ ನಮ್ಮ ಈ ಕಲಿಯುಗಕ್ಕೆ ಕೊಟ್ಟಿರುವಂತಹ ಈ ಯುಗ ಧರ್ಮವೇ ಇದು ಸಂಕೀರ್ತನ ಯಜ್ಞ ಅಲ್ವಾ. ಒಬ್ಬೊಬ್ಬರೇ ಕುತ್ಕೊಂಡು ಜಪ ಮಾಡೋದೇ ಆಗ್ಲಿ, ಸಂಕೀರ್ತನೆ ಮಾಡೋದೇ ಅಲ್ಲ. ಸಂಕೀರ್ತನ ಅಂದ್ರೇನೆ ಎಲ್ಲರ ಜೊತೆ ಮಾಡೋದನ್ನೇ ಸಂಕೀರ್ತನ ಅಂತಾರೆ ಅಲ್ವಾ. ನಮಗ್ ಗೊತ್ತಿದೆ ಅಲ್ವಾ, ಜಪ ಅಂತಂದ್ರೆ ನಾವ್ ಒಬ್ರೇ ಮಾಡೋದು. ನಾವ್ ಎಷ್ಟು ಜೋರಾಗಿ ಹೇಳ್ಕೋಬೇಕಂತಂದ್ರೆ ನಾವ್ ಹೇಳ್ಕೊಂಡಿರೋದು ನಮ್ಮ ಕಿವಿಗೆ ಬೀಳೋ ಅಷ್ಟು ಜೋರಾಗಿ ಹೇಳ್ಕೋಬೇಕು. ಅದನ್ನ ಜಪ ಅಂತ ಕರೀತಾರೆ. ಕೀರ್ತನೆ ಅಂತಂದ್ರೆ ಈ ಹರೇ ಕೃಷ್ಣ ಮಹಾಮಂತ್ರವನ್ನ ನಾವು ರಾಗವಾಗಿ ಹೇಳ್ಕೊಳೋದನ್ನ ಕೀರ್ತನೆ ಅಂತಾರೆ.
ಸಂಕೀರ್ತನೆ ಅಂತಂದ್ರೆ ಎಲ್ಲರ ಜೊತೆ ಮಾಡೋದನ್ನ ಸಂಕೀರ್ತನೆ ಅಂತ ಹೇಳ್ತಾರೆ ಅಲ್ವಾ. ಈ ಸಂಕೀರ್ತನೆ ಮಾಡಿದ್ರೆ ಅದರ ಪರಿಣಾಮ, ಅದರ ಫಲ ಏನಿದೆಯೋ ಅದು ತುಂಬಾ ಹೆಚ್ಚು ಪಟ್ಟು ಅದು ಜಾಸ್ತಿ ಆಗತ್ತೆ, ಅಧಿಕವಾಗತ್ತೆ ಅಂತ ನಾವು ತಿಳ್ಕೊಂಡಿದೀವಿ. ಅದಕ್ಕಿನ ಈ ಸಾಮೂಹಿಕ ಸಂಕೀರ್ತನೆಯನ್ನ ಶುರು ಮಾಡಿದ್ದೇ ಚೈತನ್ಯ ಮಹಾಪ್ರಭುಗಳು. ಇದರ ಲಾಭವನ್ನ ಈಗ ನಾವೇನು ವಿಶ್ವಶಾಂತಿ ಅಂತ ಬಿಟ್ಟು ನಾವೇನು ಇಷ್ಟ ಪಡ್ತಾ ಇದೀವಿ ಅಂದ್ರೆ ನಾವು ಅದನ್ನ ಸ್ಥಾಪಿಸ್ಬೇಕು ಅಂತ ಹೇಳ್ಬಿಟ್ಟು ಪ್ರಯತ್ನವನ್ನ ಪಡ್ತಾ ಇದೀವಿ. ಆ ವಿಶ್ವಶಾಂತಿನ ನಾವು ಸ್ಥಾಪಿಸ್ಬೇಕು ಅಂತಂದ್ರೆ ಎಲ್ಲಾ ದೇಶದವರು ಈ ಆಧ್ಯಾತ್ಮಿಕ ಆಂದೋಲನವನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಮಹಾಪ್ರಭುಗಳು ಸ್ವಲ್ಪ ಕಾಲಾನಂತರ ಉತ್ತರ ಭಾರತದಲ್ಲಿ ತಮ್ಮ ಪ್ರವಾಸ ಆರಂಭಿಸಿದರು. ಈಗ ದಕ್ಷಿಣ ಭಾರತದ ಪ್ರವಾಸ ಆದ್ಮೇಲೆ ಅವರು ಪುರಿಯಲ್ಲಿ ಬಂದು ಇರ್ತಾರೆ. ಅದಾದ್ಮೇಲೆ ಈಗ ಎಲ್ಲಿ ಹೋಗ್ತಾ ಇದಾರೆ, ಮತ್ತೆ ಉತ್ತರ ಭಾರತದ ಕಡೆ ಅವರು ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ವೃಂದಾವನ ಮತ್ತು ಅದರ ಸುತ್ತಮುತ್ತಲ ಪ್ರದೇಶಗಳಿಗೆ ಭೇಟಿ ಕೊಡಲು ನಿರ್ಧರಿಸಿದರು. ವೃಂದಾವನಕ್ಕೆ ಹೋಗ್ಬೇಕು ಮತ್ತೆ ಅದರ ಸುತ್ತಮುತ್ತಲಿರುವಂತಹ ಜಾಗಗಳಿಗೆ ಹೋಗ್ಬೇಕು ಅಂತ ಬಿಟ್ಟು ಈಗ ಯೋಚನೆ ಮಾಡ್ತಾರೆ. ಅವರು ಜಾರ್ಖಂಡ, ಮಧ್ಯಪ್ರದೇಶ ಅರಣ್ಯದ ಮೂಲಕ ಹಾದು ಹೋದರು. ಹಾಗೂ ಸಕಲ ವನ್ಯ ಜೀವಿಗಳು ಮತ್ತು ಅವರ ಸಂಕೀರ್ತನ ಆಂದೋಲನದಲ್ಲಿ ಪಾಲ್ಗೊಂಡವು. ಈಗ ನಾವು ಪುರಿಯಲ್ಲಿ ನಾವ್ ಏನ್ ನೋಡಿದ್ವಿ, ಅವರು ಅಂದ್ರೆ ಮನುಷ್ಯರ ಜೊತೆ ಅವ್ರು ಇವಾಗ ಅಲ್ಲಿ ಸಾರ್ವಜನಿಕವಾಗಿ ಅವ್ರು ಇವಾಗ ಸಂಕೀರ್ತನೆ ಮಾಡಿದ್ರು. ಈಗ ಇಲ್ಲಿ ಕಾಡಿನ ಮಧ್ಯೆ ಹೋದಾಗ ಅಲ್ಲಿ ಯಾರಿರ್ತಾರೆ, ವನ್ಯ ಮೃಗಗಳಿರ್ತಾರೆ ಅಲ್ವಾ. ಇವ್ ನೋಡಿ, ವನ್ಯ ಮೃಗಗಳು ಸಹ ಈಗ ಚೈತನ್ಯ ಮಹಾಪ್ರಭುಗಳು ಆ ಹರಿನಾಮವನ್ನ ಹೇಳ್ತಿದ್ದಾಗ ಆ ವನ್ಯ ಮೃಗಗಳೆಲ್ಲರೂ ಸಹ ಸೇರ್ಕೊಂಡು ಅವನು ಸಹ ನೃತ್ಯವನ್ನ ಮಾಡಿದ್ವು ಅಲ್ವಾ. ನಾವು ಆ ಚಿತ್ರವನ್ನ ನಾವು ನೋಡಿದೀವಿ. ಹಾಗೂ ಸಕಲ ವನ್ಯ ಜೀವಿಗಳು ಅವರ ಸಂಕೀರ್ತನ ಆಂದೋಲನದಲ್ಲಿ ಪಾಲ್ಗೊಂಡವು. ಕ್ರೂರ ಹುಲಿಗಳು, ಆನೆಗಳು, ಕರಡಿಗಳು ಮತ್ತು ಜಿಂಕೆಗಳು ಎಲ್ಲಾ ಒಟ್ಟಿಗೆ ಮಹಾಪ್ರಭುಗಳ ಜೊತೆಗೂಡಿದವು ಮತ್ತು ಮಹಾಪ್ರಭುಗಳು ಸಂಕೀರ್ತನದಲ್ಲಿ ಅವುಗಳ ಜೊತೆ ಒಡನಾಟ ನಡೆಸಿದರು. ಇದರಿಂದ ಸಂಕೀರ್ತನ ಆಂದೋಲನದಿಂದ ಸಾಮೂಹಿಕ ಕೀರ್ತನೆ ಮತ್ತು ಭಗವನ್ನಾಮದ ಗುಣಗಾನ, ವನ್ಯ ಮೃಗಗಳು ಶಾಂತಿ ಮತ್ತು ಸ್ನೇಹದಿಂದ ಬಾಳಲು ಸಾಧ್ಯವೆಂಬುದನ್ನ ರುಜುವಾತು ಪಡಿಸಿದರು. ನೋಡಿ, ಬರೇ ಮನುಷ್ಯರೊಬ್ಬರೇ ಅಲ್ಲ, ಅಂತಹ ಕ್ರೂರ ಮೃಗಗಳು ಸಹ ಶಾಂತಿಯಿಂದ ಅವರು ಜೀವನ ನಡೆಸಬಹುದು ಅನ್ನೋದನ್ನ ಚೈತನ್ಯ ಮಹಾಪ್ರಭುಗಳು ಅದನ್ನ ರುಜುವಾತ ಪಡಿಸಿದ್ರು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಹೀಗಿರುವಾಗ ನಾಗರಿಕರೆನ್ನಲಾದ ಮಾನವರ ಬಗ್ಗೆ ಹೇಳುವುದೇನು, ಪ್ರಾಣಿಗಳೇ ಶಾಂತಿಯಿಂದ ಜೀವನ ಮಾಡ್ಬೋದು ಅನ್ನೋದನ್ನ ಚೈತನ್ಯ ಮಹಾಪ್ರಭುಗಳು ಇಲ್ಲಿ ರುಜುವಾತು ಪಡಿಸಿದ್ದಾರೆ. ಹಂಗಂದ್ ಮಾತ್ರಕ್ಕೆ ಈ ಸಾಮೂಹಿಕ ಆಂದೋಲನವನ್ನ ನಾವು ಮಾಡಿದ್ರೆ, ಈ ಸಂಕೀರ್ತನ ಯಜ್ಞವನ್ನ ನಾವು ಮಾಡಿದ್ರೆ ನಾವು ಶಾಂತಿಯಿಂದ ಇರ್ಲಿಕ್ಕೆ ಸಾಧ್ಯ ಇಲ್ವಾ ಅಂತ ಹೇಳ್ಬಿಟ್ಟು ನಮ್ಗೆ ಪ್ರಶ್ನೆಯನ್ನ ಹಾಕ್ತಾ ಇದ್ದಾರೆ ಪ್ರಭುಪಾದರು. ಜಗತ್ತಿನಲ್ಲಿ ಯಾರೊಬ್ಬರೂ ಸಂಕೀರ್ತನ ಆಂದೋಲನವನ್ನ ಸೇರಲು ನಿರಾಕರಿಸುವುದಿಲ್ಲ ಅಥವಾ ಮಹಾಪ್ರಭುಗಳ ಸಂಕೀರ್ತನ ಆಂದೋಲನವು ಯಾವುದೇ ಜಾತಿ, ಮತ, ವರ್ಣ ಅಥವಾ ಪಂಗಡಗಳಿಗೆ ಸೀಮಿತವಾದುದಲ್ಲ ಅಲ್ವಾ. ಇದಕ್ಕೆ ಯಾವುದೇ ಒಂದು ಜಾತಿ, ಮತ, ವರ್ಣ ಅಂತ ಭೇದ ಭಾವ ಇಲ್ಲ. ಯಾರ್ ಬೇಕಾದ್ರೂ ಸಹ ಈ ಸಂಕೀರ್ತನ ಯಜ್ಞದಲ್ಲಿ ಪಾಲ್ಗೊಳ್ಳಬಹುದು. ಅವರ ಮಹಾನ್ ಕಾರ್ಯನಿಯೋಗಕ್ಕೆ ಪ್ರತ್ಯಕ್ಷ ಪ್ರಮಾಣ ಇಲ್ಲಿದೆ ಅಲ್ವಾ. ನಾವ್ ಎರಡು ಕಡೆನೂ ನಾವು ನೋಡ್ತಾ ಇದೀವಿ. ಆ ಪುರಿಯಲ್ಲೂ ನಾವು ನೋಡಿದ್ವಿ, ಮತ್ತೆ ಇಲ್ಲಿ ಜಾರ್ಖಂಡ್ ಅಲ್ಲಿ ಅವರು ಪ್ರಯಾಣ ಮಾಡ್ಬೇಕಾದ್ರೂ ಸಹ ನಾವು ನೋಡ್ತಾ ಇದೀವಿ. ಅಂದ್ರೆ ಇದಕ್ಕೆ ಪ್ರತ್ಯಕ್ಷ ಪ್ರಮಾಣವನ್ನ ನಮ್ಗೆ ಚೈತನ್ಯ ಮಹಾಪ್ರಭುಗಳೇ ಅವರು ಇಲ್ಲಿ ಭೌತಿಕ ಪ್ರಪಂಚದಲ್ಲಿ ಇರೋ ಸಮಯದಲ್ಲಿ ಅವರು ತೋರಿಸ್ಕೊಟ್ಟಿದ್ದಾರೆ ಈ ಸಂಕೀರ್ತನ ಯಜ್ಞದ ಮಹತ್ವ ಏನು ಅನ್ನೋದನ್ನ. ತಮ್ಮ ಮಹಾನ್ ಆಂದೋಲನದಲ್ಲಿ ವನ್ಯಜೀವಿಗಳು ಪಾಲ್ಗೊಳ್ಳಲು ಮಹಾಪ್ರಭುಗಳು ಅವಕಾಶ ಮಾಡಿಕೊಟ್ಟರು ಅಲ್ವಾ. ನೋಡಿ, ನಾವ್ ಇವಾಗ ಏನ್ ಅನ್ಕೊಂಡಿದೀವಿ, ಈ ಭೌತಿಕ ಪ್ರಪಂಚ ಏನಿದೆಯೋ ಅದನ್ನ ಅನುಭವಿಸ್ಬೇಕಾಗಿರೋದು ನಾವೊಬ್ರೇ ಅಂತ ನಾವು ಅನ್ಕೊಂಡ್ಬಿಟ್ಟಿದೀವಿ, ಮಾನವರೊಬ್ರೇ ಅಂತ ಅನ್ಕೊಂಡಿದೀವಿ ಅಲ್ವಾ. ಎಲ್ಲ ಇರೋದು ಈ ಏನೆಲ್ಲ ಇಲ್ಲಿ ಪ್ರಕೃತಿಯಲ್ಲಿ ಇದೆಯೋ ಈ ಸಂಪತ್ತುಗಳೆಲ್ಲವೂ ಸಹ ನಾವೊಬ್ರೇ ಅನುಭವಿಸ್ಬೇಕು ಅಂತ ಅಲ್ವಾ. ಆದ್ರೆ ನಾವು ಆ ಈಶಾವಾಸ ತತ್ವದಲ್ಲಿ ನಮ್ಗೆ ಅರ್ಥ ಆಗ್ತಿದೆ ಅಲ್ವಾ. ನಾವು ನಮ್ಮ ಪಾಲನಷ್ಟೇ ನಾವು ಸ್ವೀಕರಿಸ್ಬೇಕು ಅಲ್ವಾ. ಈ ಬೇರೆ ಎಲ್ಲಾ ಜೀವರಾಶಿಗಳು ಏನೆಲ್ಲ ಇದೆಯೋ ಅವರು ಸಹ ಪ್ರಜೆಗಳು ಅಲ್ವಾ. ಅವ್ರನ್ನು ಸಹ ತಮ್ಮ ಪಾಲನ್ನ ಅವ್ರು ಅನುಭವಿಸ್ಲಿಕ್ಕೆ ನಾವು ಸಹಾಯವನ್ನ ಮಾಡ್ಬೇಕಾಗತ್ತೆ ಅಲ್ವಾ. ಸೊ ನಾವಿವಾಗ ಕಾಡುಗಳನ್ನೆಲ್ಲ ನಾವು ಕತ್ತರಿಸಿ ಅದನ್ನ ನಾಡಾಗಿ ನಾವು ಮಾಡ್ತಾ ಇದೀವಿ ಅಲ್ವಾ. ನಮ್ಗಿನ್ನ ಹೆಚ್ಚು ಜಾಗ ಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೆ ಇಲ್ಲಿ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಏನಂತ ಹೇಳ್ತಾ ಇದಾರೆ, ವನ್ಯಜೀವಿಗಳು ಸಹ ಅವರು ಸಹ ಪ್ರಜೆಗಳು, ಅವ್ರನ್ನು ಸಹ ಆತ್ಮ ಉದ್ಧಾರವನ್ನ ಮಾಡ್ಕೋಬೇಕು. ಬೇಗ ಈ ವಿಕಸನ ಕ್ರಿಯೆಯಲ್ಲಿ ಅವು ತಮ್ಮನ್ನ ತಾವು ತೊಡಗಿಸ್ಕೊಂಡು ಬೇಗ ಮಾನವ ಜನ್ಮವನ್ನ ಪಡ್ಕೊಂಡು ಅಲ್ಲಿ ಭಕ್ತಿಯನ್ನ ಮಾಡಿ ಭಗವಂತನ ಲೋಕಕ್ಕೆ ಅವು ಹೋಗ್ಬೇಕಾಗತ್ತೆ ಅಲ್ವಾ. ಅದಕ್ಕೋಸ್ಕರ ಇಲ್ಲಿ ವನ್ಯ ಮೃಗಗಳು ಸಹ ಇಲ್ಲಿ ಸಂಕೀರ್ತನ ಯಜ್ಞದಲ್ಲಿ ಪಾಲ್ಗೊಳ್ಳೋ ತರ ಮಾಡಿದ್ರು. ಅದಕ್ಕೆ ನಮ್ಗೆ ಏನ್ ಹೇಳ್ತಾರೆ, ನಾವು ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊಂಡಾಗ ನಾವ್ ಯಾವ್ದೇ ಒಂದು ಕೊಠಡಿಯಲ್ಲಿ ಹೇಳ್ಕೊಂತಾ ಇದ್ರೆ ಅಲ್ಲಿ ಯಾವುದೇ ಒಂದು ಸೂಕ್ಷ್ಮ ಜೀವಿಗಳಿದ್ರೆ, ಒಂದು ಏನು ಹಲ್ಲಿ, ಇರುವೆ, ಜಿರ್ಲೆ ಇದ್ರೂ ಸಹ ಆ ವೈಬ್ರೇಷನ್ ಇಂದ ಅವು ಸಹ ಬೇಗ ಆ ವಿಕಸನ ಕ್ರಿಯೆಯನ್ನ ಹೊಂದುತ್ತವೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡಿದೀವಿ ಅಲ್ವಾ. ವೃಂದಾವನದಿಂದ ಹಿಂತಿರುಗುವ ಮಾರ್ಗದಲ್ಲಿ ಅವರು ಮೊದಲು ಪ್ರಯಾಗಕ್ಕೆ ಬಂದರು. ಅಲ್ಲಿ ರೂಪ ಗೋಸ್ವಾಮಿಯವರನ್ನ ಅವರ ಕಿರಿಯ ಸಹೋದರ ಅನುಪಮನೊಂದಿಗೆ ಭೇಟಿ ಮಾಡಿದರು. ಈಗ ನಮ್ಗೆ ಇವರು ರೂಪ ಗೋಸ್ವಾಮಿ ಮತ್ತೆ ಸನಾತನ ಗೋಸ್ವಾಮಿ ಅವರ ಬಗ್ಗೆ ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ವೃಂದಾವನದಿಂದ ವಾಪಸ್ಸು ಅವರು ಪುರಿಗೆ ಬರ್ಬೇಕಾದ್ರೆ ಅವರು ಪ್ರಯಾಗಕ್ಕೆ ಬರ್ತಾರೆ.
ಪ್ರಯಾಗದಲ್ಲಿ ರೂಪ ಗೋಸ್ವಾಮಿ ಅವರನ್ನ ಅವರು ಭೇಟಿ ಮಾಡ್ತಾರೆ. ರೂಪ ಗೋಸ್ವಾಮಿ ಅವರು ಅವರ ಸಹೋದರ ಅನುಪಮನೊಂದಿಗೆ ಅವ್ರು ಬರ್ತಾರೆ. ಅನುಪಮ ಅಂದ್ರೆ ಯಾರು ಅಂತಂದ್ರೆ ಜೀವ ಗೋಸ್ವಾಮಿ ಅವರ ತಂದೆ. ಅವ್ರ ಜೊತೆ ಅವರು ಭೇಟಿ ಮಾಡ್ತಾರೆ. ಅನಂತರ ವಾರಣಾಸಿಗೆ ಬಂದರು ಅಲ್ವಾ. ನಮ್ಗೆ ಇವಾಗ ರೂಪ ಗೋಸ್ವಾಮಿ ಅವರು ನಾವು ತಿಳ್ಕೊಂಡಿದೀವಲ್ಲ, ರೂಪ ಗೋಸ್ವಾಮಿ ಅವ್ರಿಗೆ ಯಾವಾಗ ಚೈತನ್ಯ ಮಹಾಪ್ರಭುಗಳನ್ನ ಅವರು ಭೇಟಿ ಮಾಡ್ತಾರೋ ಅವಾಗ ಅವ್ರಿಗೆ ಅನ್ಸುತ್ತೆ ನಾವಿವಾಗ ಅವರು ನವಾಬ್ ಹುಸೇನ್ ಶಾ ಅವರ ಆಸ್ಥಾನದಲ್ಲಿ ಅವರು ಕೆಲಸ ಮಾಡ್ತಿರ್ತಾರಲ್ವಾ, ಅವರ ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ನಾವು ಚೈತನ್ಯ ಮಹಾಪ್ರಭುಗಳ ಈ ಕೃಷ್ಣ ಪ್ರಜ್ಞಾ ಆಂದೋಲನದಲ್ಲಿ ತಮ್ಮ ಜೀವನವನ್ನ ಮುಡುಪಾಗಿರಿಸ್ಕೋಬೇಕು ಅಂತ ಯೋಚನೆ ಮಾಡಿ ರೂಪ ಗೋಸ್ವಾಮಿ ಅವರು ಬಂದು ಚೈತನ್ಯ ಮಹಾಪ್ರಭುಗಳನ್ನ ಸೇರ್ತಾರೆ ಅಲ್ವಾ. ಆದ್ರೆ ಸನಾತನ ಗೋಸ್ವಾಮಿ ಅವರಿಗೆ ಅಷ್ಟು ಸುಲಭವಾಗಿ ಬರ್ಲಿಕ್ಕೆ ಆಗೋದಿಲ್ಲ. ನೋಡಿ, ಇವಾಗ ಗೋಸ್ವಾಮಿ ಅವರು ಚೈತನ್ಯ ಮಹಾಪ್ರಭುಗಳನ್ನ ಭೇಟಿ ಮಾಡ್ತಾರೆ. ಸೊ ಭೇಟಿ ಮಾಡಿದಾಗ ನಾವು ನೋಡಿದ್ವಿ ಅಲ್ವಾ, ಬರೀ 10 ದಿನಗಳ ಕಾಲ ಅವರು ಎಲ್ಲಿ ಪ್ರಯಾಗದಲ್ಲಿ ರೂಪ ಗೋಸ್ವಾಮಿ ಅವರಿಗೆ ಅವರು ಭಕ್ತಿಯನ್ನ ಹೇಗೆ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾರೆ ಅಲ್ವಾ. ನಮ್ಗೆ ಇವಾಗ ಗೊತ್ತಿರೋ ಹಾಗೇನೆ ಸಂಬಂಧ, ಅಭಿಧೇಯ, ಪ್ರಯೋಜನ ಇದೆ ಅಲ್ವಾ. ಸೊ ಸಂಬಂಧ ಆಚಾರ್ಯರು ಯಾರು ಅಂತಂತಂದ್ರೆ ಸನಾತನ ಗೋಸ್ವಾಮಿ ಅವರು. ನಮ್ಗೆ ಮುಂದೆ ನಾವು ತಿಳ್ಕೊತೀವಿ. ಇವಾಗ ಸನಾತನ ಗೋಸ್ವಾಮಿ ಅವ್ರಿಗೆ ನಾವ್ ಯಾರು, ಯಾಕೆ ಇಲ್ಲಿ ಬಂದಿದೀವಿ, ನಾವ್ ಯಾಕೆ ಇಲ್ಲಿ ಕಷ್ಟವನ್ನ ಪಡ್ತಾ ಇದೀವಿ, ನಮಗೂ ಭಗವಂತನಿಗೆ ಇರುವ ಸಂಬಂಧ ಏನು ಅನ್ನೋದನ್ನ ಚೈತನ್ಯ ಮಹಾಪ್ರಭುಗಳು ಸನಾತನ ಗೋಸ್ವಾಮಿ ಅವರಿಗೆ ಹೇಳ್ಕೊಡ್ತಾರೆ. ಅದಕ್ಕೇನೆ ಸನಾತನ ಗೋಸ್ವಾಮಿ ಅವರನ್ನ ಸಂಬಂಧ ಆಚಾರ್ಯ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ ಅಲ್ವಾ. ಮತ್ತೆ ರೂಪ ಗೋಸ್ವಾಮಿ ಅವರಿಗೆ ಕಳೆದು ಹೋದ ಸಂಬಂಧವನ್ನ ಪುನರ್ಸ್ಥಾಪನೆ ಮಾಡೋದು ಹೇಗೆ ಅನ್ನೋದನ್ನ ಹೇಳ್ಕೊಟ್ರು. ಅಂದ್ರೆ ಆ ಭಕ್ತಿಯನ್ನ ಮಾಡೋದನ್ನ ಹೇಗೆ ಅಂತ ಹೇಳ್ಬಿಟ್ಟು ಹೇಳ್ಕೊಟ್ರು. ಅದಕ್ಕೇನೆ ಈಗ ರೂಪ ಗೋಸ್ವಾಮಿ ಅವರು ನೆಕ್ಟರ್ ಆಫ್ ಡಿವೋಷನ್ ಅಂದ್ರೆ ಭಕ್ತಿ ರಸಾಮೃತ ಸಿಂಧು ಮತ್ತೆ ಉಪದೇಶಾಮೃತ ಅದನ್ನ ಅವರು ಬರ್ದಿದ್ದಾರೆ ಅಲ್ವಾ. ಅದ್ರಲ್ಲಿ ಬರ್ದಿರೋದಾದ್ರೂ ಏನು, ನಾವ್ ಹೇಗೆ ಭಕ್ತಿಯನ್ನ ಮಾಡಬೇಕು ಅನ್ನೋದನ್ನ ಬರ್ದಿದ್ದಾರೆ ಅಲ್ವಾ. ಅದನ್ನ ಚೈತನ್ಯ ಮಹಾಪ್ರಭುಗಳೇ ರೂಪ ಗೋಸ್ವಾಮಿ ಅವರಿಗೆ ಹೇಳಿರೋದು. ರೂಪ ಗೋಸ್ವಾಮಿ ಅವರು ಅದನ್ನ ಅವರು ಅದಕ್ಕೆ ಒಂದು ಪುಸ್ತಕ ರೂಪವನ್ನ ಅವರು ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ರೂಪ ಗೋಸ್ವಾಮಿ ಅವರನ್ನ ನಾವು ಸಂಬಂಧ ಆಚಾರ್ಯರು ರೂಪ ಗೋಸ್ವಾಮಿಯರನ್ನ ನಾವು ಅಭಿಧೇಯ ಆಚಾರ್ಯರು ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಅದನ್ನ ಇಲ್ಲಿ ಹೇಳ್ತಾರೆ ಮುಂದೆ ನಮ್ಗೆ. 2 ತಿಂಗಳ ಕಾಲ ಶ್ರೀ ಸನಾತನ ಗೋಸ್ವಾಮಿಗಳಿಗೆ ಪಾರಮಾರ್ಥಿಕ ವಿಜ್ಞಾನವನ್ನ ಉಪದೇಶಿಸಿದರು. ಸನಾತನ ಗೋಸ್ವಾಮಿಗಳಿಗೆ ನೀಡಿದ ಈ ಉಪದೇಶವೇ ದೀರ್ಘವಾದ ವಿವರಣೆಯಾಗಿದ್ದು ಅದರ ಪೂರ್ತಿ ನಿರೂಪಣೆ ಇಲ್ಲಿ ಸಾಧ್ಯವಿಲ್ಲ. ಮುಖ್ಯ ವಿಚಾರಗಳನ್ನು ಮುಂದೆ ಕೊಡಲಾಗಿದೆ. ನೋಡಿ, ಇಲ್ಲಿ ರೂಪ ಗೋಸ್ವಾಮಿ ಅವರಿಗೆ ಅವರು ಭಕ್ತಿ ಹೇಗೆ ಮಾಡ್ಬೇಕು ಅಂತ ಹೇಳ್ಕೊಟ್ರು. ಸನಾತನ ಗೋಸ್ವಾಮಿ ಅವರಿಗೆ ಭಗವಂತನ ವಿಜ್ಞಾನ ಏನಿದೆ, ಭಗವಂತನ ಬಗ್ಗೆ ಮತ್ತೆ ನಾವ್ಯಾರು ಸಂಬಂಧವನ್ನ ತಿಳಿಸಿಕೊಟ್ರು. ಅದರ ಬಗ್ಗೆ ಇಲ್ಲಿ ನಮ್ಗೆ ತುಂಬಾ ಬ್ರೀಫ್ ಆಗಿ ಪ್ರಭುಪಾದರು ಇಲ್ಲಿ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಸನಾತನ ಗೋಸ್ವಾಮಿಗಳು ಪೂರ್ವಾಶ್ರಮದ ಹೆಸರು ಸಾಕಾರ ಮಲ್ಲಿಕ್. ನವಾಬ್ ಹುಸೇನ್ ಶಾಹರ ಆಳ್ವಿಕೆಯಲ್ಲಿ ಬಂಗಾಳ ಸರ್ಕಾರದ ಮಂತ್ರಿ ಮಂಡಲದಲ್ಲಿದ್ದರು. ಅವರು ಮಹಾಪ್ರಭುಗಳ ಜೊತೆಗೂಡಲು ನಿರ್ಧರಿಸಿ ಸೇವೆಯಿಂದ ನಿವೃತ್ತಿ ಹೊಂದಿದರು. ಹರೇ ಕೃಷ್ಣ. ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಸೊ ಇವಾಗ ಇಲ್ಲಿ ನಮಗೆ ಸನಾತನ ಗೋಸ್ವಾಮಿ ಅವ್ರ ಬಗ್ಗೆ ಹೇಳ್ತಾ ಇದ್ರೆ ಇಲ್ಲಿ ಏನನ್ನ ಹೇಳ್ತಾ ಇದ್ರೆ, ಸನಾತನ ಗೋಸ್ವಾಮಿ ಅವರ ಹೆಸರು ಶಾಕಾರ ಮಲ್ಲಿಕ್ ಅಲ್ವಾ. ರೂಪ ಗೋಸ್ವಾಮಿ ಅವರ ಹೆಸರು ಡಬೀರಾ ಖಾಸಾ ಅಲ್ಲ. ಸೊ ಸಾಕಾರ ಮಲ್ಲಿಕ್ ಮತ್ತೆ ಡಬೀರಾ ಖಾಸಾ ಮತ್ತೆ ಅವರಿಬ್ರು ನವಾಬ್ ಹುಸೇನ್ ಶಾ ಅವರ ಆಳ್ವಿಕೆಯಲ್ಲಿ ಬಂಗಾಳ ಸರ್ಕಾರದ ಮಂತ್ರಿ ಮಂಡಲದಲ್ಲಿ ಅವರಿಬ್ರು ಇರ್ತಾರೆ. ಅವ್ರಿವಾಗ ಚೈತನ್ಯ ಮಹಾಪ್ರಭುಗಳನ್ನ ಮೊದಲ ಬಾರಿಗೆ ಅವರ ಊರಿನಲ್ಲಿ ಅವರು ಭೇಟಿಯಾದಾಗ ಅವರು ಮಹಾಪ್ರಭುಗಳ ಜೊತೆಯಲ್ಲಿ ಇರೋಣ ಅಂತ ಹೇಳ್ಬಿಟ್ಟು ಅವರು ನಿರ್ಧಾರ ಮಾಡಿ ಅವರು ಸೇವೆಯಿಂದ ನಿವೃತ್ತಿ ಹೊಂದ್ಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾರೆ. ವೃಂದಾವನದಿಂದ ಹಿಂದಿರುಗುತ್ತಿದ್ದಾಗ ವಾರಣಾಸಿಯನ್ನು ತಲುಪಿದ ಮಹಾಪ್ರಭುಗಳು ಶ್ರೀ ತಪನ ಮಿಶ್ರಾ ಮತ್ತು ಚಂದ್ರಶೇಖರರ ಅತಿಥಿಗಳಾಗಿದ್ದರು. ನೋಡಿ, ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಆ ವೃಂದಾವನದಿಂದ ಅವರು ವಾಪಸ್ಸು ಪುರಿಗೆ ಬರ್ಬೇಕಾದ್ರೆ ಮೊದ್ಲು ಅವರು ಪ್ರಯಾಗಕ್ಕೆ ಬರ್ತಾರೆ ಅಲ್ವಾ. ಪ್ರಯಾಗಕ್ಕೆ ಬಂದಾಗ ರೂಪ ಗೋಸ್ವಾಮಿ ಅವರನ್ನ ಭೇಟಿ ಮಾಡಿ 10 ದಿನಗಳ ಕಾಲ ಅವರು ಅಭಿಧೇಯ ಜ್ಞಾನವನ್ನ ಅವ್ರಿಗೆ ಉಪದೇಶ ಮಾಡ್ತಾರೆ. ಅದಾದ್ಮೇಲೆ ಅವರು ವಾರಣಾಸಿಗೆ ಬರ್ತಾರೆ. ಅವರು ವಾರಣಾಸಿಗೆ ಬರೋ ಅಷ್ಟರಲ್ಲಿ ಸನಾತನ ಗೋಸ್ವಾಮಿನ ಅವ್ರನ್ನ ಜೈಲಲ್ಲಿ ಹಾಕಿರ್ತಾರಲ್ವಾ, ಆ ಜೈಲಿನಿಂದ ಅವರು ತಪ್ಪಿಸ್ಕೊಂಡು ಅವರು ಇಲ್ಲಿ ವಾರಣಾಸಿಗೆ ಬರ್ತಾರೆ. ವಾರಣಾಸಿಗೆ ಬಂದಾಗ ಚೈತನ್ಯ ಮಹಾಪ್ರಭುಗಳು ಯಾರ ಮನೇಲಿ ಇರ್ತಾರೆ, ಅವರು ತಪನ ಮಿಶ್ರ ಮತ್ತೆ ಚಂದ್ರಶೇಖರ ಅವ್ರ ಮನೆಯಲ್ಲಿ ಅವರು ಅತಿಥಿಗಳಾಗಿ ಇರ್ತಾರೆ. ಈ ತರ ಅವರು ಚಂದ್ರಶೇಖರ ಮನೆಯಲ್ಲಿ ಅತಿಥಿಗಳಾಗಿದ್ದಾಗ ಸನಾತನ ಗೋಸ್ವಾಮಿ ಅವರು ಚೈತನ್ಯ ಮಹಾಪ್ರಭುಗಳನ್ನ ಅವರು ಭೇಟಿ ಆಗ್ತಾರೆ. ಇವರಿಬ್ಬರಿಗೆ ಮಹಾರಾಷ್ಟ್ರದ ಬ್ರಾಹ್ಮಣೊಬ್ಬ ನೆರವು ನೀಡುತ್ತಿದ್ದ. ಆ ಕಾಲದಲ್ಲಿ ಮಾಯಾವಾದ ಪಂಥದ ಮಹಾನ್ ಸನ್ಯಾಸಿಯಾದ ಶ್ರೀಪಾದ ಪ್ರಕಾಶಾನಂದ ಸರಸ್ವತಿಯವರು ವಾರಣಾಸಿಯ ಮುಖ್ಯಸ್ಥರಾಗಿದ್ದರು ಅಲ್ವಾ. ಚೈತನ್ಯ ಮಹಾಪ್ರಭುಗಳು ಆ ವಾರಣಾಸಿಗೆ ಬಂದಾಗ ಅಲ್ಲಿ ಆ ವಾರಣಾಸಿಯಲ್ಲಿ ಮಾಯಾವಾದವೇ ಹೆಚ್ಚು ಇತ್ತು. ಆ ಮಾಯಾವಾದಿಗಳಿಗೆಲ್ಲ ಮುಖ್ಯಸ್ಥ
ನಾವು ನಿನ್ನೆ ತಿಳ್ಕೊಂಡ್ವಿ ಅಲ್ವಾ. ಇಲ್ಲಿ ಕೇಶವ ಭಾರತಿಯವರಿಂದ ಚೈತನ್ಯ ಮಹಾಪ್ರಭುಗಳು ಸನ್ಯಾಸತ್ವವನ್ನ ಪಡಿತಾರೆ. ಸೊ ಇಲ್ಲಿ ಭಾರತಿ, ಸರಸ್ವತಿ, ಅದೇ ತರ ಪುರಿ, ಇವಾಗ ನೋಡಿ ಮಾಧವೇಂದ್ರ ಪುರಿ, ಈಶ್ವರ ಪುರಿ ಅಂತ ನಾವು ತಿಳ್ಕೊಂತಾ ಇದೀವಿ. ಸೊ ಈ ತರ ಪುರಿ ಅಂತ ಇರೋದು, ಮತ್ತೆ ಭಾರತಿ ಅಂತ ಇರೋದು, ಸರಸ್ವತಿ ಅಂತ ಇರೋದು, ಇದೆಲ್ಲನೂ ಸಹ ಮಾಯಾವಾದದಲ್ಲಿ ಇದು ಅಥವಾ ಶಂಕರ ಸಂಪ್ರದಾಯದಲ್ಲಿ ಬಿರುದನ್ನು ಕೊಡೋದು. ಅದರಲ್ಲಿ ಅವರು ಮೇಲು ಕೀಳು ಅಂತ ನೋಡ್ತಾರೆ. ಅಂದ್ರೆ ಕೆಳಗಿನ ಹಂತ, ಮಧ್ಯದ ಹಂತ, ಮತ್ತೆ ಉನ್ನತ ಹಂತ. ಈ ಸರಸ್ವತಿ ಅನ್ನೋದು ತುಂಬಾ ಉನ್ನತ ಹಂತ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇಲ್ಲಿ ನೋಡಿ, ಈ ಪ್ರಕಾಶಾನಂದ ಸರಸ್ವತಿ ಅನ್ನೋರು ಅಂದ್ರೆ ಆ ತುಂಬಾ ಉನ್ನತ ಮಟ್ಟದಲ್ಲಿರುವಂತಹ ಅವರು ಸನ್ಯಾಸತ್ವವನ್ನ ಅವರು ಪಡ್ಕೊಂಡಿರ್ತಾರೆ. ಈ ಪ್ರಕಾಶಾನಂದ ಸರಸ್ವತಿಯವರು ಈ ವಾರಣಾಸಿಯ ಮುಖ್ಯಸ್ಥರಾಗಿರ್ತಾರೆ. ಮಹಾಪ್ರಭುಗಳು ವಾರಣಾಸಿಯಲ್ಲಿದ್ದಾಗ ಅವರ ಸಮೂಹ ಸಂಕೀರ್ತನ ಆಂದೋಲನದಿಂದಾಗಿ ಜನಸಾಮಾನ್ಯರು ಬಹಳವಾಗಿ ಅವರ ಆಕರ್ಷಣೆಗೆ ಒಳಗಾದರು. ಅವರು ವಾರಣಾಸಿಯಲ್ಲಿ ಇದ್ದಾಗ ಚೈತನ್ಯ ಮಹಾಪ್ರಭುಗಳು ಅಲ್ಲಿ ವಾರಣಾಸಿ ಪಟ್ಟಣದಲ್ಲಿ, ಆ ಕಾಶಿಯಲ್ಲೂ ಸಹ ಅವರು ಹರಿನಾಮ ಸಂಕೀರ್ತನೆಯನ್ನ ಮಾಡ್ತಾರೆ. ಈ ಹರಿನಾಮ ಸಂಕೀರ್ತನ ಮಹಾಪ್ರಭುಗಳೇ ಮಾಡಿದಾಗ ಯಾರಾದ್ರೂ ಆಕರ್ಷಿತರಾಗಿಲ್ಲ ಅಂತಂದ್ರೆ ನಿಜವಾಗ್ಲೂ ಏನ್ ಹೇಳ್ಬೇಕು ಗೊತ್ತಿಲ್ಲ ಅಲ್ವಾ. ಅದಕ್ಕೆ ಎಲ್ಲರೂ ಸಹ, ಪ್ರತಿಯೊಬ್ರು ಸಹ ವಿಶ್ವನಾಥ ದೇವಾಲಯಕ್ಕೆ ಸಾವಿರಾರು ಭಕ್ತರು ಅವರನ್ನು ಹಿಂಬಾಲಿಸುತ್ತಿದ್ದರು. ಇಲ್ಲಿ ಮಹಾಪ್ರಭುಗಳು ಎಲ್ಲಿ ಹೋದ್ರೆ ಅಲ್ಲಿ ಹಿಂದೆ ಹಿಂದೆ ಜನಗಳು ಅವರನ್ನ ಹಿಂಬಾಲಿಸ್ತಾ ಇದ್ರು. ಇಷ್ಟು ಅವರು ಆಕರ್ಷಣೆಗೆ ಒಳಗಾಗಿದ್ರು ಮಹಾಪ್ರಭುಗಳಿಂದ. ಕೆಲವರು ಅವರ ಶರೀರ ಲಕ್ಷಣಗಳಿಂದ ಆಕರ್ಷಿತರಾದರೆ, ಇನ್ನು ಕೆಲವರು ಭಗವಂತನ ಗುಣಗಾನ ಮಾಡುವ ಅವರ ಶುಶ್ರಾವ್ಯ ಹಾಡುಗಳಿಂದ ಆಕರ್ಷಿತರಾಗಿದ್ದರು. ನೋಡಿ, ಇಲ್ಲಿ ಮಹಾಪ್ರಭುಗಳು ಗೌರವ ವರ್ಣ, ಅವರು ತುಂಬಾ ಸುಂದರವಾಗಿದ್ರು ಅಲ್ವಾ. ಅವರ ಸೌಂದರ್ಯಕ್ಕೆ ಕೆಲವರು ಆಕರ್ಷಿತರಾಗಿದ್ರೆ, ಇನ್ನು ಕೆಲವರು ಅವರು ಮಾಡುವ ಆ ಹರಿನಾಮ ಸಂಕೀರ್ತನೆಯ ಆ ಗುಣಗಾನಕ್ಕೆ ಅವರು ಆಕರ್ಷಿತರಾಗಿದ್ರು ಅಂತ ಹೇಳ್ತಾ ಇದ್ದಾರೆ. ಮಾಯಾವಾದಿ ಸನ್ಯಾಸಿಗಳು ತಮ್ಮನ್ನು ನಾರಾಯಣ ಎಂದು ಕರೆದುಕೊಳ್ಳುತ್ತಾರೆ. ಸಂಕೀರ್ತನ ಸಮಾವೇಶದಲ್ಲಿ ಮಹಾಪ್ರಭುಗಳನ್ನು ಕಂಡ ಕೆಲವು ಮಂದಿ ಅವರನ್ನು ವಾಸ್ತವವಾಗಿ ನಾರಾಯಣ ಎಂದೇ ಭಾವಿಸಿದರು. ಯಾಕಂದ್ರೆ ಅಲ್ಲಿ ಹೆಚ್ಚು ಮಾಯಾವಾದ ಇತ್ತು ಆ ಕಾಶಿ ಪಟ್ಟಣದಲ್ಲಿ. ಈಗಲೂ ಸಹ ಅಲ್ಲಿ ಹೆಚ್ಚು ಆ ಮಾಯಾವಾದ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇಲ್ಲಿ ಅವರು ಯಾರನ್ನೇ ನೋಡಿದ್ರು ಸಹ ನಾರಾಯಣ, ನಾನು ನಾರಾಯಣ, ನೀನು ನಾರಾಯಣ ಅಂತ ಅವರ ಮನಸ್ಥಿತಿ ಅಲ್ವಾ. ಅಂದ್ರೆ ನಾವು ದೇವರೇ, ಎಲ್ಲರೂ ದೇವರೇ ಅನ್ನೋ ಮನಸ್ಥಿತಿ. ಅದಕ್ಕೋಸ್ಕರ ಇಲ್ಲಿ ಚೈತನ್ಯ ಮಹಾಪ್ರಭುಗಳನ್ನು ನೋಡಿದಾಗ ಅವರು ನಿಜವಾಗ್ಲೂ ಇವರು ನಾರಾಯಣ ಅಂತ ಹೇಳ್ಬಿಟ್ಟು ಅವ್ರನ್ನ ಭಾವಿಸಿರ್ತಾರೆ. ಈ ವರದಿ ಮಹಾ ಸನ್ಯಾಸಿ ಪ್ರಕಾಶಾನಂದ ಸರಸ್ವತಿಯವರಿಗೂ ತಲುಪಿತು. ಭಾರತದಲ್ಲಿ ಮಾಯಾವಾದ ಮತ್ತು ಭಾಗವತ ಪಂಥಗಳ ನಡುವೆ ಸದಾ ಆಧ್ಯಾತ್ಮಿಕ ಪೈಪೋಟಿ ಇದ್ದೇ ಇದೆ. ಸೊ ಇಲ್ಲಿ ಮಾಯಾವಾದ ಮತ್ತೆ ಈ ಭಾಗವತ ಪಂಥ ಇವೆ. ಅಂದ್ರೆ ವೈಷ್ಣವಾದಿಗಳು ಯಾವಾಗ್ಲೂ ಸಹ ಅಲ್ಲಿ ಪೈಪೋಟಿ ಇದೆ. ಹೀಗಾಗಿ ಮಹಾಪ್ರಭುಗಳ ಸುದ್ದಿ ತಲುಪಿದೊಡನೆಯೇ ಮಹಾಪ್ರಭುಗಳು ವೈಷ್ಣವ ಸನ್ಯಾಸಿ ಎಂಬುದನ್ನು ಅರಿತಿದ್ದ ಪ್ರಕಾಶಾನಂದರು ಸುದ್ದಿ ತಂದವರ ಎದುರು ಮಹಾಪ್ರಭುಗಳ ಬಗ್ಗೆ ಲಘುವಾಗಿ ಮಾತನಾಡಿದರು. ಅವರಿಗೆ ಗೊತ್ತಾಗೋಗುತ್ತೆ ಈ ಹರಿನಾಮ ಸಂಕೀರ್ತನೆ ಮಾಡ್ತಾ ಇರೋದು ಅವರು ವೈಷ್ಣವ ಸನ್ಯಾಸಿನೇ ಇರ್ಬೇಕು ಅಂತ ಹೇಳ್ಬಿಟ್ಟು ಯಾರು ಈ ಸುದ್ದಿಯನ್ನ ತಗೊಂಡು ಹೋಗಿ ಮುಟ್ಟಿಸ್ತಾರೆ ಪ್ರಕಾಶಾನಂದ ಸರಸ್ವತಿ ಅವರಿಗೆ, ಆ ಪ್ರಕಾಶಾನಂದ ಸರಸ್ವತಿ ಯಾರು ಆ ಸುದ್ದಿನ ಮುಟ್ಟಿಸ್ತಾರೋ ಅವ್ರ ಹತ್ರ ಚೈತನ್ಯ ಮಹಾಪ್ರಭುಗಳ ಕುರಿತಾಗಿ ತುಂಬಾ ಲಘುವಾಗಿ ಅವರು ಮಾತಾಡ್ತಾರೆ. ಸಂಕೀರ್ತನ ಆಂದೋಲನದ ಬೋಧನೆಯ ಕಾರಣ ಪ್ರಕಾಶಾನಂದರು ಮಹಾಪ್ರಭುಗಳ ಚಟುವಟಿಕೆಗಳಿಗೆ ಅಸಮ್ಮತಿ ಸೂಚಿಸಿದರು. ಅವ್ರಿಗೆ ಇಷ್ಟ ಆಗೋದಿಲ್ಲ, ಈ ಸಂಕೀರ್ತನ ಚಳುವಳಿಯಲ್ಲೂ ಸಹ ಇಷ್ಟ ಆಗೋದಿಲ್ಲ. ಯಾಕೆ ಅಂತಂದ್ರೆ ಅವರ ದೃಷ್ಟಿಯಲ್ಲಿ ಒಬ್ಬ ಸನ್ಯಾಸಿ ಅನ್ನೋನು ವೇದಾಂತವನ್ನ ಅರ್ಥ ಮಾಡ್ಕೋಬೇಕು, ಆ ವೇದಾಂತ ದರ್ಶನವನ್ನ ಅರ್ಥ ಮಾಡ್ಕೋಬೇಕು. ಆದ್ರೆ ಇದೇನಿದು ಸನ್ಯಾಸಿ ಅಂತಾರೆ, ಇವ್ರು ನೋಡಿದ್ರೆ ಈ ತರ ಕುಣಿಯೋದು ಹಾಡೋದು ಮಾಡ್ತಾರೆ, ಇದು ಸನ್ಯಾಸಿ ಲಕ್ಷಣವಾ ಕುಣಿಯೋದು ಹಾಡೋದು ಮಾಡೋದು ಅಂತ ಹೇಳ್ಬಿಟ್ಟು ಅವ್ರಿಗೆ ಈ ಸಂಕೀರ್ತನ ಯಜ್ಞ ಎಲ್ಲ ಅವ್ರಿಗೆ ಇಷ್ಟ ಆಗೋದಿಲ್ಲ. ಅವರ ದೃಷ್ಟಿಯಲ್ಲಿ ಅದು ಕೇವಲ ಒಂದು ಧಾರ್ಮಿಕ ಭಾವನೆ. ನೋಡಿ, ಅವರ ದೃಷ್ಟಿಯಲ್ಲಿ ಈ ಹಾಡು ಹೇಳೋದು ಕುಣಿಯೋದು ಇದೆಲ್ಲನೂ ಸಹ ಒಂದು ಧಾರ್ಮಿಕ ಭಾವನೆ. ಅದಕ್ಕೇನೆ ನಮ್ಗೆ ಹೇಳ್ತಾರೆ ಅಲ್ವಾ, ಈಗ ನಾವೇನ್ ಮಾಡ್ತೀವಿ, ನಾವು ವಿಗ್ರಹ ಆರಾಧನೆ ಮಾಡ್ತೀವಿ ಅಲ್ವಾ. ರಾಧಾಕೃಷ್ಣರ ವಿಗ್ರಹವನ್ನ ಅವರು ನಿಜವಾಗ್ಲೂ ಅವರು ದೇವ್ರೇ ಅಲ್ಲೇ ಇದ್ದಾರೆ, ನಮ್ಮ ಹತ್ರನೇ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಅಂದ್ರೆ ಏನೆಲ್ಲ ಮಾಡ್ಬೇಕು ಅಂದ್ರೆ ಅಭಿಷೇಕ ಮಾಡೋದ್ರಿಂದ ಇಟ್ಕೊಂಡು, ತಿನ್ಸೋದ್ರಿಂದ ಇಟ್ಕೊಂಡು, ಅಂದ್ರೆ ಸುಂದರವಾಗಿ ಅಲಂಕಾರ ಮಾಡೋದ್ರಿಂದ ಇಟ್ಕೊಂಡು, ಆ ಷೋಡಶೋಪಚಾರ ಪೂಜೆ ಮಾಡೋದ್ರಿಂದ ಇಟ್ಕೊಂಡು, ಅವ್ರಿಗೆ ಊಟವನ್ನ ಮಾಡಿಸೋದ್ರಿಂದ ಇಟ್ಕೊಂಡು, ಅವ್ರನ್ನ ಮಲಗಿಸೋದ್ರಿಂದ ಇಟ್ಕೊಂಡು ಎಲ್ಲವನ್ನೂ ಮಾಡ್ತೀವಿ ಅಲ್ವಾ. ಅದಕ್ಕೆ ಅವ್ರೇನ್ ಹೇಳ್ತಾರೆ ಅಂತಂದ್ರೆ ಬೊಂಬೆ ಆಟ ಆಡ್ತಾರೆ ಇವರು ವೈಷ್ಣವರು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಈ ಬೊಂಬೆ ಆಟವನ್ನ ನಿಲ್ಸಿ, ನೀವು ಮಕ್ಕಳ ತರ ಬೊಂಬೆ ಆಟ ಆಡ್ತಿದ್ರಲ್ಲ ಇದನ್ನ ನಿಲ್ಸಿ, ನೀವು ಆ ನಿರಾಕಾರದ ಹತ್ರ ನೀವು ನಿಮ್ಮನ್ನ ಕರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ ಯಾವಾಗ ನೀವು ಮೆಚೂರ್ ಆಗ್ತೀರಾ, ನೀವು ಈ ತರ ಒಂದು ಚಿಕ್ಕ ಮಕ್ಕಳ ಆಟ ಆಡ್ತಿದ್ದೀರಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ ಅಲ್ವಾ. ಆದ್ರೆ ನೋಡಿ, ನಾವು ಇವಾಗ ಏನು ಬ್ರಹ್ಮನ್, ಪರಮಾತ್ಮ, ಭಗವಾನ್ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡಿದೀವಿ. ಭಗವಂತ ಅನ್ನೋರು ಒಬ್ಬ ವ್ಯಕ್ತಿ, ಅವ್ರು ನಿರಾಕಾರ ಅಲ್ಲ. ನಾವು ಬರೀ ನಿರಾಕಾರ ಅಂತ ತಿಳ್ಕೊಂಡ್ರೆ ನಾವು ತುಂಬಾ ಕೆಳಮಟ್ಟದಲ್ಲಿ ನಾವು ಭಗವಂತನನ್ನ, ನಾವು ಆ ಪರಮಸತಿನನ್ನ ನಾವು ಅರ್ಥ ಮಾಡ್ಕೊಂಡಿದೀವಿ ಅಂತ ನಾವು ತಿಳ್ಕೊಂಡಿದೀವಿ ಅಲ್ವಾ. ನೋಡಿ, ಅದೇ ತರನೇ ಇಲ್ಲಿ ಹೇಳ್ತಾ ಇದಾರೆ, ಇದೊಂದು ಬರೇ ಧಾರ್ಮಿಕ ಭಾವನೆ ಅಷ್ಟೇನೆ ಅಂತ ಹೇಳ್ಬಿಟ್ಟು. ಪ್ರಕಾಶಾನಂದರು ವೇದಾಂತದ ಘನ ವಿದ್ಯಾರ್ಥಿಯಾಗಿದ್ದು ಅವರು ಸಂಕೀರ್ತನದಲ್ಲಿ ತೊಡಗದೆ
ವೇದಾಂತಕ್ಕೆ ಗಮನ ಕೊಡುವಂತೆ ತಮ್ಮ ಅನುಯಾಯಿಗಳಿಗೆ ಉಪದೇಶಿಸಿದರು. ಅವಾಗ ನೋಡಿ ಅವ್ರೇನು ಹೇಳ್ತಿದ್ದಾರೆ, ನೀವು ಅವರನ್ನ ಅನುಸರಿಸಬೇಡಿ. ಅವರು ಈಗ ಇಡೀ ಕಾಶಿ ಪಟ್ಟಣದಲ್ಲಿರುವ ಜನರೆಲ್ಲರೂ ಸಹ ಅವರಿಂದ ಆಕರ್ಷಿತರಾಗಿದ್ದಾರೆ. ಆದ್ರೆ ನೀವೆಲ್ಲನೂ ಸಹ ಆ ಚೈತನ್ಯ ಮಹಾಪ್ರಭುಗಳಿಂದ ಆಕರ್ಷಿತರಾಗ್ಬೇಡಿ. ನೀವು ಇಲ್ಲಿ ವೇದಾಂತವನ್ನ ನೀವು ತಿಳ್ಕೊಳ್ಳಿ, ನೀವು ಇದಕ್ಕೆ ಗಮನ ಕೊಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಮಹಾಪ್ರಭುಗಳ ಭಕ್ತನಾದ ಬ್ರಾಹ್ಮಣನೊಬ್ಬನಿಗೆ ಪ್ರಕಾಶಾನಂದರ ಟೀಕೆ ಹಿಡಿಸಲಿಲ್ಲ. ನೋಡಿ, ಇದನ್ನ ಯಾರು ಅವ್ರಿಗೆ ಹೋಗಿ ಸುದ್ದಿ ಮುಟ್ಟಿಸ್ತಾರಲ್ಲ, ಪ್ರಕಾಶಾನಂದ ಸರಸ್ವತಿ ಅವ್ರಿಗೆ ಮಹಾಪ್ರಭುಗಳ ಕುರಿತಾಗಿ ಅವ್ರು ಟೀಕೆ ಮಾಡಿರೋದು ಅವ್ರಿಗೆ ಇಷ್ಟನೇ ಆಗೋದಿಲ್ಲ. ಅವ್ರಿಗೆ ತುಂಬಾ ಮನಸ್ಸಿಗೆ ನೋವಾಗುತ್ತೆ. ಯಾಕಂದ್ರೆ ಅವರು ಚೈತನ್ಯ ಮಹಾಪ್ರಭುಗಳ ಭಕ್ತರಾಗಿರ್ತಾರೆ. ಅವನು ತನ್ನ ವಿಷಾದ ವ್ಯಕ್ತಪಡಿಸಲು ಮಹಾಪ್ರಭುಗಳ ಬಳಿಗೆ ತೆರಳಿದನು. ಅವ್ರಿಗೆ ಬೇಜಾರ್ ಮಾಡ್ಕೊಂಡು ಅವ್ರು ಏನ್ ಮಾಡ್ತಾರೆ, ನೋಡಿ ನಿಮ್ ಬಗ್ಗೆ ಈ ತರ ಮಾತಾಡ್ತಾ ಇದಾರೆ ಪ್ರಕಾಶಾನಂದ ಸರಸ್ವತಿಯವರು ಅಂತ ಹೇಳ್ಬಿಟ್ಟು ಚೈತನ್ಯ ಮಹಾಪ್ರಭುಗಳಿಗೆ ಆ ವಿಷಯವನ್ನ ಹೇಳ್ತಾರೆ. ಸನ್ಯಾಸಿ ಪ್ರಕಾಶಾನಂದರ ಎದುರು ಮಹಾಪ್ರಭುಗಳ ಹೆಸರೆತ್ತಿದಾಗ ಅವರು ಮಹಾಪ್ರಭುಗಳನ್ನು ಕಟುವಾಗಿ ಟೀಕಿಸಿದ್ದನ್ನ ಮಹಾಪ್ರಭುಗಳಿಗೆ ತಿಳಿಸಿದನು. ನಿಮ್ ಹೆಸರು ಹೇಳಿದಾಗ ಪ್ರಕಾಶಾನಂದ ಸರಸ್ವತಿಯವರ ಹತ್ರ ಅವ್ರು ನಿಮ್ಮನ್ನ ಟೀಕಿಸಿದ್ರು ಅಂತ ಹೇಳ್ಬಿಟ್ಟು ಆ ವಿಷಯವನ್ನ ಚೈತನ್ಯ ಮಹಾಪ್ರಭುಗಳಿಗೆ ತಿಳಿಸ್ತಾರೆ. ಪ್ರಕಾಶಾನಂದರು ಚೈತನ್ಯದ ಹೆಸರನ್ನ ಅನೇಕ ಸಲ ಸ್ಮರಣೆ ಮಾಡಿದ್ದನ್ನು ಅವನು ಆಲಿಸಿದನು. ನೋಡಿ, ಅವ್ರು ಹೋಗಿ ಚೈತನ್ಯ ಮಹಾಪ್ರಭುಗಳ ವಿಷಯವನ್ನ ತಿಳಿಸಿದಾಗ ಆ ಪ್ರಕಾಶಾನಂದ ಸರಸ್ವತಿ ಹಲವಾರು ಬಾರಿ ಚೈತನ್ಯ ಮಹಾಪ್ರಭುಗಳ ಹೆಸರನ್ನ ಹೇಳ್ತಾರೆ. ಆದ್ರೆ ಚೈತನ್ಯ ಅನ್ನೋ ಒಂದು ಹೆಸರನ್ನ ಹೇಳ್ತಾರೆ ಹೊರತು ಅವ್ರದ್ದು ಪೂರ್ತಿ ಹೆಸರು ಶ್ರೀಕೃಷ್ಣ ಚೈತನ್ಯ ಅಲ್ವಾ. ಕೃಷ್ಣ ಅನ್ನೋ ಒಂದು ಹೆಸರನ್ನ ಅವ್ರು ಹೇಳದೇ ಇಲ್ಲ, ಒಂದ್ಸತಿನೂ ಹೇಳೋದಿಲ್ಲ. ಅದನ್ನು ಸಹ ಅವರು ಗಮನಿಸ್ತಾರೆ ಆ ಭಕ್ತರು. ಆ ವಿಷಯವನ್ನು ಸಹ ಈಗ ಚೈತನ್ಯ ಮಹಾಪ್ರಭುಗಳಿಗೆ ಹೇಳ್ತಾ ಇದ್ದಾರೆ. ಚೈತನ್ಯ ಹೆಸರನ್ನು ಅನೇಕ ಸಲ ಸ್ಮರಣೆ ಮಾಡಿದ ಸನ್ಯಾಸಿ ಪ್ರಕಾಶಾನಂದರು ಒಮ್ಮೆಯೂ ಕೃಷ್ಣನಾಮ ಸ್ಮರಿಸದನ್ನು ಕಂಡ ಬ್ರಾಹ್ಮಣ ಸ್ತಂಭೀಭೂತನಾಗಿದ್ದನು. ಅವ್ರು ಒಂದ್ಸತಿನೂ ಸಹ ಅವ್ರ ಪೂರ್ತಿ ಹೆಸರು ಕೃಷ್ಣ ಚೈತನ್ಯ ಅಂತ ಹೇಳ್ಬಿಟ್ಟು ಆ ಕೃಷ್ಣ ಅನ್ನೋ ಒಂದು ಪದವನ್ನ ಅವ್ರು ಹೇಳಲಿಕ್ಕೆ ಇಷ್ಟನೇ ಪಡೋದಿಲ್ಲ. ಇದನ್ನು ನೋಡಿ ಅವ್ರಿಗೆ ಸ್ತಂಭೀಭೂತರಾಗ್ತಾರೆ ಆ ಬ್ರಾಹ್ಮಣ. ಇದೇನಿದು, ಹಲವಾರು ಬಾರಿ ಚೈತನ್ಯ ಮಹಾಪ್ರಭುಗಳ ಹೆಸರನ್ನ ಹೇಳ್ತಾ ಇದಾರೆ, ಆದ್ರೆ ಚೈತನ್ಯ ಅಂತ ಹೇಳ್ತಾ ಇದಾರೆ ಹೊರತು ಕೃಷ್ಣ ಚೈತನ್ಯ ಅಂತ ಅವರು ಕೃಷ್ಣ ಅನ್ನೋ ಒಂದು ಪದವನ್ನ ಅವ್ರು ಬಳಕೆನೇ ಮಾಡ್ತಾ ಇಲ್ವಲ್ಲ, ಇದು ಸಾಧ್ಯನಾ ಅಂತ ಹೇಳ್ಬಿಟ್ಟು ಆ ಬ್ರಾಹ್ಮಣ ಸ್ತಂಭೀಭೂತನಾಗ್ತಾರೆ. ಮಾಯಾವಾದಿಯು ಏಕೆ ಕೃಷ್ಣನ ಪವಿತ್ರ ನಾಮ ಸ್ಮರಣೆ ಮಾಡುವುದಿಲ್ಲ ಎಂಬುದನ್ನ ಮಹಾಪ್ರಭುಗಳು ನಗುತ್ತಲೇ ಬ್ರಾಹ್ಮಣನಿಗೆ ವಿಷದಪಡಿಸಿದರು. ನೋಡಿ, ಈ ವಿಷಯವನ್ನು ಸಹ ಅವ್ರಿಗೆ ಇಟ್ಕೊಳ್ಲಿಕ್ಕೆ ಆಗೋದಿಲ್ಲ ಮನ್ಸಲ್ಲಿ. ಅದಕ್ಕೆ ಅವರು ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ನಿಮ್ಮ ಹೆಸರನ್ನ ಹಲವಾರು ಬಾರಿ ಹೇಳ್ತಾರೆ, ಆದ್ರೆ ಚೈತನ್ಯ ಅಂತ ಹೇಳ್ತಾರೆ ಹೊರತು ಕೃಷ್ಣ ಅನ್ನೋ ಒಂದು ಪದವನ್ನೇ ಉಪಯೋಗಿಸೋದಿಲ್ಲ ಅಂತ ಹೇಳಿದಾಗ ನೋಡಿ, ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಆ ಬ್ರಾಹ್ಮಣಿಗೆ ಹೇಳ್ತಾ ಇದ್ದಾರೆ, ಹೌದು, ಮಾಯಾವಾದಿಗಳಿಗೆ ಆ ಕೃಷ್ಣ ಅನ್ನೋ ಒಂದು ಪದವನ್ನ ಅವ್ರಿಗೆ ಉಪಯೋಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ನಗ್ನಗ್ತಾನೆ ಹೇಳ್ತಾರೆ. ಯಾಕೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ, ಮಾಯಾವಾದಿಗಳು ಸದಾಕಾಲ ಬ್ರಹ್ಮ, ಆತ್ಮ, ಚೈತನ್ಯ ಮೊದಲಾದವುಗಳನ್ನ ಉಚ್ಚರಿಸುತ್ತಾರಾದರೂ ಕೃಷ್ಣನ ಪಾದ ಕಮಲಗಳಲ್ಲಿ ಅವರು ಅಪರಾಧಿಗಳು. ನೋಡಿ, ಅವರು ಬರೇ ಬ್ರಹ್ಮ, ಆತ್ಮ, ಚೈತನ್ಯ ಅನ್ನೋ ಒಂದು ಪದಗಳನ್ನ ಅವ್ರು ಹೇಳ್ತಾರೆ ಹೊರತು ಆ ಕೃಷ್ಣನ ಪಾದ ಕಮಲಗಳಲ್ಲಿ ಅವರು ಅಪರಾಧವನ್ನ ಅವರು ಮಾಡ್ತಾರೆ. ಆದ್ದರಿಂದ ವಾಸ್ತವವಾಗಿ ಶ್ರೀಕೃಷ್ಣನ ಪವಿತ್ರ ಹೆಸರನ್ನ ಉಚ್ಚರಿಸಲು ಅವರು ಅಸಮರ್ಥರು. ಯಾಕಂದ್ರೆ ಅವರು ಕೃಷ್ಣನನ್ನ ಅವರು ನಿರಾಕಾರ ಅಂತ ಹೇಳ್ತಾರೆ. ಅವರು ಕೃಷ್ಣನ ಸರ್ವೋಚ್ಚ ಸ್ಥಾನವನ್ನ ಅವರು ಒಪ್ಕೊಳೋದಿಲ್ಲ. ಅದಕ್ಕೋಸ್ಕರ ಅವರು ಅಂತಹ ಅಪರಾಧವನ್ನ ಮಾಡಿರೋದ್ರಿಂದ ಅವರ ಬಾಯಲ್ಲಿ ಆ ಕೃಷ್ಣ ನಾಮ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವರು ಅಸಮರ್ಥರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣನ ಹೆಸರು ಹಾಗೂ ದೇವೋತ್ತಮ ಪರಮ ಪುರುಷ ಕೃಷ್ಣ ಇಬ್ಬರು ಅನನ್ಯ. ಕೃಷ್ಣ ಬೇರೆ ಅಲ್ಲ, ಕೃಷ್ಣನ ಹೆಸರು ಬೇರೆ ಅಲ್ಲ ಅಂತ ನಾವು ತಿಳ್ಕೊಂಡಿದೀವಲ್ವಾ. ವ್ಯಕ್ತಿ ಕೃಷ್ಣ ಬೇರೆ ಅಲ್ಲ, ಹೆಸರು ಕೃಷ್ಣ ಅನ್ನೋದು ಬೇರೆ ಅಲ್ಲ. ಅದೇ ತರ ನಾವು ಈ ಭೌತಿಕ ಪ್ರಪಂಚದಲ್ಲಿ ಹೆಸರು ಬೇರೆ ಮತ್ತೆ ಆ ವಸ್ತು ಬೇರೆ ಅಂತ ನಾವು ತಿಳ್ಕೊಂಡಿದೀವಿ ಅಲ್ವಾ. ಇವಾಗ ನಮ್ಗೆ ನೀರ್ ಬಾಯಾರಿಕೆ ಆದ್ರೆ ನಾವು ನೀರು 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 ಅಂತ ಹೇಳ್ಬಿಟ್ಟು ಹಲವಾರು ಬಾರಿ ಹೇಳಿದ್ರು ಸಹ ನಮ್ಗೆ ಆ ಬಾಯಾರಿಕೆ ಹೋಗೋದಿಲ್ಲ, ನಾವು ನೀರನ್ನೇ ಕುಡಿಬೇಕಾಗತ್ತೆ. ಆದ್ರೆ ಆ ಕೃಷ್ಣ ನಾಮವನ್ನ ನಾವು ಹೇಳಿದ್ರೆ ಕೃಷ್ಣ ಬೇರೆ ಅಲ್ಲ, ಆ ವ್ಯಕ್ತಿ ಕೃಷ್ಣ ಬೇರೆ ಅಲ್ಲ ಅಂತ ನಾವು ತಿಳ್ಕೊಂಡಿದೀವಿ. ಏಕೆಂದರೆ ಪರಂಧಾಮದಲ್ಲಿ ಸಕಲವೂ ದಿವ್ಯಾನಂದಮಯವಾದದ್ದೇ. ದೇವೋತ್ತಮ ಪರಮ ಪುರುಷ ಕೃಷ್ಣನಿಗೆ ದೇಹ ಮತ್ತು ಆತ್ಮಗಳ ನಡುವೆ ಯಾವುದೇ ವ್ಯತ್ಯಾಸವಿಲ್ಲ ಅಲ್ವಾ. ಸೊ ಇವಾಗ ನಮ್ ತರ ಕೃಷ್ಣನಿಗೆ ಏನು ಬಾಹ್ಯ ಏನ್ ಹೇಳ್ತಾರೆ, ಸ್ಥೂಲ ಶರೀರ ಮತ್ತೆ ಸೂಕ್ಷ್ಮ ಶರೀರ ಅಂತ ಇಲ್ಲ ಅಲ್ವಾ. ಅವ್ರು ಒಳಗಿಂದ ಹೊರಗಡೆ ತನಕ ಅವರು ಒಂದೇ ಅಲ್ವಾ, ಯಾವುದೇ ಒಂದು ವ್ಯತ್ಯಾಸ ಇಲ್ಲ. ಅವ್ರು ಯಾವಾಗ್ಲೂ ಸಹ ಆನಂದವಾಗಿ ಅವರು ಇರ್ತಾರೆ. ಏಕೆಂದ್ರೆ ಪರಂಧಾಮದಲ್ಲಿ ಸಕಲವೂ ದಿವ್ಯಾನಂದಮಯವಾದದ್ದು. ಹೀಗೆ ಅವನು ಬಾಹ್ಯ ಶರೀರಕ್ಕಿಂತ ಸದಾಕಾಲ ವಿಭಿನ್ನನಾಗಿರುವ ಜೀವಿಗಿಂತ ಭಿನ್ನನು ಅಲ್ವಾ. ನಮ್ಗಾದ್ರೆ ಒಂದು ಬಾಹ್ಯ ಶರೀರ ಅಂತ ಒಂದಿದೆ, ಆಂತರಿಕ ಶರೀರ ಅಂತ ಒಂದಿದೆ. ಅವೆರಡು ಸಹ ನಮ್ಗೆ ಒದಿಕೆಗಳು ಅಲ್ವಾ. ಸೊ ಅದಕ್ಕೆ ನಾವು ಭಗವಂತನಿಗೆ ನಾವು ಮತ್ತೆ ಭಗವಂತ ದೈಹಿಕವಾಗಿ ಒಂದೇ ತರ ನಾವಿಲ್ಲ ಅಲ್ವಾ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ಅವರು ಜೀವಿಗಿಂತ ತುಂಬಾ ಭಿನ್ನರಾಗಿದ್ದಾರೆ. ಕೃಷ್ಣನ ಪಾರಮಾರ್ಥಿಕ ಸ್ಥಿತಿಯಿಂದಾಗಿ ಹುಲು ಮಾನವರಿಗೆ ದೇವೋತ್ತಮ ಪುರುಷನಾದ ಕೃಷ್ಣ, ಅವನ ಪವಿತ್ರ ನಾಮ, ಖ್ಯಾತಿ ಇತ್ಯಾದಿಗಳನ್ನ ವಾಸ್ತವವಾಗಿ ತಿಳಿಯುವುದು ಅಸಾಧ್ಯ. ಅದರಿಂದನೇ ನಮ್ಗೆ ಅರ್ಥ ಮಾಡ್ಕೊಳೋದಿಲ್ಲ. ನಾವೇನು ಕೃಷ್ಣ ಅಂದ್ರೆ ನಮ್ ತರನೇ ಅಂತ ಅನ್ಕೊಂತೀವಿ. ನಾವಿವಾಗ ಹೇಗಿದೀವೋ ಅದೇ ತರನೇ ಕೃಷ್ಣನು ಅವರು ಒಂದು ಜಡ ಶರೀರವನ್ನ, ಅವರು ಜಡ ವಸ್ತುಗಳಿಂದ ಮಾಡಿರುವಂತಹ ಒಂದು ಶರೀರವನ್ನ ಅವ್ರು ಹೊಂದಿದ್ದಾರೆ.
ಅಂತ ಹೇಳ್ಬಿಟ್ಟು ನಾವು ಅವರು ಸಹ 3 ಗುಣಗಳಿಗೆ ಅಧೀನರಾಗಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ನಮ್ ತರನೇ ಕೃಷ್ಣನ ನಾವು ಭಾವಿಸ್ತೀವಿ. ಅವನ ನಾಮ ಖ್ಯಾತಿ ರೂಪ ಲೀಲೆಗಳು ಇವೆಲ್ಲ ಸಾಕ್ಷಾತ್ ಕೃಷ್ಣನೇ ಆಗಿದೆ. ಅದಕ್ಕೋಸ್ಕರ ನಾವು ಅವರ ನಾಮ ಹೇಳಿದ್ರು ಸಹ ಅದು ನಾವು ಕೃಷ್ಣ ಬೇರೆ ಅಲ್ಲ, ಅವರ ನಾಮ ಬೇರೆ ಅಲ್ಲ. ಇವಾಗ ಅವರ ಖ್ಯಾತಿನ ನಾವು ಹೊಗಳ್ತಾ ಇದ್ರೆ ನಾವು ಕೃಷ್ಣನ ಸಂಪರ್ಕದಲ್ಲಿ ಇದೀವಿ ಅಂತಾನೆ ಅರ್ಥ. ನಾವು ಕೃಷ್ಣನ ರೂಪವನ್ನ ನಾವು ನೋಡ್ತಾ ಇದೀವಿ ಅಥವಾ ಅದರ ರೂಪದವನ್ನ ಗುಣಗಾನ ಮಾಡ್ತಿದೀವಿ ಅಂತಂದ್ರೆ ನಾವು ಕೃಷ್ಣನ ಸಂಪರ್ಕದಲ್ಲಿ ಇದೀವಿ ಅಂತ ಅರ್ಥ. ಅದೇ ತರ ನಾವು ಲೀಲೆಗಳನ್ನ ನಾವು ಹೇಳ್ತಾ ಇದೀವಿ ಅಂತಂತಂದ್ರೆ ನಾವು ಕೃಷ್ಣನ ಸಂಪರ್ಕದಲ್ಲಿ ಇದೀವಿ ಅಂತ ಅರ್ಥ. ಅದಕ್ಕೇನೆ ಇಲ್ಲಿ ಹೇಳ್ತಾ ಇದ್ದಾರೆ ಐಹಿಕ ಇಂದ್ರಿಯಗಳಿಗೆ ಅವು ಅಗೋಚರವಾದಂತವು, ಆದ್ರೆ ನಮ್ಗೆ ಅದು ಅರ್ಥ ಆಗೋದಿಲ್ಲ, ನಮ್ಮ ಕಣ್ಣುಗಳಿಗೆ ಅದು ಕಾಣೋದಿಲ್ಲ. ನಾವು ಕಣ್ಣುಗಳಿಂದ ನೋಡಿದ್ರೆ ಮಾತ್ರನೇ ನಾವೆಲ್ಲವನ್ನ ಒಪ್ಕೋತೀವಿ. ಆದ್ರೆ ಕೃಷ್ಣ ಮತ್ತೆ ಕೃಷ್ಣನ ನಾಮರೂಪ ಗುಣ ಲೀಲೆಗಳು ಇವೆಲ್ಲವೂ ಸಹ ಅಭಿನ್ನ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಕೃಷ್ಣನಿಗೂ ಮತ್ತೆ ಕೃಷ್ಣನ ನಾಮರೂಪ ಲೀಲೆಗಳಿಗೆ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಹರೇ ಕೃಷ್ಣ. ಸೊ ಇವತ್ತು 7 ಗಂಟೆ ಆಯ್ತು. ಸೊ ನಾಳೆ ಮತ್ತೆ ನೋಡೋಣಂತೆ ಇಲ್ಲಿ ಮತ್ತೆ ಏನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಚೈತನ್ಯ ಮಹಾಪ್ರಭು ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ, ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತವೃಂದ ಕಿ ಜೈ. ವಾಂಚ ಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಬೇವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ನಾವು ಇವತ್ತಿನ ದಿವಸ ನಾವು ಚೈತನ್ಯ ಮಹಾಪ್ರಭುಗಳು ಮತ್ತೆ ರಾಮಾನಂದರಾಯರ ನಡುವೆ ನಡೆದಿರುವಂತಹ ಆ ಸಂಭಾಷಣೆ ನಾವು ತಿಳ್ಕೊಂಡ್ವಿ. ಮತ್ತೆ ಅವರು ದಕ್ಷಿಣ ಭಾರತದ ಪ್ರವಾಸವನ್ನ ಮಾಡಿರೋದು, ಮತ್ತೆ ಎಲ್ಲರನ್ನೂ ಸಹ ಅವರು ಈ ಭಕ್ತಿ ಮಾರ್ಗದ ಕಡೆಗೆ ಕರ್ಕೊಂಡು ಹೋಗಿರೋದನ್ನ ನಾವು ನೋಡಿದ್ವಿ. ಈಗ ಅವರು ಉತ್ತರ ಭಾರತದ ಕಡೆಗೂ ಅವರು ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ಉತ್ತರ ಭಾರತದಿಂದ ಈಗ ಉತ್ತರ ಭಾರತದ ಕಡೆಗೆ ಹೋಗ್ಬೇಕಾದ್ರೆ ಅವರು ಜಾರ್ಖಂಡ್ ಕಾಡಿನ ಮಧ್ಯದಲ್ಲಿ ಜಾರ್ಖಂಡ್ ಕಾಡಿನ ಮೂಲಕ ಹೋದಾಗ ಅವರು ಅಲ್ಲಿರುವಂತಹ ಆ ಕ್ರೂರ ಮೃಗಗಳನ್ನು ಸಹ ಸಂಕೀರ್ತನೆ ಮಾಡೋ ತರ ಅವರು ಮಾಡಿದ್ರು ಅಂತ ನಾವು ನೋಡಿದ್ವಿ. ಮತ್ತೆ ಯಾವುದೇ ಒಂದು ಈ ಸಂಕೀರ್ತನೆಗೆ ಯಾವುದೇ ಒಂದು ಜಾತಿ ಮತ ಭೇದ ಅಂತ ಹೇಳ್ಬಿಟ್ಟು ಯಾವುದೇ ಒಂದು ಏನು ಭೇದ ಭಾವ ಇಲ್ಲ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಅದಾದ್ಮೇಲೆ ಅವರು ವಾಪಸ್ಸು ಅವರು ಪುರಿಗೆ ಹೋಗ್ಬೇಕಾದ್ರೆ ಅವರು ಯಾವುದು ಪ್ರಯಾಗದಲ್ಲಿ ಇದ್ದಾಗ ರೂಪ ಗೋಸ್ವಾಮಿ ಅವರನ್ನ ಅವರು ಭೇಟಿ ಆಗ್ತಾರೆ. 10 ದಿನಗಳ ಕಾಲ ಅವರು ಅಭಿಧೇಯ ಜ್ಞಾನವನ್ನ ತಿಳಿಸಿಕೊಡ್ತಾರೆ. ಅದಾದ್ಮೇಲೆ ಅವರು ಕಾಶಿ ಪಟ್ಟಣಕ್ಕೆ ಬರೋ ಸಮಯಕ್ಕೆ ಸನಾತನ ಗೋಸ್ವಾಮಿ ಅವರು ಸಹ ಜೈಲಿನಿಂದ ಬಿಡಿಸ್ಕೊಂಡ್ ಬಂದು ಅವರು ಚಂದ್ರಶೇಖರ ಆಚಾರ್ಯರ ಮನೆಯಲ್ಲಿ ಇರುವಂತಹ ಚೈತನ್ಯ ಮಹಾಪ್ರಭುಗಳನ್ನ ಅವರು ಭೇಟಿ ಆಗ್ತಾರೆ. ಆಗ ಅವರು ಸಂಬಂಧ ಜ್ಞಾನವನ್ನ ಅವರು ತಿಳಿಸಿಕೊಡ್ತಾರೆ. ಅದಾದ್ಮೇಲೆ ಅವರು ವಾರಣಾಸಿಯಲ್ಲಿ ಇದ್ದಾಗ ಇಲ್ಲಿ ಪ್ರಕಾಶಾನಂದ ಸರಸ್ವತಿ ಅವರ ಜೊತೆ ಈಗ ಏನಾಗುತ್ತೆ, ಹೇಗೆ ಅವರು ಪ್ರಕಾಶಾನಂದ ಸರಸ್ವತಿ ಅವ್ರನ್ನ ಬದಲಾಯಿಸ್ತಾರೆ, ಹೇಗೆ ಸಾರ್ವಭೌಮ ಭಟ್ಟಾಚಾರ್ಯ ಮಾಯಾವಾದಿ ಆಗಿರ್ತಾರೆ, ಅವ್ರನ್ನ ಹೇಗೆ ಅವರು ಭಗವದ್ ಭಕ್ತನನ್ನಾಗಿ ಪರಿವರ್ತನೆ ಮಾಡ್ತಾರೋ ಅದೇ ತರನೇ ಈಗ ಪ್ರಕಾಶಾನಂದ ಸರಸ್ವತಿ ಅವ್ರನ್ನು ಸಹ ಈಗ ಅವರು ಭಗವದ್ ಭಕ್ತಿ ಮಾರ್ಗಕ್ಕೆ ಅವ್ರನ್ನ ತಗೊಂಡ್ ಬರ್ತಾರೆ. ಅದನ್ನ ನಾವು ನಾಳೆ ದಿವಸ ನಾವು ನೋಡೋಣಂತೆ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಇಷ್ಟೊತ್ತು ನೀವು ಶ್ರದ್ಧೆಯಿಂದ ಕೂತ್ಕೊಂಡು ತಿಳಿಯೋದಕ್ಕೆ. ಹರೇ ಕೃಷ್ಣ. ಮತ್ತೆ ಹರೇ ಕೃಷ್ಣ. ಒಂದ್ ನಿಮಿಷ ಯಾರು ಲೀವ್ ಆಗ್ಬೇಡಿ. ಯಾರೆಲ್ಲ ಇದು ಸೇವೆ ಮಾಡ್ಲಿಕ್ಕೆ ನೀವು ಯಾವ್ದು August 19th ಓಪನಿಂಗ್ ಸೆರೆಮನಿಗೆ ಸೇವೆ ಮಾಡ್ಲಿಕ್ಕೆ ಬರ್ತಾ ಇದೀರಾ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಅದಕ್ಕೆ ಯಾರೆಲ್ಲ ಬರ್ತೀರಾ ಅಂತ ಹೇಳ್ಬಿಟ್ಟು ನೀವು ನಿಮ್ಮ ಹೆಸರನ್ನ ಈಗ ಮತ್ತೊಮ್ಮೆ ಹೇಳ್ತೀರಾ. ನಾನು ಜಸ್ಟ್ ನೋಟ್ ಡೌನ್ ಮಾಡ್ಕೊಂಡು ನಾನು ಅದನ್ನ ತಿಳಿಸ್ಬೇಕಾಗತ್ತೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ. ಪ್ಲೀಸ್ ಲೀವ್ ಆಗ್ಬೇಡಿ. ಒಂದೇ ಒಂದು ನಿಮಿಷ. ಹರೇ ಕೃಷ್ಣ. ಹರೇ ಕೃಷ್ಣ ಯಾರ್ಯಾರು ಮಾತಾಜಿ. ಬರ್ತಾ ಇದ್ದೀರಾ? ಹರೇ ಕೃಷ್ಣ. ಹೆಸರನ್ನ ಹೇಳಿ ಅಥವಾ ನೀವು ಹ್ಯಾಂಡ್ ರೈಸ್ ಮಾಡಿ. ಹರೇ ಕೃಷ್ಣ. ನನ್ನ ಹೆಸರನ್ನ ಬರ್ಕೋತೀನಿ ಅಥವಾ ಸ್ಕ್ರೀನ್ ಶಾಟ್ ತಗೋತೀನಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಭಾರತಿ ಮಾತಾಜಿ ನೀವ್ ಬರ್ತಾ ಇದ್ದೀರಾ? ಚಿತ್ರಾ ಮಾತಾಜಿ ನೀವ್ ಬರ್ತಾ ಇದ್ದೀರಾ? ನೋಡಿ ಮಾತಾಜಿ. ಶಂಕರ್ ಪ್ರಭುಜಿ ನೀವ್ ಬರ್ತಾ ಇದ್ದೀರಾ? 3 ಜನ ಬರ್ತಾ ಇರೋದು. ಹರೇ ಕೃಷ್ಣ. ಹರೇ ಕೃಷ್ಣ. ಬೇರೆ ಇನ್ಯಾರು ಬರ್ತಾ ಇಲ್ವಾ? ಮಂಜುಳಾ ಮಾತಾಜಿ ಬರ್ತಾ ಇದ್ದೀರಾ? ಮತ್ಯಾರು ಬರ್ತಾ ಇದ್ದೀರಾ? ನಮ್ ಗ್ರೂಪ್ ಇಂದ 8-10 ಜನ ಬರ್ತಾ ಇದೀವಿ ಮಾತಾಜಿ. ಹೌದಾ ಮಾತಾಜಿ? ಮಾತಾಜಿ ನನಗೆ ಅದು ನೇಮ್ಸ್ ಕಳಿಸ್ತೀರಾ ಮಾತಾಜಿ? ನಿಮ್ ಗ್ರೂಪ್ ಇಂದ ಬರ್ತಿರೋರ್ದು ಎಲ್ಲಾನು. ಅದು ಲಲಿತಾ ಮಾತಾಜಿಗೆ ಹೇಳ್ಬೇಕು. ಹಾ ಮಾತಾಜಿ ಹೇಳ್ಬಿಟ್ಟು ನನಗೆ ಕಳಿಸ್ತೀರಾ ಮಾತಾಜಿ? ಕಳಿಸ್ತೀನಿ. ಇವತ್ತೇ ಕಳಿಸಿ ಮಾತಾಜಿ. ಹೇಳ್ತೀನಿ ಮಾತಾಜಿ. ಹಾ ಮಾತಾಜಿ. ಒಂದೇ ಒಂದ್ ನಿಮಿಷ ಹ್ಯಾಂಡ್ ಡೌನ್ ಮಾಡ್ಬೇಡಿ. ನಾನು ಜಸ್ಟ್ ಒಂದು ಸ್ಕ್ರೀನ್ ಶಾಟ್ ತಗೊಂಡ್ತಾ ಇದ್ದೀನಿ.
ಸಂಡಿಗೆ ಇವಾಗ ಸ್ಟಾರ್ಟ್ ಆಯ್ತು ನಿತಾ ಅಷ್ಟೇ. ಸ್ವಲ್ಪ ಸುಮ್ಮನೆ ಅಷ್ಟೇ. ನೆನ್ನೆ ಕೊಂಡ ಹಾಕಲ್ ಮೇಲೆ ಬಂತು ಹನಿ. ಹರೇ ಕೃಷ್ಣ. ಹರೇ ಕೃಷ್ಣ, ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ನಾಳೆ ಮತ್ತೆ ಹರೇ ಕೃಷ್ಣ ಮಾತಾಜಿ, ನಾಳೆ ಧನ್ಯವಾದಗಳು. ಕಂಪ್ಲೀಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಹರೇ ಕೃಷ್ಣ, ಎಲ್ಲರಿಗೂ ಧನ್ಯವಾದ.